ಈ ರೀತಿಯ ಗಣ್ಯರು ಒಂದೇ ವೇದಿಕೆಯಲ್ಲಿ ಅಸೈಗೊಳಿ ಅಂತ ಒಂದು ಪರಿಸರದಲ್ಲಿ ಸೇರಿದ್ದಾರೆ ಅಂದರೆ ಇದು ಸಂಘಟಕರು ಮಾಡಿದ ಶ್ರಮದ ಫಲಶ್ರುತಿ ಅಂತ ನಾನು ಈ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಆಸ್ ದ ವೈಸ್ ಚಾನ್ಸಲರ್ ಈ 4 ವರ್ಷಗಳಲ್ಲಿ ಸುಮಾರು 4 ವರ್ಷಗಳಲ್ಲಿ ಅನೇಕ ಹೊಸತನಗಳನ್ನು ನಮ್ಮ ಉನ್ನತ ಶಿಕ್ಷಣ ಕ್ಷೇತ್ರಕ್ಕೆ ಅವರು ಕೊಟ್ಟಿದ್ದಾರೆ. ಸಹಜವಾದಂಥ ನಿವೃತ್ತಿಯ ಪ್ರಕ್ರಿಯೆ ಬಂದಾಗ ಅವರನ್ನು ಪ್ರಾಯ ಬೇರೆ ಬೇರೆ ಕಡೆ ಸನ್ಮಾನ ಮಾಡಿರ್ಬೋದು. ನಿನ್ನೆ ಕೂಡ ತಾವು ಗಮನಿಸಿದ್ದೀರಿ, ಅವರನ್ನು ಯೂನಿವರ್ಸಿಟಿಯಲ್ಲಿ ಕೂಡ ಸನ್ಮಾನ ಮಾಡಲಾಗಿದೆ. ಆದರೆ ಅವರು ಕೆಲಸ ಕಾರ್ಯ ಮಾಡುವಂತಹ ಒಂದು ಗ್ರಾಮೀಣ ಪ್ರದೇಶದ ಜನರೇ ಅವರಿಗೆ ಪೌರ ಸನ್ಮಾನ ಕೊಡ್ತಾರೆ ಅಂತ ಆದರೆ ನನ್ನ 35 ವರ್ಷಗಳ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಇದು ಅಸೈಗೊಳಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ, ಇಂತಹ ಕಾರ್ಯಕ್ರಮ ಇದು ಪ್ರಥಮ ಅಂತ ಬಹಳ ಪ್ರೀತಿಯಿಂದ ಹೇಳಿಕ್ಕೆ ಬಯಸ್ತಾ ಇದ್ದಾರೆ. I think this was the first time such a program is arranged as a farewell function for a vice chancellor in a remote place where the university is established, and that honor goes to our beloved Professor K. Bhairappa, the vice chancellor of Mangalore University. ಅವರು ಇವತ್ತು ಸಪತ್ನಿಕರಾಗಿ ಇಲ್ಲಿ ಜೊತೆಯಲ್ಲಿದ್ದಾರೆ. ವೇದಿಕೆಯಲ್ಲಿ ನಮಗೆ ತುಂಬ ಸಂತೋಷದ ವಿಚಾರ ಅಂದರೆ ಈ ದಿನ ಗೌರವಾನ್ವಿತ ಬಿಷಪ್ ಅವರೇ ನಮಗೆ ಇಲ್ಲಿ ಆಗಮಿಸಿದ್ದಾರೆ. ಶುಭ ವಿದಾಯವು ನಿಮಗೆ ಜ್ಞಾನ ನಿಧಿಗೆ, ಶುಭ ವಿದಾಯವು ನಿಮಗೆ ಜ್ಞಾನ ನಿಧಿಗೆ, ಶುಭವನ್ನು ಕೋರುವೆವು ಇಂದು ನಿಮಗೆ, ಶುಭ ವಿದಾಯವು ನಿಮಗೆ ಜ್ಞಾನ ನಿಧಿಗೆ. ಬದುಕನ್ನು ಪ್ರೀತಿಸುವ ನಿಮ್ಮ ಔದಾರ್ಯವು, ಜೀವನದಿ ಸರಳತೆಯು ಸತತ ಪರಿಶ್ರಮವು, ಬದುಕನ್ನು ಪ್ರೀತಿಸುವ ನಿಮ್ಮ ಔದಾರ್ಯವು, ಜೀವನದಿ ಸರಳತೆಯು ಸತತ ಪರಿಶ್ರಮವು, ವಿಜ್ಞಾನ ಕ್ಷೇತ್ರದ ನಿಮ್ಮ ಸಾಧನೆಯಿಂದ ನಮ್ಮ ದೇಶದ ಕೀರ್ತಿ ಬೆಳಗಿಸಿದಿರಿ, ನಮ್ಮ ದೇಶದ ಕೀರ್ತಿ ಬೆಳಗಿಸಿದಿರಿ. ಅವರಿಗೆ ಅವರೇ ವಿನ್ಯಾಸ, ಸಂಗೀತ ಕೂಡ ಅವರದೇ. ಆ ಶಬ್ದಗಳು ನೋಡಿ, ಜ್ಞಾನ ನಿಧಿಯೇ ವಿಜ್ಞಾನ ನಿಧಿಯೇ, ಶುಭ ವಿದಾಯವು ನಿಮಗೆ. ಇದು ಹೃದಯ ತುಂಬಿ ಬಂದಂತಹ ವಿದಾಯದ ಮಾತುಗಳು. ವಿದಾಯ ಯಾವತ್ತೂ ಕೂಡ ಸಂತೋಷದ ಸಂದರ್ಭ ಅಲ್ಲ, ಆದರೆ ಅದು ಕೃತಜ್ಞತಾ ಸೂತಕ ಸಂದರ್ಭ ಕೂಡ ಹೌದು. ಹಾಗಾಗಿ ಕೃತಜ್ಞತೆಯನ್ನು ಸೂಚಿಸುವಂಥ ಕಾರ್ಯಕ್ರಮವನ್ನು ಬಹಳ ಸಣ್ಣ 2, 3, 4 ದಿನಗಳೊಳಗೆ ಈ ಗೆಳೆಯರು ಸೇರಿಕೊಂಡು ವ್ಯವಸ್ಥೆ ಮಾಡಿದ್ದಾರೆ. ಪೌರ ಸನ್ಮಾನ ಸಮಿತಿಯನ್ನು ಅವರು ಸಿದ್ಧಪಡಿಸಿಕೊಂಡು ಕೇವಲ ಕೆಲವೇ ಜನ ಗೆಳೆಯರು ಊರವರ ಮತ್ತು ಸಂಘ ಸಂಸ್ಥೆಗಳ, ವಿಶೇಷವಾಗಿ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಹಾಗೆ JCI ಸಂಸ್ಥೆಗಳ ಸಹಕಾರದೊಂದಿಗೆ ಮತ್ತು ಊರವರ ಸಹಕಾರದಿಂದ ಒಂದು ಪುಟ್ಟ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದಾರೆ. ಈ ಪೌರ ಸನ್ಮಾನ ಸಮಿತಿಯ ಅಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ಗೆಳೆಯ ಪ್ರಸಾದ್ ರೈ ಕಲ್ಲಿಮಾರ್ ಅವರು. ನಾವೆಲ್ಲ ತಿಳಿದಂತೆ ಎದುರು ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಮತ್ತು ಅಲ್ಲಿಯ ಬಹು ವಿಧದ ಜವಾಬ್ದಾರಿಗಳನ್ನು ನಿರ್ವಹಿಸುವವರು ಮತ್ತು ಮಂಗಳೂರಿನಲ್ಲಿ ಅವರು ಸಾಂಸ್ಕೃತಿಕವಾಗಿ ಸಂಘಟನಾತ್ಮಕವಾಗಿ ಬಹಳ ನಾಡಿನ ಪರಂಪರೆ ಅನೇಕ ಕಾರ್ಯಕ್ರಮಗಳನ್ನು ಇತ್ತೀಚೆಗೆ ಐಸಿರಿ ಸರಿಯಲ್ಲ ಐಸಿರಿ ತಾವೆಲ್ಲ ಭಾಗವಹಿಸಿದ್ದೀರಾ ಅದರಲ್ಲಿ, ಅದಕ್ಕೆಲ್ಲ ಕಾರಣ ಗೆಳೆಯ ಪ್ರಸಾದ್ ರೈ ಕಲ್ಲಿಮಾರ್. ವಿಶ್ವವಿದ್ಯಾನಿಲಯದ ಕೀರ್ತಿಯನ್ನು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೇರಿಸಿ ಇದೀಗ ತಮ್ಮ ಸೇವೆಯಿಂದ ನಿವೃತ್ತಿಗೊಳ್ಳುತ್ತಿರುವ ಸನ್ಮಾನ್ಯ ಪ್ರೊಫೆಸರ್ ಕೆ ಭೈರಪ್ಪನವರಿಗೆ ನಾವೆಲ್ಲರೂ ಪ್ರೀತಿ, ಗೌರವ, ಅಭಿಮಾನದಿಂದ ಸಲ್ಲಿಸುವ ಪೌರ ಸನ್ಮಾನ ಸಮಾರಂಭಕ್ಕೆ, ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಬೀಳ್ಕೊಡುಗೆಯ ಸಮಾರಂಭಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರನ್ನೂ ಪೌರ ಸನ್ಮಾನ ಸಮಿತಿಯ ಪರವಾಗಿ ಸ್ವಾಗತಿಸಲು ಸಂತೋಷ. ಪ್ರೊಫೆಸರ್ ಕೆ ಭೈರಪ್ಪ ಹಾಗೂ ಇವರ ಯಶಸ್ವಿ ಜೀವನದ ರೂವಾರಿ ಇವರ ಧರ್ಮಪತ್ನಿ ಶ್ರೀಮತಿ ಪ್ರೊಫೆಸರ್ ಸುನೀತಾ ಭೈರಪ್ಪ ಇವರನ್ನು ಸೇರಿದಂಥ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿ ಹಾಗೂ ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ
ವಿಶೇಷ ಅಭ್ಯಾಗತರಾಗಿ ನಮ್ಮ ಜೊತೆಗಿದ್ದಾರೆ ಮಂಗಳೂರು ಬಿಷಪ್ ಹೌಸಿನ ರೆವರೆಂಡ್ ಫಾದರ್ ಅಲೋಸಿಯಸ್ ಡಿಸೋಜಾ. ಅಲೋಸಿಯಸ್ ಪೌಲ್ ಡಿಸೋಜಾ ಅವರು ಮಂಗಳೂರು ರೋಮನ್ ಕೆಥೋಲಿಕ್ ಡೈವೋಸಿ ಇದರ ಬಿಷಪ್ ಆಗಿ ತಮ್ಮದೇ ಆದ ನೆಲೆಯಲ್ಲಿ ಧಾರ್ಮಿಕ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುತ್ತಾರೆ. 1966ರಲ್ಲಿ ಪ್ರೀಸ್ಟ್ ಆಗಿ 1970ರ ತನಕ ಹಾಲಿ ಕ್ರಾಸ್ ಚರ್ಚಿನಲ್ಲಿ ಸೇವೆ ಸಲ್ಲಿಸುತ್ತಾರೆ. 1971ರಲ್ಲಿ ರೋಮ್ಗೆ ಹೋಗಿ ಕ್ರಿಶ್ಚಿಯನ್ ಮ್ಯಾರೇಜ್ ಲಾ ಬಗ್ಗೆ ಡಾಕ್ಟರೇಟ್ ಪಡೆದವರು. ಇವರು ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು. ಇಂತಹ ಒಂದು ಸಮಾಜದಲ್ಲಿ ಅತ್ಯಂತ ಗೌರವಾನ್ವಿತ ಪದವಿ ಹೊಂದಿರತಕ್ಕಂಥ ಮಾನ್ಯ ಗೌರವಾನ್ವಿತ ಬಿಷಪರು ನಮ್ಮ ಜೊತೆಗಿದ್ದಾರೆ. ಅಸೇಗೋಳಿ ಪರಿಸರದ ಸಮಸ್ತ ನಾಗರಿಕರ ಪರವಾಗಿ ನಾನು ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಕೊಣಾಜೆ ಮತ್ತು ಆಸುಪಾಸಿನ ಪ್ರದೇಶದಲ್ಲಿ ನಡೆಯುವ ಧಾರ್ಮಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಸಹಕಾರ ನೀಡುತ್ತಿರುವ ಕೊಣಾಜೆ ಮಂಡಲ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಮೂಡಾದಲ್ಲಿ ಅಧ್ಯಕ್ಷರಾಗಿ ಬಹಳ ದಕ್ಷತೆಯಿಂದ ಕಾರ್ಯವನ್ನು ಎಸಗಿ ನಮ್ಮ ಹಿಂದೂ, ಮುಸ್ಲಿಂ, ಕ್ರೈಸ್ತ ಈ ಎಲ್ಲ ಧರ್ಮಗಳಿಗೆ ಅತ್ಯಂತ ಬೇಕಾಗಿರುವಂಥ ವ್ಯಕ್ತಿ ನಮ್ಮ ಇಬ್ರಾಹಿಂ ಕೋಡಿಜಾಲ್ರವರು. ಸರ್, ನಿಮಗಿದು ನಮ್ಮೆಲ್ಲರ ಪರವಾಗಿ ಅತ್ಯಂತ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಈ ಕೊಣಾಜೆ ಎನ್ನುವಂಥ ಒಂದು ಪ್ರದೇಶ ಬಹಳಷ್ಟು ಹಿಂದೆ ಒಂದು ಹೇಗಿತ್ತು ಅಂತ ನಾವು ಸ್ವಲ್ಪ ಹಿಂದೆ ಹೋದರೆ ಡಾಕ್ಟರ್ ವಿವೇಕ್ ರೈ ಅವರು ಒಂದು ಕಡೆಯಲ್ಲಿ ಹೇಳಿದಂಥ ಮಾತು ನನಗೆ ನೆನಪಿಗೆ ಬರ್ತದೆ. ಅದೇಂತಂದರೆ, ಅವರು ಮಂಗಳೂರಿನಿಂದ ಒಂದು ಅಂಬಾಸಡರ್ ಕಾರ್ನಲ್ಲಿ ಬಾಡಿಗೆಗೆ ಇಲ್ಲಿಗೆ ಬಂದದಂತೆ. ಬರ್ತಾ ಇರುವಾಗ ಹೇಗೆ ಬಂದರು ಎನ್ನುವುದ ಅವರ ಪ್ರಯಾಣವನ್ನು ನಾವು ಒಂದು ದಿವಸ ಒಂದು ವೇದಿಕೆಯಲ್ಲಿ ಅವರು ಹೇಳಿದಂದು ನನಗೆ ನೆನಪು ಬರ್ತದೆ. ಅಂಥ ಒಂದು ಜಾಗ ಈಗ ಏನಾಗಿದೆ ಅಂತಂದರೆ, ಇಲ್ಲಿ ಇಂಫೋಸಿಸ್ ಎನ್ನುವಂಥ ಒಂದು ಕಂಪನಿ ಬಂದಿದೆ, ಮೆಡಿಕಲ್ ಕಾಲೇಜುಗಳು ಬಂದಿದೆ, ಇಂಜಿನಿಯರಿಂಗ್ ಕಾಲೇಜುಗಳು ಬಂದಿದೆ, ಅದರೊಟ್ಟಿಗೆ ಅದಕ್ಕೊಂದು ಕಿರೀಟ ಎಂಬಂತೆ ಮಂಗಳೂರು ವಿಶ್ವವಿದ್ಯಾನಿಲಯ ಇದೆ. ಆದ ಕಾರಣ ನಮ್ಮ ಭಾರತ ದೇಶದ ಭೂಪಟದಲ್ಲಿ ಇದಕ್ಕೆ ವಿಶಿಷ್ಟವಾದಂಥ ಒಂದು ಸ್ಥಾನ ಇದೆ ಅಂತ ನಾವು ಇಲ್ಲಿ ಮೊದಲಾಗಿ ಸ್ಮರಿಸಿಕೊಳ್ಬೇಕಾಗ್ತದೆ. ಇನ್ನೊಂದು ಹಿಂದೆ ಹೋದರೆ ಈ ಒಂದು ಜಾಗದಲ್ಲಿ ಈ ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾನಿಲಯ ಸ್ಥಾಪನೆ ಆಗಬೇಕಾಗಿದ್ದರೆ ನಿಜವಾಗಿಯೂ ಇಲ್ಲಿ ಕೆಲವು ವ್ಯಕ್ತಿಗಳು ಏನಾಗಿದ್ದರು ಅಂದರೆ, ಮುಖ್ಯವಾಗಿ ಇಬ್ರಾಹಿಂ ಕೋಡಿಜಾಲ್ರಿಗೆ ಗೊತ್ತಿರಬಹುದು, ಮುಖ್ಯವಾಗಿ ಎಲ್ಲಿಯೋ ಮಣಿಪಾಲಕ್ಕೆ ಹೋಗಬೇಕಾಗಿದ್ದಂಥ ವಿಶ್ವವಿದ್ಯಾನಿಲಯ ಅದು ಕೊಣಾಜೆಗೆ ಯಾಕೆ ಬಂತು ಎನ್ನುವಂಥದ್ದು ಅದೊಂದು ಇತಿಹಾಸ ಇದೆ. ಯಾಕೆಂದರೆ ಇಲ್ಲಿಯ ಜನಗಳು, ಹಳ್ಳಿಯ ಸಂಸ್ಕೃತಿಯಲ್ಲಿ ಹುಟ್ಟಿ ಬೆಳೆದಂಥ ಈ ಜನಗಳು ಸ್ವಭಾವತಃ ಜನ್ಮತಃ ಶ್ರಮಶೀಲರು ಮಾತ್ರ ಅಲ್ಲದೆ ಹೃದಯಶೀಲರು ಮಾತ್ರ ಅಲ್ಲದೆ ಅವರು ಈ ಜ್ಞಾನಕ್ಕೋಸ್ಕರ, ವಿದ್ಯೆಯ ಆರಾಧಕರವರು. ಅಂಥವರು ಇಲ್ಲಿ ಏನು ಮಾಡಿದರೆ ಈ ಮಂಗಳೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗಬೇಕು ಅಂತ ಬಹಳಷ್ಟು ಶ್ರಮಿಸಿದರು. ಅವರ ಹೆಸರನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ, ಆದರೂ ಅಂತಹವರ ಆ ಒಂದು ಪ್ರಯತ್ನದ ಫಲವಾಗಿ ಮತ್ತು ಕೊಣಾಜೆ ಗ್ರಾಮ ಪಂಚಾಯತಿನ ಒಂದು ಶ್ರಮದಿಂದಾಗಿ ಇಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಯಿತು. ಅದೇ ರೀತಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಆದ ನಂತರ ಪ್ರೊಫೆಸರ್ ಶೇಖ್ ಆಲಿಯವರಿಂದ ಹಿಡಿದು ಇದೀಗ ಪ್ರೊಫೆಸರ್ ಭೈರಪ್ಪನವರವರೆಗೂ ಈ ಮಂಗಳೂರು ವಿದ್ಯಾಲಯದಲ್ಲಿ ಅವರು ಹಾಕಿಕೊಂಡು ಬಂದಂಥ ಯೋಚನೆ, ಅವರ ಯೋಜನೆಗಳಿಂದಾಗಿ ಈಗ ಮಂಗಳೂರು ವಿಶ್ವವಿದ್ಯಾಲಯ ಏನಾಗಿದೆ ಅಂದರೆ ಅದು ಟಾಪ್ ಮೋಸ್ಟ್ ವಿಶ್ವವಿದ್ಯಾಲಯ, ನಂಬರ್ 1 ವಿಶ್ವವಿದ್ಯಾಲಯ ಅನ್ನುವಂಥ ಒಂದು ಹೆಸರಿಗೆ ಅದು ಹೆಸರನ್ನು ಪಡೆದುಕೊಂಡಿದೆ ಅಂತಂದರೆ ಅದಕ್ಕೆ ಎಲ್ಲ ಈ ವಿಶ್ವವಿದ್ಯಾಲಯದ ಕುಲಪತಿಗಳು ಕಾರಣರಾಗಿದ್ದಾರೆ ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆಗೇ ಇಲ್ಲಿ ಅದರ ಮಧ್ಯದಲ್ಲಿ ಒಂದೆರಡು ವೈಸ್ ಚಾನ್ಸಲರ್ಗಳು ಇಲ್ಲಿ ಇದ್ದರು. ಅವರು ಏನಾಗಿದ್ದರು ಅಂದರೆ ನಮ್ಮ ಜನಸಾಮಾನ್ಯರ ಸಂಪರ್ಕದಲ್ಲಿದ್ದರು. ಅವರು ನಮಗೆಲ್ಲ ಗೊತ್ತಿರ್ಬೋದು, ಮುಖ್ಯವಾಗಿ ಹರಿಕತೆ ಮಾಡಿಸ್ತಾ ಇದ್ರು, ಯಕ್ಷಗಾನ ಮಾಡಿಸ್ತಾ ಇದ್ರು, ಸಂಗೀತ ಇದನ್ನೆಲ್ಲ ಮಾಡ್ತಾರೆ. ನಾವೆಲ್ಲ ಹಲವಾರು ಮಂದಿ ಆ ಕಾರ್ಯಕ್ರಮ ನಿರಂತರ ಹೋಗ್ತಾ ಇದ್ದೆವು. ಅಂತಹ ಒಂದು ಕಾಲ ಇತ್ತು. ಇಷ್ಟೆಲ್ಲ ಇದ್ದರೂ ಕೂಡ
ಯಾರಿಗೂ ಕೂಡ ಪೌರ ಸನ್ಮಾನ ಅಂತ ಆಗಲಿಲ್ಲ ಈ ಊರಿನಲ್ಲಿ. ಹಾಗಾದರೆ ಈ ಪೌರ ಸನ್ಮಾನ ಅಂತ ಆದದ್ದು ಯಾರಿಗೆ ಅಂದರೆ ಪ್ರೊಫೆಸರ್ ಭೈರಪ್ಪನವರಿಗೆ. ಅದು ಅವರ ಯೋಗ ಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಇದೊಂದು ಮುಖ್ಯವಾಗಿ ಒಂದು ಯೂನಿವರ್ಸಿಟಿಗೆ, ಒಂದು ವಿಶ್ವವಿದ್ಯಾನಿಲಯಕ್ಕೆ ವೈಸ್ ಚಾನ್ಸಲರ್ ಆಗುವಾಗ ಎಲ್ಲ ಸನ್ಮಾನ ಮಾಡುವಂಥದ್ದು ಸ್ವಾಭಾವಿಕ. ಅದು ಅವರಿಗೆ ಏನಾದರೂ ಸ್ವಾರ್ಥ ಇರ್ಬೋದು, ಏನಾದರೂ ಇರ್ಬೋದು. ಆದರೆ ನಿವೃತ್ತಿ ಆಗುವಾಗ ಒಬ್ಬ ವೈಸ್ ಚಾನ್ಸಲರ್ಗೆ ಊರಿನ ಒಂದು 10 ಜನಗಳು ಸೇರಿ ಒಂದು ಸನ್ಮಾನ ಮಾಡ್ತಾರೆ ಅಂತಂದರೆ ಅದು ನಿಜವಾಗಿಯೂ ಸಂಸ್ಕಾರಯುತ ಜನಗಳು ಮಾಡುವಂಥ ಸಂಸ್ಕಾರಯುತ ಕಾರ್ಯಕ್ರಮ. ಅದರಲ್ಲಿ ಸ್ವಾರ್ಥ ಇಲ್ಲ. ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಪ್ರೊಫೆಸರ್ ಭೈರಪ್ಪರವರಿಗೆ ನೀವೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದೀರಿ ಅಂತಂದರೆ ನಿಜವಾಗಿಯೂ ಅದು ಅಭಿನಂದನೀಯ ಕಾರ್ಯ. ಅದನ್ನು ಈಗ ಪ್ರೊಫೆಸರ್ ವಿವೇಕ್ ಅವರು ಅದನ್ನು ಪ್ರಸ್ತಾಪಿಸಬಹುದು. ಮುಖ್ಯವಾಗಿ ಪ್ರೊಫೆಸರ್ ಭೈರಪ್ಪರವರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವುದಿದ್ರೆ, ಅವರು ಮೂಲತಃ ಮೈಸೂರಿನವರು. ಮಂಗಳೂರಿನಲ್ಲಿ ಶಾರದಾ ವಿದ್ಯಾಲಯದಲ್ಲಿ ಅವರ ಬಗ್ಗೆ ನಾನು ಅಭಿನಂದನಾ ಭಾಷಣ ಮಾಡಿದ್ದೇನೆ. ಮುಖ್ಯವಾಗಿ ಅವರು ಮೂಲತಃ ಮೈಸೂರಿನವರು ಆಗಿದ್ದರೂ ಕೂಡ ಅವರು ಅಲ್ಲಿ ಒಂದು ರೀತಿಯಲ್ಲಿ ಅಲ್ಲಿ ಒಂದು 31 ವರ್ಷಗಳ ಕಾಲ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ಬಹಳಷ್ಟು ಸಂಖ್ಯೆಯ ವಿದ್ಯಾರ್ಥಿಗಳ ಒಂದು ಪ್ರೀತಿ ಅಭಿಮಾನಕ್ಕೆ ಅವರು ಪಾತ್ರರಾದವರು. ಮಾತ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ 31 ಕೃತಿಗಳನ್ನು ಅವರು ಬರೆದಿದ್ದಾರೆ. 335ಕ್ಕಿಂತಲೂ ಹೆಚ್ಚು ಸಂಶೋಧನಾತ್ಮಕ ಪ್ರಬಂಧ ಬರೆದಿದ್ದಾರೆ ಎನ್ನುವಂಥದ್ದು. ಮಾತ್ರ ಅಲ್ಲದೆ ಅವರು ಒಬ್ಬರ ಪ್ರೊಫೆಸರ್ ಅಲ್ಲ, ಅವರು ನಿಜವಾಗಿ ಒಬ್ಬರ ವಿಜ್ಞಾನಿ, ಒಂದು ಪ್ರಸಿದ್ಧ ವಿಜ್ಞಾನಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪತ್ರಿಕೆಯಲ್ಲಿ ಕೂಡ ಅವರು ಸಂಪಾದಕರಾಗಿದ್ದವರು. ಸುಮಾರು 75ಕ್ಕಿಂತಲೂ ಹೆಚ್ಚು ಈ ರಾಷ್ಟ್ರಗಳನ್ನು ಅವರು ಸುತ್ತಾಡಿದವರು, ಸಂಚಾರ ಮಾಡಿದವರು. ಅಂಥ ಒಬ್ಬ ವ್ಯಕ್ತಿ ಪ್ರೊಫೆಸರ್ ಭೈರಪ್ಪನವರು. ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬಂದ ನಂತರವೂ ಕೂಡ ಬಹಳಷ್ಟು ಯೋಜನೆಗಳನ್ನು ಹಾಕಿಕೊಂಡು ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆಲ್ಲ ಅವರು ಪ್ರಯತ್ನ ಮಾಡಿದರು. ಇನ್ನಷ್ಟು ಕೆಲಸಗಳು ಬಾಕಿಯಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಅದನ್ನು ಮುಂದಿನ ಚಾನ್ಸಲರ್ಗಳು ಅದನ್ನು ಖಂಡಿತವಾಗಿ ಮುಂದುವರಿಸ್ತಾರೆ ಎನ್ನುವಂಥ ಆಶ್ವಾಸನೆ, ಭರವಸೆ ನಮಗೆ ಇದೆ. ಇಂಥ ಅನೇಕ ಪೀಠಗಳನ್ನು ಇವರು ಸ್ಥಾಪನೆ ಮಾಡಿದರು. ಆ ಪೀಠಗಳೆಲ್ಲ ಯಾರೋ ಒಂದು ಸ್ಥಳದಲ್ಲಿ ನಾನು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಈ ಪೀಠಗಳೆಲ್ಲ ನಡೆಯುವುದು ಹೇಗೆ ಅಂತಂದರೆ ಅದು ಡೆಪಾಸಿಟ್ ಇಟ್ಟು ಅದರ ಬಡ್ಡಿಯಿಂದ. ಆದ ಕಾರಣ ಯಾರೋ ಒಬ್ಬರು ಸಾಹಿತಿ ಹೇಳಿದರು ಬಡ್ಡಿ ಪೀಠ ಅಂತ. ಪ್ರೊಫೆಸರ್ ಭೈರಪ್ಪನವರು ಅದು ಖಾಲಿ ಬಡ್ಡಿ ಪೀಠ ಮಾತ್ರ ಅಲ್ಲ, ಅದು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಪೀಠ ಎನ್ನುವುದನ್ನು ತೋರಿಸಿಕೊಟ್ಟವರು ಪ್ರೊಫೆಸರ್ ಭೈರಪ್ಪನವರು. ಇದು ಒಂದು ವಿಶ್ವವಿದ್ಯಾನಿಲಯಕ್ಕೆ ಬಹಳಷ್ಟು ಒಂದು ಒಳ್ಳೆಯ ಹೆಸರು ತಂದುಕೊಟ್ಟವರು ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಮಾತ್ರ ಅಲ್ಲದೆ ನಮ್ಮ ದೇಶದಲ್ಲಿರ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿಗಳು, ಒಂದು ಡಾಕ್ಟರ್ ರಾಜಾರಾಮ್ ಪ್ರಶಸ್ತಿ ಇರ್ಬೋದು, ಡಾಕ್ಟರ್ ಸಿ ವಿ ರಾಮನ್ ಅವರ ಪ್ರಶಸ್ತಿ ಇರ್ಬೋದು, ಇಂತಹ ಬಹಳ ಪ್ರಸಿದ್ಧವಾದಂಥ ಪ್ರಶಸ್ತಿಗಳನ್ನೆಲ್ಲ ಪಡೆದುಕೊಂಡವರು ಡಾಕ್ಟರ್ ಭೈರಪ್ಪನವರು ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಉಂಟು. ಕೆಲವರಿಗೆ ಏನಾಗ್ತದೆ ಅಂದರೆ, ಕೆಲವು ಅವರವರ ಮನೆತನದಿಂದ ಅವರವರ ಸ್ಥಾನದಿಂದ ಹೆಸರು ಬರುವುದು ಉಂಟು. ಇನ್ನು ಕೆಲವರಿಗೆ ಏನಾಗ್ತದೆ ಅಂದರೆ ಆ ಒಂದು ಮನೆತನದಿಂದಲ್ಲ, ಅವರ ಅಧಿಕಾರದಿಂದಲ್ಲ. ಪ್ರೊಫೆಸರ್ ಭೈರಪ್ಪನವರಿಗೆ ಹೇಗೆ ಅಂತಂದರೆ ಅವರ ಮನೆತನದಿಂದ ಅಥವಾ ಅವರ ಅಧಿಕಾರದಿಂದ ಹೆಸರು ಬಂದದ್ದಲ್ಲ. ಅವರು ಆ ಮಂಗಳೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ನ ಆ ಪೀಠಕ್ಕೆ ಆ ಘನತೆ ಗೌರವವನ್ನು ಅವರೇ ಹೆಚ್ಚಿಸಿದ್ದಾರೆ ಅಂತ ಹೇಳಿದ್ರೆ ಅದು ಖಂಡಿತ ತಪ್ಪಾಗಲಿಕ್ಕಿಲ್ಲ. ಆದ ಕಾರಣ ಅವರು ಖಂಡಿತವಾಗಿಯೂ ಈ ಒಂದು ಅಭಿನಂದನೆಗೆ ಅರ್ಹರು ಎನ್ನುವುದಾಗಿ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಭೈರಪ್ಪನವರು ಕಳೆದ 4 ವರ್ಷಗಳಿಂದ ಹೆಸರಿನ ಮುಂದೆ ಭಾ ಅಂತ ಇದೆ. ಆದ ಕಾರಣ ಭೌತಿಕವಾಗಿ, ಬೌದ್ಧಿಕವಾಗಿ ಮತ್ತು ಭಾವನಾತ್ಮಕವಾಗಿ 3 ನೆಲೆಗಳಲ್ಲೂ ಅವರು ವಿಶ್ವವಿದ್ಯಾಲಯ ಕಟ್ಟಿದ್ದಾರೆ. ನಾನು ಮಂಗಳೂರಿನಲ್ಲಿದ್ದರೂ ಕೂಡ ಇಲ್ಲಿ ಅನೇಕ ಬಾರಿ ಕುಲಪತಿಗಳು ಭೈರಪ್ಪ ಇದ್ದಾಗ ಬಂದಿದ್ದೆ. ಇಲ್ಲಿ ಈ ಪೌರ ಸನ್ಮಾನ ಪ್ರಸಾದರಯ್ಯಾಗಲಿ, ರವೀಂದ್ರಯ್ಯಾಗಲಿ, ಅವರ ಎಲ್ಲ ಆನಂದ ಸೈಗೋಳಿ ಆಗಲಿ ನಾನು ಯಾಕೆ ಅಭಿನಂದಿಸ್ತೇನೆ ಅಂದರೆ, ಅದನ್ನು ರವೀಂದ್ರ ಹೇಳಿದರು. ಸಾಮಾನ್ಯ ಕುಲಪತಿಗಳು ಬರುವಾಗ ಸನ್ಮಾನ ಮಾಡ್ತಾರೆ, ಹೋಗುವಾಗ ಯಾರು ಸನ್ಮಾನ ಮಾಡೋದು ಭಾಳ ಕಡಿಮೆ. ಅನೇಕ ಕಡೆ ನನಗೆ ಮಾತ್ರ 2 ಕಡೆ ಸಿಕ್ಕಿದೆ ಸರ್ ಅದು ಸುನೀತ. ಯಾಕೆ ನನಗೆ 2 ಕಡೆ ಕೂಡ ಸ್ವಾಗತವೂ ಮಾಡಿದ್ದಾರೆ, ಅನೇಕ ವಿಸಿಗಳಿಗೆ ಸ್ವಾಗತ ಮಾಡಿರ್ತಾರೆ. ಹೋಗುವಾಗ ಪವಾಡಾರ ನನ್ನ ದಾಯಿ ಅಂತೂನೆ ಅಂತ ಹೇಳುವಂಥ ರೀತಿಯಲ್ಲಿ ಇರ್ತದೆ. ಆದರೆ ಭೈರಪ್ಪನವ್ರ ಬಗ್ಗೆ ಈ ಇಡೀ ಪ್ರದೇಶದ ಜನ ಒಂದು ಪ್ರೀತಿ ಇಟ್ಕೊಂಡಿದ್ದಾರೆ. ಆ ಪ್ರೀತಿಗೆ ಏನು ಕಾರಣ ಅನ್ನುವಂಥದ್ದು ನಾವು ಕೇಳಬೇಕಾದ್ದು. ಒಬ್ಬ ಕುಲಪತಿ ತಂದೆ ಆಗಿರುವಂತಹ ಒಂದು ಸಣ್ಣ ಸಾಮ್ರಾಜ್ಯ ಇದೆ.
ನಾನು ಯಾವಾಗಲೂ ಹೇಳೋದುಂಟು, ರಾಜಕೀಯ ಕ್ಷೇತ್ರ ಆಗಲಿ, ಶಿಕ್ಷಣ ಕ್ಷೇತ್ರ ಆಗಲಿ, ಧಾರ್ಮಿಕ ಕ್ಷೇತ್ರ ಆಗಲಿ, ಅಧಿಕಾರ ಅನ್ನುವುದು ಒಂದು ಅವಕಾಶ ಅಂತ ತಿಳ್ಕೊಳ್ಳದೆ ಹೋದರೆ ಆ ಥರ ಅಧಿಕಾರ ಇದ್ದವರನ್ನು ಬಹಳ ಕಾಲ ಜನ ನೆನಪಿಟ್ಕೊಳ್ಳುವುದಿಲ್ಲ. ನಾವು ರಾಜಕೀಯದಲ್ಲಿ ಅಂಥ ಅನೇಕ ನಿದರ್ಶನ ನಮ್ಮ ಕಣ್ಣು ಮುಂದೆ ಇದೆ. ಅಧಿಕಾರ ಇದ್ದಾಗ ಅಹಂಕಾರ ಇದ್ದವರು ಯಾರು ಕೂಡ ಬಹಳ ಕಾಲ ಉಳಿಯುವುದಿಲ್ಲ. ಜಗತ್ತಿನ ಇತಿಹಾಸದಲ್ಲೂ ಇದೆ, ನಮ್ಮ ಕರ್ನಾಟಕದಲ್ಲೂ ಅದೇ ಥರ ಇದೆ. ಸಣ್ಣ ಅದಕ್ಕೆ ದೊಡ್ಡದಿರಲಿ. ಆದರೆ ಕುಲಪತಿಯಾಗಿ ಪ್ರೊಫೆಸರ್ ಭೈರಪ್ಪ ಅವರು ಅಧಿಕಾರ ಅನ್ನುವುದನ್ನು ತನ್ನ ಕೆಲಸ ಮಾಡೋ ಒಂದು ಅವಕಾಶಗಳ ಬಾಹುಗಳನ್ನು 10 ದಿಕ್ಕುಗಳಲ್ಲಿ ಅವರು ಚಾಚಿಕೊಳ್ಳುವ ಕೆಲಸ ಮಾಡಿದರು. ಬಹುಶಃ ಒಂದು ಸಣ್ಣ ಉದಾಹರಣೆ, ನಾನಿಲ್ಲಿ ನೋಡಿದ್ದಾಗ ನಮ್ಮ ಪಿ ಜಿ ಸೆಂಟ್ರ್ ಇದ್ದಾಗ ಕೊಡಿಜಾಲರಿಗೆ ಗೊತ್ತಿದೆ, ನೀರಿರಲಿಲ್ಲ. ಕೊನೆಗೆ ಆ ಕಡೆಯಲ್ಲಿ ಯಾರು ನಿಮ್ಮ ವಿ ಸಿ ಇದರ ಆ ಫಾರ್ಮ್ ಆ ಕಡೆ ಕೆಳಗಲ್ಲಿ ಓಪನ್ ವೆಲ್ ತೆಗೆದದ್ದು ಜವರೇಗೌಡರು ಕುಲಪತಿಗಳಾಗಿದ್ದಾಗ. ಆಮೇಲೆ ಬೋರ್ವೆಲ್ ತೆಗೆದು ಒಂದು ಬೋರ್ವೆಲ್ ಇದ್ದದ್ದು ಖಾಲಿ, ನೀರು ಇರಲಿಲ್ಲ ನಮಗೆ. ಆ ಕಾರಣದಿಂದ ಇವತ್ತು ನೀವು ನೋಡಿದರೆ ರಸ್ತೆಗಳಾಗಿರ್ಬೋದು, ವಿದ್ಯುತ್ ದೀಪ ಇರ್ಬೋದು, ಕಟ್ಟಡಗಳಿರ್ಬೋದು. ನಾನು ಹೇಳ್ತಾ ಇರೋದು ಒಂದು ಭೌತಿಕವಾದಂತಹ ಕಟ್ಟಡಗಳಾಗಲಿ, ಈಗ ಅಲ್ಲಿರುವಂತಹ ಸಿ ವಿ ರಾಮನ್ ಅನ್ನುವ ಕೇಂದ್ರ ಆಗಲಿ, ಅಥವಾ ನೇತ್ರಾವತಿಯಿಂದ ಹೊರಗೆ ಬರುವಾಗ ಮತ್ತು ಈ ಕಡೆಯ ರಸ್ತೆಯ ನಡುವೆ ಇರುವಂತಹ ಕಮಾನುಗಳು, ವಿದ್ಯುತ್ ದೀಪಗಳು, ಅಲ್ಲಿರುವಂತಹ ಜಲಪಾತಗಳ ದೃಶ್ಯಗಳಾಗಲಿ, ನಾವು ಯಾವುದನ್ನು ವಾಟ್ ವಿ ಸಿ ಎನ್ ಆಂಬಿಯನ್ಸ್ ಇನ್ ಎ ಯೂನಿವರ್ಸಿಟಿ ವಿಚ್ ವಿಲ್ ಬಿ ಕ್ರಿಯೇಟೆಡ್ ಓನ್ಲಿ ವೆನ್ ವಿ ಕ್ರಿಯೇಟ್ ದಿ ಫಿಸಿಕಲ್ ಆಂಬಿಯನ್ಸ್. ಒಂದು ಫಿಸಿಕಲ್ ಆಂಬಿಯನ್ಸ್, ಒಂದು ಭೌತಿಕವಾದ ಆವರಣ ನಿರ್ಮಾಣ ಮಾಡೋದಿದ್ದರೆ ಒಂದು ಉಲ್ಲಸಿತವಾದ ಲವಲವಿಕೆ ವಾತಾವರಣ ಬರೋಲ್ಲ. ಅದು ಅಲ್ಲಿಯ ಪ್ರೊಫೆಸರ್ಗಳಿಗಿರ್ಬೋದು, ಸಂಶೋಧಕರಿರ್ಬೋದು, ಅಲ್ಲಿ ಬರೋ ಸಂದರ್ಶಕರಿಗಿರ್ಬೋದು, ನಾನ್ ಟೀಚಿಂಗ್ ಸ್ಟಾಫಿಗಿರ್ಬೋದು. ನಾವು ಕೆಲಸ ಮಾಡುವ ಸ್ಥಳ ಸ್ವಚ್ಛವಾಗಿರಬೇಕು. ಇಲ್ಲಿ ಪೂಜ್ಯರಾದ ಸ್ವಾಮೀಜಿಯವರಿದ್ದಾರೆ, ಸ್ವಚ್ಛತಾ ಅಭಿಯಾನ ಮಾಡ್ತವ್ರು. ಯಾಕೆಂದರೆ ನಿರಂತರವಾಗಿ ಕಸಬರಕ್ಕೆ ಹಿಡಿಕೊಂಡು ಅವ್ರು ಮಾಡುವಂಥದ್ದು. ಯಾಕೆಂದರೆ ಅಂತರಂಗ ಶುದ್ಧಿ ಅಷ್ಟೇ, ಬಹಿರಂಗ ಶುದ್ಧಿ ಕೂಡ ಬೇಕು ಅನ್ನುವಂಥದ್ದು. ಆ ರೀತಿಯಿಂದ ಇಡೀ ಕ್ಯಾಂಪಸನ್ನು ಪ್ರೊಫೆಸರ್ ಭೈರಪ್ಪನವರು, ಅದು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಹಾಸ್ಟೆಲ್ ಇರ್ಬೋದು, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇರ್ಬೋದು, 500 ಮೀಟರ್ಸ್ನ ಟ್ರ್ಯಾಕ್ ಇರ್ಬೋದು, ಅಲ್ಲಿರುವಂಥ ಫಿಟ್ನೆಸ್ ಸೆಂಟರ್ ಇರ್ಬೋದು, ಮತ್ತು ಈಗ ನಿನ್ನೆ ತಾನೇ ಉದ್ಘಾಟನೆಗೊಂಡಿರುವಂಥ ಸೆಮಿನಾರ್ ಹಾಲ್ಗಳಿರ್ಬೋದು, ಮತ್ತು 100% 24 ಅವರ್ಸಿನ ವೈಫೈ ಇರ್ಬೋದು. ಅಂದರೆ ಇವೆಲ್ಲಗಳು ಯಾಕೆ ಬೇಕು ಅಂಥೇಳಿ, ಉದಾಹರಣೆ ವೈಫೈ ತಗೊಳ್ಳಿ. ಒಂದು ಕಾಲಕ್ಕೆ ನಾವೆಲ್ಲ ಅದನ್ನು ಹೆಸರೇ ಕೇಳಿಲ್ಲ. ಆದರೆ ಇವತ್ತು ನಮಗೆ ಒಂದು 5 ನಿಮಿಷ ಸಿಡ್ಲು ಬಂದು ವೈಫೈ ಇಲ್ಲದೆ ಹೋದರೆ ಊಟ ಆದರೆ ಬಿಟ್ಟೆವು, ನನಗೆ ವೈಫೈ ಇಲ್ಲದೆ ಬದುಕಲಿಕ್ಕೆ ಆಗೋಲ್ಲ. ನಾವು ಮೊನ್ನೆ ಹಾಗೆ ಆಯಿತು, 29ಕ್ಕೆ ನನಗೆ 1 ಗಂಟೆ ಇರಲಿಲ್ಲ. ನಾನು BSNL ಅವರಿಗೆ ಫೋನು ಮಾಡಿ ಕೂಡ ಟೆಕ್ನಿಕಲ್ ಬಂದು ಅವನು ಮಾಡುವವರೆಗೆ ಊಟ ಮಾಡಲಿಕ್ಕಾಗಲ್ಲ. ಅಂದರೆ ಎಷ್ಟೋ ಬಾರಿ ನಮ್ಮ ಆದ್ಯತೆಗಳು ಹೇಗೆ ಬದಲಾವಣೆ ಆಗ್ತವೆ. ಆ ಎಲ್ಲ ಕೊಣಾಜಿ ಅಂತ ಸ್ಥಳದಲ್ಲಿ ಇದನ್ನು ಕ್ರಿಯೇಟ್ ಮಾಡುವ ಒಂದು ವಿಶ್ವಾಮಿತ್ರ ಒಂದು ಸೃಷ್ಟಿ, ಇದನ್ನು 4 ವರ್ಷ ನಿರಂತರವಾಗಿ ಪ್ರೊಫೆಸರ್ ಭೈರಪ್ಪ ಮಾಡಿ ಅಕಾಡೆಮಿಕ್ ಆಗಿ ಹೊಸ ಪ್ರಯೋಗಗಳನ್ನು, ಓಪನ್ ಹೌಸ್ ಅನ್ನುವಂಥದ್ದು. ಯಾಕಂದರೆ ಅದು ಒಂದು ವೆಸ್ಟರ್ನ್ ಕಾನ್ಸೆಪ್ಟ್. ಅವರು ಜಗತ್ತಿನ ಒಂದು 50ಕ್ಕೂ ಹೆಚ್ಚು ದೇಶಗಳನ್ನು ಕಂಡವರಾದ್ದರಿಂದ, ಅನುಭವದಿಂದ. ಯಾಕಂದರೆ ನಾವು ಎಲ್ಲ ಒಂದು ಕಡೆ ಆಹ್ವಾನ ಮಾಡುವಾಗ ಮದುಮಕ್ಕಳನ್ನು, ಮನೆಗೆ ನೆಂಟರನ್ನು ಮಾಡುವ ಹಾಗೇನೆ ನಾವು ಎಲ್ಲ ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳು ಬರುವವರನ್ನು ಕೂಡ ಒಂದು ಪ್ರೀತಿಯಿಂದ ಸ್ವಾಗತಿಸಬೇಕು, ಏನಿದೆ ಅಂತ ಹೇಳಬೇಕು. ಈ ದೃಷ್ಟಿಯಿಂದ ಓಪನ್ ಹೌಸನ್ನು ಮಾಡಿ ಒಂದು ಹೊಸ ಉಪಕ್ರಮ ಶುರು ಮಾಡಿದರು. ಆಮೇಲೆ ಅನೇಕ ಹೊಸ ಕೋರ್ಸುಗಳನ್ನು, ಉದಾಹರಣೆಗೆ ಈ ಈವ್ನಿಂಗ್ ಕೋರ್ಸುಗಳನ್ನು ಯೂನಿವರ್ಸಿಟಿ ಕಾಲೇಜಿನಲ್ಲಿ ಮಾಡಿ ಬಹಳ ಒಳ್ಳೆಯದು. ಯಾಕೆಂದರೆ ಎಷ್ಟು ಬಾರಿ ಡಿಸ್ಟೆಂಟ್ ಎಜುಕೇಷನ್ ಅಂತ ಮಾಡಿದಾಗ ಅನೇಕ ಸಮಸ್ಯೆ ಇದೆ. ಪ್ರೊಫೆಸರಿಗೆ ಭೈರಪ್ಪರಿಗೆ ಗೊತ್ತಿದೆ, ನಾನು ಅದನ್ನು ಕಂಡಿದ್ದೇನೆ ಮತ್ತು ಇವತ್ತು ಅದು ಇದೆ. ಆದರೆ ಈವ್ನಿಂಗ್ ಕೋರ್ಸ್ ಮಾಡೋದಕ್ಕೆ ಯೂನಿವರ್ಸಿಟಿಗೆ ಸ್ಟ್ಯಾಚ್ಯೂಟ್ ಮಾಡಿಕೊಂಡೆ ಭಾಳ ಸುಲಭ. ಇದರಿಂದ ನನಗೆ ಅನೇಕ ಬಾರಿ ಮಂಗಳೂರಿನಲ್ಲಿ ಬಡ ಮಕ್ಕಳಿಗೆಲ್ಲ ತುಂಬ ಅನುಕೂಲ ಆಗಿದೆ ಸರ್, ತುಂಬ ಮಕ್ಕಳು ಅನುಕೂಲ ಆಗಿದೆ. ಎಲ್ಲ ಒಂದು ಕಡೆ ಹಗಲಿಡೀ ಉದ್ಯೋಗ ಮಾಡಿ ಸಂಜೆ ಹೋಗುವವರಿಗೆ ತುಂಬ ಅನುಕೂಲ ಆಗಿದೆ. ಹಾಗೆಯೇ ಒಂದು ಕಾನ್ಸ್ಟಿಟ್ಯೂಂಟ್ ಕಾಲೇಜನ್ನು ಇಲ್ಲಿ ಮಾಡಿದರು, ಈಗ ನೆಲ್ಲಿಯಾಡಿಯಲ್ಲಿ ಮಾಡುವೊಂದು ಪ್ಲ್ಯಾನ್ ಮಾಡಿದರು. ಜೊತೆಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಮಡಿಕೇರಿ ಮತ್ತು ಮಂಗಳೂರು ಕಾಲೇಜುಗಳಿಗೆ ತುಂಬ ಎಕ್ಸಲೆಂಟ್ ಫೆಸಿಲಿಟಿ. ನಾನು ಅದನ್ನು ನೋಡಿದ್ದೇನೆ. ಅದು ರವೀಂದ್ರ ಕಲಾಭವನ ಇರ್ಬೋದು, ಅಥವಾ ಅಲ್ಲಿಯ ಕೋರ್ಸಸ್ ಇರ್ಬೋದು, ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸಸ್ಗಳನ್ನು ಅನೇಕವನ್ನು ಆರಂಭ ಮಾಡಿ ಎಷ್ಟೋ ಬಾರಿ ಈ ಅನೇಕ ಅವಕಾಶಗಳು. ನಾನು ಹೇಳ್ತಾ ಇರೋದು ಮಂಗಳೂರು ಯೂನಿವರ್ಸಿಟಿಯ ಮಹತ್ವವನ್ನು ಈಗ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ನೀವು ಒಂದು 50 ವರ್ಷದ ಹಿಂದೆ ಒಂದು ಪೋಸ್ಟ್ ಗ್ರಾಜ್ಯುಯೇಟ್ ಮಾಡಬೇಕಾದ್ರೆ ಮೆಡ್ರಾಸಿಗೆ ಹೋಗಬೇಕಾಗಿತ್ತು, ಬಾಂಬೆಗೆ ಹೋಗಬೇಕಾಗಿತ್ತು ಲಾ ಮಾಡಬೇಕಾದ್ರೆ. ಕ್ರಿಶ್ಚಿಯನ್ ಕಾಲೇಜ್ ಮೆಡ್ರಾಸಿನಲ್ಲಿ ಹೆಚ್ಚಿನವರು ಎಕನಾಮಿಕ್ಸ್ ಮಾಡಲಿಕ್ಕೆ ಅಥವಾ ಎಕನಾಮಿಕ್ಸ್ ಮಾಡಲಿಕ್ಕೆ ಬಾಂಬೆ ಹೋಗ್ತಾಯಿದ್ರು. ಮೈಸೂರಿನಲ್ಲಿ ಹೆಚ್ಚು ಸಿಗ್ತಾ ಇರಲಿಲ್ಲ, ಅವಕಾಶ ಇರಲಿಲ್ಲ. ಅಂಥ ವೇಳೆಗೆ ಮನೆಯ ಬಾಗಿಲಿನಲ್ಲಿ ನಿಮಗೆ
ಎಲ್ಲ ಕೋರ್ಸ್ಗಳು ಪಿ ಜಿ ಕೋರ್ಸ್ ಮಾಡುವುದು, ಕಾಲೇಜುಗಳಲ್ಲಿ ಪಿ ಜಿ ಕೋರ್ಸ್ಗಳನ್ನು ಮಾಡುವಂಥದ್ದು. ಸೊ ಈ ಅನುಕೂಲತೆಗಳನ್ನು ಮಾಡಿ. ಇನ್ನು ಅವರು ಮಾಡಿರುವ ಇನ್ನೊಂದು ಹೊಸ ಅಂಶ ನನಗೆ ಆಶ್ಚರ್ಯ ಆದ್ದು, ಅನೇಕರು ಇವತ್ತು ಕೂಡ ಅದರ ಮೀನಿಂಗ್ ಏನು ಅನ್ನೋದನ್ನು ಎನ್ಸೈಕ್ಲೋಪೀಡಿಯಲ್ಲಿ ಹುಡುಕ್ತಾ ಇದ್ದಾರೆ. ಅವರು ಅಡ್ಜಂಕ್ಟ್ ಪ್ರೊಫೆಸರ್ ಅಂತ. ನನಗೆ ಎಷ್ಟೊಬ್ರು ಕೇಳಿ, ಸರ್ ಅದು ಏನು ಸರ್ ಹಾಗೆ ಅಂದರೆ, ಎಷ್ಟೋ ಮಂದಿ ವೆಬ್ಬಿನಲ್ಲಿ ಹುಡುಕಿ ಅದರ ಸ್ಪೆಲ್ಲಿಂಗ್ ಹುಡುಕಿ ಏನು ಅಂತ ಮೀನಿಂಗ್ ಹುಡುಕ್ತಾ ಇದ್ರು. ಅದನ್ನು ಭೈರಪ್ಪನವರು ಒಂದು ವೆಸ್ಟರ್ನ್ ಕಾನ್ಸೆಪ್ಟ್ ಅದು. ಅಂದರೆ ಒಂದು ಕ್ಷೇತ್ರದಲ್ಲಿ ತಜ್ಞರಿದ್ದರೆ, ಈಗ ವಿಸಿಟಿಂಗ್ ಪ್ರೊಫೆಸರು, ಎಮಿರೇಟಸ್ ಪ್ರೊಫೆಸರು ಅನ್ನೋದೆಲ್ಲ EGCಯಲ್ಲಿದೆ. ಅದು ಅಡ್ಜಂಕ್ಟ್ ಪ್ರೊಫೆಸರ್ ಅನ್ನೋದು ಒಂದು ನ್ಯೂ ಕಾನ್ಸೆಪ್ಟ್ ಅದು. ಆದ ಕಾರಣ ಒಂದು ಬಾರಿ ಮನೋಹರ್ ಪ್ರಸಾದ್ ಅವರ ಅಭಿನಂದನ ಗ್ರಂಥಕ್ಕೆ ಬಂದರು. ನಾನು ಅಲ್ಲಿ ಇದ್ದೆ, ಕಾರ್ಯಕ್ರಮದಲ್ಲಿದ್ದೆ. ಸ್ಟೇಜಿನಲ್ಲಿ ಹೇಳಿದರು, ಮನೋಹರ್ ಪ್ರಸಾದ್ನ ಅಡ್ಜಂಕ್ಟ್ ಪ್ರೊಫೆಸರ್ ಮಾಡ್ತಾರೆ. ಅಂದರೆ ನೀವು ಒಂದು ತಜ್ಞತೆ ಇದ್ದರೆ, ಎಕ್ಸಲೆನ್ಸ್ ಇದ್ದರೆ, ಎನಿಬಡಿ ಕ್ಯಾನ್ ಬಿಕಮ್ ಎ ಪ್ರೊಫೆಸರ್ ಇನ್ ಯೂನಿವರ್ಸಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅಲ್ಲ, ಇದು ಒಂದು ವೆಸ್ಟರ್ನ್ ಕಾನ್ಸೆಪ್ಟ್. ನೀವು ತಜ್ಞತೆ ಇದ್ದರೆ ಯಾರು ಆಗ್ಬೋದು ಅಂತ. ನನ್ನನ್ನು ಮಾಡಬೇಕು ಅಂತ ಭಾಳ ಹಠ ಹಿಡಿದ್ರು ಅವರು. ನಾನು ಅವರ ಕೈಗೆ ಸಿಗಲಿಲ್ಲ. ಸಾಮಾನ್ಯವಾಗಿ ನಾನು ಹೆಚ್ಚಾಗಿ ಯಾರ ಕೈಗೂ ಸಿಕ್ಕುವುದಿಲ್ಲ ಅದು. ಕೊನೆಗೆ ಅವರ ಸ್ಪೆಷಲ್ ಆಫೀಸರಿಂದ ಬಯೋಡೇಟಾ ಕೇಳಿದ್ರು. ಬಯೋಡೇಟಾ ನಾನು ಉದ್ದೇಶಪೂರ್ವಕ ಕೊಡಲಿಲ್ಲ. ನನಗೆ ಖುಷಿ ಆಯ್ತು, ಇನ್ನು ಹಾಗಾದರೆ ಆಗೋದಿಲ್ಲ ಅಂತ. ಕೊನೆಗೆ ನನ್ನ ಬಯೋಡೇಟಾ ಇಲ್ಲದೇ ಅವ್ರು ಸಿಂಡಿಕೇಟ್ನಲ್ಲಿ ಅಪ್ರೂವ್ ಮಾಡಿದ್ರು. ಒಂದು ದಿನ ಹಾಗೆ ಲೆಟರ್ ಬಂತು. ನನಗೆ ಶಾಕ್ ಆಯಿತು, ಈ ಭೈರಪ್ಪನವ್ರಿಗೆ ಇಷ್ಟೆಲ್ಲ ಕಿತಾಪತಿ ಮಾಡ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಕೇಳದೇನೆ. ಆಮೇಲೆ ನನಗೇನಾಯಿತು, ಇನ್ನೂ ಕುಲಪತಿಗಳ ಆಜ್ಞೆ, ಯಾಕಂದರೆ ಅವರು ಇನ್ನೂ ನನ್ನ ಕುಲಪತಿ, ಯಾಕಂದರೆ ಐ ಆಮ್ ಪೆನ್ಷನರ್ ಆಫ್ ಮ್ಯಾಂಗ್ಳೂರ್. ಯಾಕಂದ್ರೆ ನನಗೆ ವೈಸ್ ಚಾನ್ಸಲರ್ ಅಂದರೆ ಅವರು ನನ್ನ VC ಅವರು, ನಾನು VC ಇರ್ಬೋದು. ಆ ಕಾರಣ ನಾನು ಒಬೆ ಮಾಡಬೇಕಂತ ಒಪ್ಕೊಂಡೆ. ಬಹುಶಃ ಒಂದು 10 ವರ್ಷದ ಬಳಿಕ ನಾನು ಮತ್ತೆ ಪಣಜಿಗೆ ಹೋಗಿ ಈ ಪಂಪ ಭಾರತವನ್ನು ಒಂದು 2-3 ತಿಂಗಳು MA ವಿದ್ಯಾರ್ಥಿಗಳೇ ಪಾಠ ಮಾಡಿದೆ. ನನಗೆ ಭಾಳ ಸಂತೋಷ ಆಯ್ತು ಇದರಲ್ಲಿ. ಅದನ್ನು ಯಾಕೆ ಹೇಳ್ತೇನೆ ಅಂದರೆ, ಈ ಥರದ ಅನೇಕ ಆಲೋಚನೆಗಳು ಒಂದು ಯೂನಿವರ್ಸಿಟಿಯನ್ನು ವೈಬ್ರೆಂಟ್ ಮಾಡ್ತವೆ. ವೈಬ್ರೆಂಟ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಅಲ್ಲಿರುವ ಒಬ್ಬ ವಿದ್ಯಾರ್ಥಿಗಾಗಲಿ ಅಧ್ಯಾಪಕ ಆಗಲಿ ತಾನು ಇರುವುದಕ್ಕಿಂತ ಬೇರೆ ಕಡೆಗೆ ಹೋಗಬೇಕು ಅನ್ನುವಂಥ ಒಂದು ಅರ್ಥ ಬರಬೇಕು. ಹಾಗೆ ಭಾವನಾತ್ಮಕವಾಗಿ, ಬೌದ್ಧಿಕವಾಗಿ ತುಂಬ ರಿಸರ್ಚ್ ಪ್ರಾಜೆಕ್ಟ್ಸ್ ಮಾಡಿದರು. ಬಹುಶಃ ನಮ್ಮ ದೇಶದ ಪ್ರಧಾನಿಯವರಿಂದ ಸರ್ CV ರಾಮನ್ ಬರ್ತ್ ಸೆಂಟಿನರಿ ಸೆಲೆಬ್ರೇಷನಿನ ಅವಾರ್ಡನ್ನು ಮೈಸೂರಿನ ನ್ಯಾಷನಲ್ ಸೈನ್ಸ್ ಕಾನ್ಫರೆನ್ಸ್ನಲ್ಲಿ ಪಡೆದಂಥ ಅವರು ಇಲ್ಲಿ ಆ ಥರದ ಪ್ರಯೋಗಗಳನ್ನು ಮಾಡಿದರು. ತುಂಬ ಹೊಸ ಕೋರ್ಸುಗಳ MEd ಕೋರ್ಸು. ವಾಸ್ತವಿಕವಾಗಿ ಮಂಗಳೂರು ಸಿಟಿಯಲ್ಲಿ BEd ಇಲ್ಲ, MEd ಇರಲಿಲ್ಲ. ನಾವೆಲ್ಲ ಇದರ ಗೌರ್ಮೆಂಟ್ ಕಾಲೇಜ್ ಅಥವಾ ಸೈಂಟ್ ಆನ್ಸ್ ಕಾಲೇಜ್ ಬೇರೆ ಕಡೆ ಡಿಪೆಂಡ್ ಆಗ್ತಾ ಇದ್ದೆವು. ಇದು ಮಾಡಿದ ಕಾರಣ ಬಹಳ ಕಡಿಮೆ ಖರ್ಚಿನಲ್ಲಿ ನಮ್ಮ ಬಡ ಮಕ್ಕಳಿಗೆ MEd ಆಯಿತು, ಮತ್ತೀಗ BEd ಅನ್ನು ಆರಂಭ ಮಾಡಿದ್ದಾರೆ. ನಾನು ಹೇಳ್ತಾ ಇರೋದು, ನಾವು ಯಾವಾಗಲೂ ಶಿಕ್ಷಣ ಅನ್ನೋದು ಕೆಳವರ್ಗದವರಿಗೆ, ಸಾಮಾನ್ಯರಿಗೆ, ಹಳ್ಳಿಯವರಿಗೆ, ಹೆಣ್ಮಕ್ಕಳಿಗೆ, ಬಡವರಿಗೆ ಸಿಗಬೇಕು. ನಮ್ಮಲ್ಲಿ ಆ ಥರ ಸಿಗುವಂಥ ಅವಕಾಶಗಳಿಲ್ಲ. ಸ್ಪೋರ್ಟ್ಸ್ ದೃಷ್ಟಿಯಿಂದ ನಾನು ಸ್ವಲ್ಪ ಕಾಲ ರಿಜಿಸ್ಟ್ರಾರ್ ಆಗಿದ್ದೆ ಇಲ್ಲಿ. ಆ ಕಾಲದಿಂದ ಮೋಹನ್ ಆಳ್ವರು ಯಾವಾಗಲೂ ನಮ್ಮ ಜೊತೆಗೆ ಜಗಳ. ಏನಂದರೆ, ನೀವು ಸ್ಪೋರ್ಟ್ಸಿನವರಿಗೆ ಏನೋ ರಿಸರ್ವೇಷನ್ಸ್ ಇಲ್ಲ, ನಾವು ಮಾಡ್ತೇವೆ, ಪಾಲಿಸಿ ಇಲ್ಲ ಅಂತ. ಆದರೆ ಪ್ರೊಫೆಸರ್ ಭೈರಪ್ಪ ಬಂದ ಮೇಲೆ ಒಂದು ಕ್ರೀಡಾ ಪಾಲಿಸಿ ಮಾಡಿ ಅಲ್ಲಿ ಕ್ರೆಡಿಟ್ ಕೊಟ್ಟು ಅದರ ಮೂಲಕ ಬಹಳ ಅದ್ಭುತವಾದ ಒಂದು ಕ್ರೀಡೆಗಳ ಚಟುವಟಿಕೆಗಳಿಗೆ ಕೊಟ್ಟ ಪ್ರೋತ್ಸಾಹ, ಇಲ್ಲಿ ಮಾಡಿದ ಸ್ಟೇಡಿಯಮ್ಮು, ಆಮೇಲೆ ಇಲ್ಲಿ ಮಾಡಿದ ಅನುಕೂಲತೆಗಳು ಮತ್ತು ಕ್ರೆಡಿಟಿನ ಪಾಲಿಸಿಗಳು. ಸಾಮಾನ್ಯ ನಾನು 2 ವಿಶ್ವವಿದ್ಯಾಲಯಗಳ ವೈಸ್ ಚಾನ್ಸಲರ್ ಆಗಿದ್ದವರು. ನಾವು ಸಾಮಾನ್ಯವಾಗಿ ನಮಗೆ ಆ್ಯಕ್ಟ್, ಸ್ಟ್ಯಾಚ್ಯೂಟು, ರೂಲು, ರೆಗ್ಯುಲೇಷನ್ಸ್ ಈ ಥರದ್ದೆಲ್ಲ ಒಂದು ಇರ್ತವೆ, ಸರ್ಕಾರದ ನಿಯಮ ಇರ್ತವೆ. ಆದರೆ ಮನಸ್ಸು ಮಾಡಿದರೆ ನಾವು ಏನನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಅದಕ್ಕೆ ಏನಾಗ್ತದೆ, ಎಷ್ಟೋ ಬಾರಿ ನಾವು ಒಬ್ಬ ಅಕಾಡೆಮಿಷಿಯನ್ ವೈಸ್ ಚಾನ್ಸಲರ್ ಅದೇ ಬ್ಯೂರೋಕ್ರೆಟ್ ಆಗಬಾರ್ದು. ಪ್ರತಿಯೊಂದಕ್ಕೂ ಇಲ್ಲ, ಇದು ರೂಲ್ಸಲ್ಲಿಲ್ಲ, ರೆಗ್ಯುಲೇಷನ್ಸ್ ಇಲ್ಲ, ಸ್ಟ್ಯಾಚ್ಯೂಟ್ ಇಲ್ಲ, ಗೌರ್ಮೆಂಟ್ ಒಪ್ಪಲ್ಲ, ಅಂಥವರು ವೈಸ್ ಚಾನ್ಸಲರ್ ಚಾರಲ್ಲಿ ಕೂತ್ಕೊಳ್ಬಾರ್ದು. ಅಂದರೆ ನೀವು ಎಲ್ಲಿ ಅದನ್ನು ಮೀರಿ ಅದಕ್ಕಾಗಿ ಅನುಕೂಲತೆಗಳನ್ನು ಮಾಡಿ ಸಹಾಯ ಮಾಡಬೇಕು ಅಂತ ಇರುತ್ತೆ. ಈಗ ಕ್ರೀಡೆಗಳ ಬಗ್ಗೆ ಕೇಳಿದರೆ, ಇಲ್ಲ ಇದು ಸ್ಟ್ಯಾಚ್ಯೂಟಲ್ಲಿ ಇಲ್ಲ, ಸ್ಟ್ಯಾಚ್ಯೂಟ್ ಮಾಡಿ, ಸಿಂಡಿಕೇಟ್ ಅಪ್ರೂವಲ್ ತೊಗೊಳ್ಳಿ, ಸರ್ಕಾರದಿಂದ ಅಪ್ರೂವಲ್ ತೊಗೊಳ್ಳಿ ಮಾಡಿ ಅಂತ. ಈಗ ಯೂನಿವರ್ಸಿಟಿ ವಿದ್ಯೆ ಡಿಫರೆನ್ಸ್ ಇರೋದು ಅದೇ. ಇಲ್ಲಾಂದರೆ ನೀವೆಲ್ಲ ಒಂದೇ ರೀತಿ ಮಾಡ್ಬೋದಲ್ಲ, ಅದನ್ನು ಮಾಡಿದರು. ಆಮೇಲೆ ಈ ವಿಲೇಜ್ ಅಡಾಪ್ಷನ್ ಕೆಲಸ, ಇದನ್ನು UGC ಭಾಳ ಹಿಂದೆ ಹೇಳ್ತಾ ಇತ್ತು. ಇಲ್ವೇ ಒಂದು ಹಳ್ಳಿಯನ್ನು, ಯೂನಿವರ್ಸಿಟಿ ಅನ್ನೋದು ದಂತಗೋಪುರ ಇರಬಾರ್ದು, ಹಳ್ಳಿಗಳನ್ನು ದತ್ತು ತೊಗೊಳ್ಬೇಕು ಅಂತ. ಆದರೆ ಅದು ಅನುಷ್ಠಾನ ಮಾಡಿದ್ದು ಪ್ರೊಫೆಸರ್ ಭೈರಪ್ಪನವರ ಕಾಲದಲ್ಲಿ ಬಹಳ ಅದ್ಭುತವಾದ ಕೆಲಸ ಮಾಡಿದ್ರು. ಯಾಕೆಂದರೆ ಹಳ್ಳಿಗಳ ಜೊತೆಗೆ ಒಂದು ಸಂಬಂಧ ಇರಬೇಕು ಅನ್ನುವಂಥ ಕೆಲಸವನ್ನು ಮಾಡಿದರು. ಅಂದರೆ ಜೊತೆಗೆ ಭಾವನಾತ್ಮಕವಾಗಿ ಸ್ಥಳೀಯವಾದ, ಭೈರಪ್ಪನವರು ಮೈಸೂರಿನವರು ಅಂತ ಹೇಳಿದರು. ಹೌದು, ಇಲ್ಲಿ ಪ್ರಧಾನ ಭಾಷೆಗಳು ತುಳು, ಆಮೇಲೆ ಕೊಂಕಣಿ ಇದೆ, ಆಮೇಲೆ ಮಡಿಕೇರಿ ಕೊಡಗಿನಲ್ಲಿ ಕಡಬ ಭಾಷೆ ಇದೆ,
ಯಕ್ಷಗಾನ ಕರಾವಳಿಯ ಬಹಳ ಅದ್ಭುತವಾದ, ಬಹಳ ಒಂದು ವಿಶಿಷ್ಟವಾದ ರಂಗಭೂಮಿಯ ಒಂದು ಕಲೆ. ಅವುಗಳಿಗೆ ಭೈರಪ್ಪನವರ ಕಾಲದಲ್ಲಿ ಬಹಳ ಮಹತ್ವ ಸಿಕ್ಕಿತು. ಇತ್ತೀಚೆಗೆ ತಾನೇ ನನಗೆ ಗೊತ್ತಿರುವಂಥದ್ದು, ತುಳುವಿನಲ್ಲಿ ಒಂದು ಸ್ನಾತಕೋತ್ತರ ಪದವಿ ಮಾಡುವುದನ್ನು ಸಾಯಂಕಾಲದ ಒಂದು ಕೋರ್ಸ್ ಮೂಲಕ ಬಹುಶಃ ಬಹಳ ದೊಡ್ಡ, ತುಳುವರು ಬಹಳ ಅಭಿಮಾನದಿಂದ ಕೃತಜ್ಞತೆ ಹೇಳಬೇಕು ಪ್ರೊಫೆಸರ್ ಭೈರಪ್ಪನವರಿಗೆ, ಬಹಳ ದೊಡ್ಡ ಒಂದು ನಾಗಾಲೋಟ. ಯಾಕೆಂದರೆ 1976ರಲ್ಲಿ ಪ್ರೊಫೆಸರ್ ಹಾಮಾನಾಯಕರಿದ್ದಾಗ ನಾವು MA ಕನ್ನಡದಲ್ಲಿ 2 ಪೇಪರ್ ತುಳು ಮಾಡಲಿಕ್ಕೆ ಹಾಮಾನಾಯಕರ ಕಾರಣ ನಾನಾಗ ಅಲ್ಲಿ ಅಧ್ಯಾಪಕರಾಗಿ ಸಿಲೆಬಸ್ ಮಾಡಿದ್ದೆ. ಬಹುಶಃ ಆ ನಂತರ 76ರ ಬಳಿಕ ಈಗ ಈ ವರ್ಷ 2018ರಲ್ಲಿ ಪ್ರೊಫೆಸರ್ ಭೈರಪ್ಪ ತುಳುವಿನಲ್ಲಿ ಒಂದು MA ಮಾಡುವ ಒಂದು ದೊಡ್ಡ ದಾಪುಗಾಲನ್ನು ಹಾಕಿದರು. ಹಾಗೆಯೇ ಕೊಂಕಣಿಯ ಪೀಠದ ಮೂಲಕ ಕೋರ್ಸುಗಳನ್ನು ಮಾಡುವುದನ್ನು ಆರಂಭ ಮಾಡಿದರು. ಕೊಡವ ಇದಕ್ಕೆ ಅವರು ಪ್ರೋತ್ಸಾಹ ಕೊಟ್ಟರು. ಇಲ್ಲಿ ಯಕ್ಷಗಾನ ಒಂದು ಕೇಂದ್ರಕ್ಕೆ ಪ್ರತಿ ಬಾರಿ ಅದರ ಮೊತ್ತವನ್ನು ಜಾಸ್ತಿ ಮಾಡುವುದು, ಪ್ರಶಸ್ತಿಗಳನ್ನು, ಪ್ರಕಟಣೆಗಳನ್ನು, ಮೊನ್ನೆ ತಾನೇ ಪ್ರಸಾರಾಂಗದ ದೊಡ್ಡ ಒಂದು ಪ್ರಕಟಣೆಗಳ ಒಂದು ಸರಮಾಲೆಯನ್ನು ಉಂಟು ಮಾಡಿದರು. ನಾನು ಹೇಳ್ತಾ ಇದು ಒಂದು ಭಾವನೆ ಇದ್ದಾಗ ಹೇಳ್ತಾ ಇದ್ದಾಗ ಬೆಳಿಗ್ಗೆ 2 ಗಂಟೆ ಕಾಲ ನಾನು ಆ ಕೆಲಸ ಮಾಡ್ತೇನೆ. ಆದರೆ ಎಲ್ಲವುಗಳು ಕೂಡ ಒಟ್ಟಿ ಕೆಲಸ ಮಾಡಿದ್ದು, ಭಾವನೆ, ಬುದ್ಧಿ ಮತ್ತು ಭೌತಿಕವಾದ ಅನುಕೂಲತೆಗಳನ್ನು ಒಟ್ಟು ಮಾಡಿದ ಕಾರಣವೇ ನಮಗೆ ಇವತ್ತು ಪ್ರೊಫೆಸರ್ ಭೈರಪ್ಪ ಅವರು ನಮ್ಮವರ ಸಮ್ಮುಖದಲ್ಲಿ ನಡೆದ ಪೌರ ಸನ್ಮಾನ ಸಂದರ್ಭ ಪ್ರೊಫೆಸರ್ ಕೆ ಭೈರಪ್ಪ ಅವರಿಗೆ ನೀಡಿದ ಸನ್ಮಾನ ಪತ್ರ ಸಾಧಕರೇ ಶ್ರೀ ಕುಳ್ಳೆ ಬೋರೇಗೌಡ ಮತ್ತು ಶ್ರೀಮತಿ ಪುಟ್ಟಮ್ಮ ದಂಪತಿಗಳ ಸುಪುತ್ರರಾದ ತಾವು 1973ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ BSc ಪದವಿಯನ್ನು, ಚಿನ್ನದ ಪದಕ ಹಾಗೂ 1975ರಲ್ಲಿ MSc ಪದವಿಯನ್ನು ಚಿನ್ನದ ಪದಕದೊಂದಿಗೆ ಪ್ರಥಮ ರ್ಯಾಂಕ್ ಪಡೆದಿರುವುದು ತಮ್ಮ ಹೆಗ್ಗಳಿಕೆ. ವಿಶ್ವವಿದ್ಯಾಲಯದಲ್ಲಿ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಅನ್ನು ಪಡೆದು ಇನ್ನಷ್ಟು ಉನ್ನತ ಸಂಶೋಧನೆ ನಡೆಸಿರುವುದು ತಮ್ಮ ವಿಸ್ಮರಣೀಯ ಸಾಧನೆಗಳಲ್ಲಿ ಒಂದು. ತಮ್ಮ ಅರ್ಹತೆ ಮತ್ತು ಪ್ರತಿಭೆಗೆ ವಿದೇಶಗಳಲ್ಲಿ ಉದ್ಯೋಗಾವಕಾಶಗಳಿದ್ದರೂ ತಾಯ್ನಾಡಿನಲ್ಲೇ ಸೇವೆಯನ್ನು ಸಲ್ಲಿಸಬೇಕೆಂಬ ಹಂಬಲದೊಂದಿಗೆ ರಷ್ಯಾದಿಂದ ಹಿಂತಿರುಗಿ ಮೈಸೂರು ವಿಶ್ವವಿದ್ಯಾಲಯದ ಭೂವಿಜ್ಞಾನ ವಿಭಾಗದಲ್ಲಿ ಅಧ್ಯಾಪನ ವೃತ್ತಿಯನ್ನು ಆರಂಭಿಸಿ ಸುದೀರ್ಘ 3 ದಶಕಗಳ ಕಾಲ ಸೇವೆ ಸಲ್ಲಿಸುತ್ತಾ ಸಾವಿರಾರು ವಿದ್ಯಾರ್ಥಿ ಅಭಿಮಾನಿಗಳನ್ನು ಪಡೆದಿರುವುದು ತಾವು ಒಬ್ಬ ಶ್ರೇಷ್ಠ ಗುರು ಎಂದು ಗುರುತಿಸಿಕೊಂಡಿರುವುದರ ಜೊತೆಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ತಮಗೆ ಪ್ರಾಪ್ತವಾಗಿರುವುದು ಅಭಿನಂದನೀಯ. ಜಗತ್ತಿನ 72ಕ್ಕೂ ಹೆಚ್ಚು ದೇಶಗಳಿಗೆ ಶೈಕ್ಷಣಿಕ ಭೇಟಿ ನೀಡಿ ಅಪಾರ ಅನುಭವ ಹೊಂದಿರುವ ತಾವು ಅಂತಾರಾಷ್ಟ್ರೀಯ ವಿಚಾರಗೋಷ್ಠಿಗಳಲ್ಲಿ ಈಗಾಗಲೇ 75ಕ್ಕೂ ಹೆಚ್ಚು ದಿಕ್ಸೂಚಿ ಭಾಷಣ ಹಾಗೂ ಸಂಶೋಧನಾ ಪ್ರಬಂಧ ಮಂಡನೆ ಮಾಡಿರುವುದು ಅಪೂರ್ವವಾದ ಸಾಧನೆ. ತಾವು ಭಾರತ ಸರ್ಕಾರದ ವಿವಿಧ ಸಂಸ್ಥೆಗಳಿಂದ ಸುಮಾರು 65 ಕೋಟಿ ರೂಪಾಯಿಗಳ ಮಹತ್ವದ 15 ಸಂಶೋಧನಾ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರೈಸಿರುವುದು ಮಾತ್ರವಲ್ಲದೆ 1998-2002ರ ಅವಧಿಯಲ್ಲಿ $1.2 ಮಿಲಿಯನ್ ಮೊತ್ತದ ಅಂತಾರಾಷ್ಟ್ರೀಯ ಮಟ್ಟದ ಸಂಶೋಧನಾ ಯೋಜನೆಯನ್ನು ಫಲಪ್ರದವಾಗಿ ಪೂರ್ಣಗೊಳಿಸಿರುವುದು ತಮ್ಮ ಸಾಧನೆಯ ಪಥದ ಒಂದು ಮೈಲಿಗಲ್ಲು. ವಿಜ್ಞಾನ ಕ್ಷೇತ್ರದಲ್ಲಿ ತಾವು ಮಾಡಿರುವ ತಮ್ಮ ಅಪ್ರತಿಮ ಸಾಧನೆಗಾಗಿ ಡಾಕ್ಟರ್ ರಾಜಾರಾಮಣ್ಣ ಪ್ರಶಸ್ತಿ, ಸರ್ CV ರಾಮನ್ ಪುರಸ್ಕಾರ, ಮೈಸೂರು ವಿಶ್ವವಿದ್ಯಾಲಯದ ಸುವರ್ಣ ಮಹೋತ್ಸವದ ಪ್ರಶಸ್ತಿ, ಎಲೆಕ್ಟೆಡ್ ಫೆಲೋ ಆಫ್ ಏಷ್ಯಾ ಪೆಸಿಫಿಕ್ ಅಕಾಡೆಮಿ ಆಫ್ ಮೆಟೀರಿಯಲ್ ಜಪಾನ್, ಹೀಗೆ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರಗಳನ್ನು ಮುಡಿಗೇರಿಸಿಕೊಂಡಿರುವುದು ಎಲ್ಲರಿಗೂ ಸ್ಫೂರ್ತಿದಾಯಕರಾಗಿದ್ದರು. ಇವತ್ತು ಈ ದಂಪತಿ ನಮ್ಮ ಜೊತೆಯಾಗಿ ಈ ಗೌರವವನ್ನು ಸ್ವೀಕರಿಸ್ತಾರೆ. ಮೊದಲಾಗಿ ಗೌರವಾನ್ವಿತ ನಮ್ಮ ಪೂಜ್ಯ ಬಿಷಪ್ ಅವರು ಶಾಲನ್ನು ಹೊದಿಸಿ ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಾಲನ್ನು ಹೊದಿಸುವ ಮೂಲಕ ಇವತ್ತು ಪ್ರೊಫೆಸರ್ ಡಾಕ್ಟರ್ ಭೈರಪ್ಪ ಅವರನ್ನು ನಿಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಅವರು ಗೌರವಿಸ್ತಾ ಇದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಪ್ರಸಾದಣ್ಣ ಅವರು ದಂಪತಿ ಒಂದು ಪರಸ್ಪರ ಹಾರ ವಿನಿಮಯ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಸಿದ್ಧತೆಯನ್ನು ಮಾಡಿದ್ದಾರೆ. ದಯವಿಟ್ಟು ಪರಸ್ಪರ ಹಾರ ವಿನಿಮಯ ಮಾಡಿಕೊಳ್ಬೇಕು ದಂಪತಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾರ ಕೊಟ್ಬಿಡಿ. ಹಾಗೆ ಪೂಜ್ಯ ಸ್ವಾಮೀಜಿ ಅವರು ಫಲಪುಷ್ಪವನ್ನು ನೀಡಿ ಅವರಿಗೆ ಆಶೀರ್ವಚನವನ್ನು ನೀಡುತ್ತಾರೆ. ಹಾಗೆ ಪೇಟ ತೊಡಿಸಿ ನಮ್ಮ ಗೌರವನ ಈಗ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಹಾಗೆ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅವರಿಗೆ ನೀಡುವಂತಹ ಸ್ಮರಣಿಕೆಯನ್ನು ತಾವು ಗಮನಿಸಬಹುದು. ಆ ಸ್ಮರಣಿಕೆ ನಮ್ಮ ಈ ಪರಗಳಾಗಿರತಕ್ಕಂಥ ಭೂತದ ಕೋಲ, ನಾಗ ಮಂಡಲ, ಕಂಬಳ, ಅದರ ಜೊತೆಗೆ ತುಳುವಿನ ಗದ್ದೆಯಲ್ಲಿ ಇರ್ತಕ್ಕಂಥ ಪರಿಕರಗಳು, ಆಮೇಲೆ ಭತ್ತವನ್ನು ಸಂಗ್ರಹ ಮಾಡುವಂಥ ತುಪ್ಪೆ, ಹಾಗೆ ನೇಗಿಲು, ಹೀಗೆ ತುಳುನಾಡಿನ ಪರಂಪರೆ ವಿಶೇಷವಾಗಿ ಈ ಪ್ರದೇಶಕ್ಕೆ ಪ್ರೊಫೆಸರ್ ಭೈರಪ್ಪ ಅವರು ನೀಡಿರುವಂಥ
ಕೊಡುಗೆ ಹಿನ್ನೆಲೆಯಲ್ಲಿ ಇದನ್ನು ಸಾಂಕೇತಿಸುವಂತೆ ಈ ಸ್ಮರಣಿಕೆಯನ್ನು ನೀಡಲಾಗಿದೆ. ನಮ್ಮ ಪ್ರೀತಿಯ ಪರವಾಗಿ ಹಾರಾರ್ಪಣೆಯನ್ನು ಮಾಡಿ ಗೌರವಿಸುತ್ತಾರೆ. ಹಾಗೆ ತಾವು ಶಾಲನ್ನು ಹೊದಿಸಿ ತಮ್ಮ ಆಶೀರ್ವಾದ ಅರ್ಪಿಸಿದ್ದಾರೆ. ಹಾಗೆ ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತದ ಪರವಾಗಿ ನಮ್ಮ ಪರಂಪರೆಯಂತೆ ಶಾಲನ್ನು ಹೊದಿಸುವ ಮೂಲಕ ಹಾಗೆ ಗಂಧದ ಮಾಲೆಯನ್ನು ಅರ್ಪಿಸುವ ಮೂಲಕ ತಮ್ಮ ಆಶೀರ್ವಚನವನ್ನು ಪ್ರೊಫೆಸರ್ ಡಾಕ್ಟರ್ ಭೈರಪ್ಪ ಅವರಿಗೆ ನೀಡುತ್ತಾ ಇದ್ದಾರೆ. ಡಿಸೆಂಬರ್ 1966ರಲ್ಲಿ ನಾವಿಲ್ಲಿ ಅನೇಕ ಮಂದಿ ಜನಿಸಿರಲಿಕ್ಕಿಲ್ಲ. 1966ರಲ್ಲಿ ಮಂಗಳೂರಿನ ಕ್ರೈಸ್ತ ಧರ್ಮ ಪ್ರಾಂತ ಅಂದರೆ ಅದು ಸಂಪೂರ್ಣ ನಮ್ಮ ಕೇವಲ ಕ್ರೈಸ್ತ ಪರಂಪರೆ ಮಾತ್ರವಲ್ಲ, ಒಟ್ಟು ಬದುಕಿನಲ್ಲಿ ಅತ್ಯಂತ ನಿರ್ಣಾಯಕವಾದಂಥ ಒಂದು ಸಂಸ್ಥೆ. ಎಷ್ಟೊಂದು ಶಿಕ್ಷಣ ಸಂಸ್ಥೆಗಳು, ಧಾರ್ಮಿಕ ಕೇಂದ್ರಗಳು, ಅದರ ಜೊತೆಗೆ ಅವರು ನಡೆಸುವಂಥ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು. ಪ್ರಾಯಶಃ ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತದವರು ನಾವು ಅಂತ ಹೇಳಿಕೊಳ್ಳೋದಕ್ಕೆ ವಿ ಆರ್ ಪ್ರೌಡ್ ಸರ್. ವಿ ಆರ್ ಪ್ರೌಡ್ ದ್ಯಾಟ್ ವಿ ಆರ್ ಬಿಲಾಂಗಿಂಗ್ to that fraternity. Service, my dear friends, through the education is the greatest gift one can be proud of, and the task of forming the citizens for the country gives the sense of achievement in teaching profession. I feel Professor Bhairappa has formed the students as the teacher and served the education department through his meritorious administration. I congratulate him wholeheartedly. ಪ್ರೇರೆ, ಈ ಮುಸ್ಸಂಜೆ ನನ್ನನ್ನು ನಿಮ್ಮೊಂದಿಗೆ ಹಾಗೂ ಪ್ರೊಫೆಸರ್ ಭೈರಪ್ಪನವರ ಬಗೆಗಿನ ನನ್ನ ಒಳ್ಳೆಯ ಕೆಲವು ಭಾವನೆಗಳಿಗೆ ನುಡಿಯ ರೂಪ ನೀಡಲು ಆಹ್ವಾನಿಸಿದ್ದಕ್ಕೆ ನಿಮಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಶಿವ್ ಖೇರ ತನ್ನ ಯು ಕ್ಯಾನ್ ವಿನ್ ಎಂಬ ಒಂದು ಪುಸ್ತಕದಲ್ಲಿ ಈ ಮಾತನ್ನು ಚೆನ್ನಾಗಿ ವಿವರಿಸಿದ್ದಾರೆ. ಅವರು ಹೇಳ್ತಾರೆ, ಪದ ನಿಮಿತ್ತ ಬರುವ ಗೌರವಕ್ಕಿಂತಲೂ ಸ್ವಯಂ ಪ್ರತಿಭೆಯಿಂದ ಬರುವ ಗೌರವ ಮಿಗಿಲು. ಪ್ರೊಫೆಸರ್ ಭೈರಪ್ಪರವರಿಗೆ ಅವರ ಪ್ರತಿಭೆಯಿಂದ ಪದ ದೊರಕಿತು ಸರಿ. ಇಂದು ನಾವು ಅವರಿಗೆ ಪದ ನಿಮಿತ್ತ ಮಾತ್ರವಲ್ಲ, ಪ್ರತಿಭಾ ನಿಮಿತ್ತವೂ ದೊರಕಿದ ಗೌರವಕ್ಕೋಸ್ಕರ ಅಭಿನಂದಿಸುತ್ತೇವೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕ್ರಿಯೆ ಮತ್ತು ಕರ್ಮದ ಬಗ್ಗೆ ಒಂದು ತಿಳುವಳಿಕೆ ಇದೆ. ಓರ್ವ ಪ್ರಾಧ್ಯಾಪಕನಾಗಿ ಓದುವುದು, ಬರೆಯುವುದು, ವಿದ್ಯಾರ್ಥಿಗಳಿಗೆ ಪಾಠ ಮಾಡುವುದು, ಮಾಡಲೇಬೇಕಾದುದನ್ನು ಮಾಡುವುದು ಕ್ರಿಯೆ. ಉತ್ತಮ ಶಿಕ್ಷಕನಾಗುವುದು, ವಿದ್ಯಾರ್ಥಿಗಳು ಅವರ ಬದುಕಿನದ್ದಕ್ಕೂ ನಾವು ಕಲಿಸಿದ ಪಾಠವನ್ನು ನೆನೆಸುವಂಥ ಶಿಕ್ಷಣವನ್ನು ನೀಡುವುದು, ಅವರಿಗೆ ಹಾಗೂ ಸಮಾಜಕ್ಕೆ ಪ್ರೇರಣೆ ನೀಡುವಂಥ ಬದುಕನ್ನು ಬದುಕುವುದು, ಅದು ಕರ್ಮ. ಮಾನ್ಯ ಭೈರಪ್ಪನವರು ಇವೆರಡರಲ್ಲೂ ಎತ್ತಿದ ಕೈಯಾಗಿ ಬದುಕಿದ್ದಾರೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇನ್ ದ ಫೀಲ್ಡ್ ಆಫ್ ಎಜುಕೇಷನ್, ಫೀಲ್ಡ್ ಆಫ್ ಟೀಚಿಂಗ್, he is an erudite scholar beyond compare. This pearl of starry luster is the persona grata in the family of Mysore and Mangalore universities. He is an epitome of simplicity, devotion, and total dedication. His unamassing nature always captured me whenever he met me. His docility and warmth speak volumes
for what he is as a person. ಮಾನ್ಯ ಭೈರಪ್ಪನವರ ಸಾಧನೆಗಳು, ಸಂಶೋಧನೆಯ ಆಳ, ಕೆಲಸಗಳ ಪಟ್ಟಿ ಅಪಾರ, ಅಗಾಧ ಹಾಗೂ ಬಹಳ ವಿಸ್ತಾರ. ಅವುಗಳನ್ನು ನಾನಿಲ್ಲಿ ಉಲ್ಲೇಖಿಸುವುದಿಲ್ಲ. ಒಬ್ಬ ಉನ್ನತ ಅಧಿಕಾರಿಯಾಗಿ ಅವರು ನನ್ನನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ತೋರಿಸಿದಂತಹ ವಿನಯ, ಸಂಸ್ಕಾರಯುತ ನಡತೆ ನನ್ನನ್ನು ಅವರಲ್ಲಿ ಗೌರವ ಭಾವನೆಯನ್ನು ಮೂಡಿಸಿದೆ. ಅಧಿಕಾರದ ಮತ್ತು ಅವರಲ್ಲಿ ನಾನು ಎಂದಿಗೂ ಕಾಣಲಿಲ್ಲ. ದಕ್ಷ ಅಧಿಕಾರಿಯಾಗಿ, ಪ್ರಾಮಾಣಿಕ ಪ್ರಾಧ್ಯಾಪಕನಾಗಿ, ಅದಕ್ಕಿಂತಲೂ ಮಿಗಿಲಾಗಿ ಓರ್ವ ಉತ್ತಮ ವ್ಯಕ್ತಿಯಾಗಿ ಅವರನ್ನು ನಾನು ನನ್ನ ಜೀವನದಲ್ಲಿ ಕಂಡಿದ್ದೇನೆ. ಅವರು ಚೆನ್ನಾಗಿರಲಿ, ಭಗವಂತನವರಿಗೆ ಆಯುರಾರೋಗ್ಯ ನೀಡಿ ಹರಸಲಿ ಎಂಬುದೇ ಈ ದಿನ ನನ್ನ ಹಾರೈಕೆ, ನನ್ನ ಪ್ರಾರ್ಥನೆ. ಗುಡ್ ಪೀಪಲ್ ಶೋ ದ ವೇ. ಗ್ರೇಟ್ ಪೀಪಲ್ inspire others to follow the way. Dear Professor, you have been inspiring the way of thousands of students. Let long live your impression in the hearts of every young mind you came across in your tenure as teaching as well as an administrator. We are proud of you. You have shown us how a teacher and an able administrator should be in your life. You have given us an example. We feel proud and honored, and we had a wonderful Vice Chancellor in you, and we are happy and we are proud of you. ಪ್ರೀತಿಯ ಬಂಧು ಮಿತ್ರರೇ, ಒಬ್ಬ ವ್ಯಕ್ತಿಗೆ ನಾವು ಸಲ್ಲಿಸುವ ಗೌರವ ಕೇವಲ ನುಡಿ ನಮನಕ್ಕೆ ಸೀಮಿತವಾಗಬಾರದು. ಒಬ್ಬ ವ್ಯಕ್ತಿ ನಂಬಿದ ಆದರ್ಶ, ಸವೆದ ದಾರಿ ಹಾಗೂ ಮಾಡಿದ ಕೆಲಸಗಳು ನಾವು ನಮ್ಮವನ್ನಾಗಿ ಮಾಡಿದಾಗ ಮಾತ್ರ ನಾವು ವ್ಯಕ್ತಿಯನ್ನು ಕಾಯ, ವಾಚ, ಮನಸ ಗೌರವಿಸುತ್ತೇವೆ. ಮಾನ್ಯ ಭೈರಪ್ಪನವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆರಂಭಿಸಿದ ಉತ್ತಮ ಸೇವೆ ಮುಂದುವರಿದಾಗ ಮಾತ್ರ ನಮ್ಮ ಇಂದಿನ ನುಡಿ ನಮನ ಸಾರ್ಥಕ. ಪ್ರೀತಿಯ ಪ್ರೊಫೆಸರ್ ಕೆ ಭೈರಪ್ಪನವರೇ, ನಿಮಗೆ ಸಕಲ ಶುಭ ನೀವು ಕೋರುತ್ತೇನೆ. ಇಲ್ಲಿದ್ದವ್ರು ನೋಡಿರ್ಬೋದು ಏನೆಲ್ಲ ಬದಲಾವಣೆಗಳಲ್ಲಿ ಬಂದಿದೆ ಅಂತ ಹೇಳಿ. ಅವ್ರಿಗಿರುವಂಥ ಸೌಂದರ್ಯ ಪ್ರಜ್ಞೆ, ಅವ್ರಿಗಿರುವಂಥ ಕಾಳಜಿ, ಯೂನಿವರ್ಸಿಟಿ ಎಂಬ ಒಂದು ವ್ಯವಸ್ಥೆಯಲ್ಲಿ ಬಹಳಷ್ಟು ಸೂಕ್ಷ್ಮವಾದಂತಹ ವಿಚಾರಗಳಲ್ಲಿರ್ತದೆ. ಅಂಥದ್ರ ನಡುವೆ ನಮ್ಮ ಯೂನಿವರ್ಸಿಟಿಯನ್ನು ಅವರು ಬೆಳೆಸಿದ ರೀತಿ, ಅದನ್ನು ಮುಂದೆ ತಗೊಂಡೋದಂಥ ರೀತಿ ನನಗೆ ಬಹಳ ಸಂತೋಷ ಆಗಿದೆ. ಅವ್ರು ಯಾಕೆ ನಾನು ಪಾರದರ್ಶಕ ವ್ಯಕ್ತಿತ್ವ ಅಂತ ಹೇಳಿದೆ ಅಂತಂದರೆ, ಒಂದು ಸಲ ನಾನು ಯೂನಿವರ್ಸಿಟಿಗೆ ಹೋಗಿದ್ದೆ. ಚೇಂಬರಲ್ಲಿ ಸರ್ ಕೂತಿದ್ರು. ಹೊಸದಾಗಿ ಒಂದು ಡೋರ್ ಬಂದಿತ್ತು, ಗ್ಲಾಸ್ ಡೋರ್. ಅವ್ರು ಹೇಳಿದರು, ಸ್ವಾಮೀಜಿ ನಾನು ಕೇಳಿದೆ, ಸರ್ ಗ್ಲಾಸ್ ಡೋರ್ ಬಂದಿದೆಯಲ್ಲ. ಅವ್ರು ಹೇಳಿದರು, ನನ್ನ ಎಲ್ಲ ವ್ಯವಹಾರಗಳು ಹೊರಗಿನವ್ರಿಗೆ ಗೊತ್ತಾಗ್ಬೇಕು ಸ್ವಾಮೀಜಿ, ಅದಕ್ಕಾಗಿ ಗ್ಲಾಸ್ ಡೋರ್ ಹಾಕಿದ್ದೇನೆ. ಅಷ್ಟೇ ಅಲ್ಲ, ಯಾವ ಕುಲಪತಿಗಳ ಚೇಂಬರ್ನಲ್ಲಿ ಕೂಡ CC ಕ್ಯಾಮ್ರಾ ಇಲ್ಲ. ನನ್ನದು CC ಕ್ಯಾಮ್ರಾ ಇದೆ. 2 CC ಕ್ಯಾಮ್ರಾ ಹಾಕ್ಕೊಂಡಿದ್ದೇನೆ. ರೆಕಾರ್ಡ್ ಆಗ್ತದೆ 24 ಗಂಟೆ ಕೂಡ. ನಾನು ಯಾರ ಜೊತೆಗೆ ಏನೇ ವ್ಯವಹಾರ ಮಾಡಲಿ, ನನ್ನದು ತೆರೆದ ಪುಸ್ತಕ ಜೀವನ. ಯಾರು ಬೇಕಾದರೂ ಯಾವಾಗ ಬೇಕಾದ್ರೂ ಬಂದು ಚೆಕ್ ಮಾಡ್ಕೋಬೋದು. ನಾನು ಯಾವತ್ತು ಡೋರ್ ಹಾಕ್ಸೋದಿಲ್ಲ. ಡೋರ್ ಇದೆ AC ಗೋಸ್ಕರ, ಆದರೆ ಗ್ಲಾಸಿನ ಡೋರ್ ಹಾಕಿದ್ದೇನೆ ಅಂತೇಳಿ. ನನಗೆ ಒಬ್ಬ ಕುಲಪತಿಗಳು ಈ ಥರ ಎಲ್ಲ ಯೋಚನೆ ಮಾಡ್ಬೋದಾ ಅಂತ ನನಗೊಂದು ಆಶ್ಚರ್ಯ ಆಗಿತ್ತು. ಇನ್ನೊಂದು ಬಾರಿ ಅವ್ರ ಮಠದ ಬಗ್ಗೆ ಎಷ್ಟು ಗೌರವ ಉಳ್ಳವರಾಗಿದ್ದರು ಅಂತ ಹೇಳಿದರೆ, ನಾವು ಸ್ವಚ್ಛ ಭಾರತ ಕಾರ್ಯಕ್ರಮ ಮಾಡುವಾಗ ಅಲ್ಲಲ್ಲಿ ಒಂದೊಂದು ಸಣ್ಣ ಸಣ್ಣ ತಂಡಗಳನ್ನು ಮಾಡಿದ್ವಿ. ನಮ್ಮ ಯೂನಿವರ್ಸಿಟಿಯಲ್ಲಿ ಕೂಡ ಒಂದಷ್ಟು ವಿದ್ಯಾರ್ಥಿಗಳು ಸೇರಿ ಒಂದು ಸ್ವಚ್ಛ ಭಾರತ ತಂಡ ಮಾಡಿಕೊಂಡಿದ್ದರು. ಅವರ ಒಂದು ಅಚಾತುರ್ಯದಿಂದಾಗಿ ನಮಗೆ ತಿಳಿಸದೆ ಭೈರಪ್ಪ ಸರ್ ಹತ್ರ ಹೋಗಿ ಹೇಳಿದ್ದಾರೆ, ನಾವು ಹೀಗೆ ಸ್ವಚ್ಛ ಭಾರತ ಕಾರ್ಯಕ್ರಮ ಮಾಡಿದ್ದೇವೆ, ಒಂದು ಮುಕ್ತಾಯ ಸಮಾರಂಭ ಮಾಡ್ತಾಯಿದ್ದೇವೆ. ಸರ್ ಹೇಳಿದ್ರು, ಭಾಳ ಸಂತೋಷಪ್ಪ,
ನೀವು ಮಾಡ್ತಾ ಇದ್ದೀರಲ್ಲ ರಾಮಕೃಷ್ಣ ಆಶ್ರಮದ ಕಾರ್ಯಕ್ರಮ ಎಲ್ಲ ಮಾಡಿ ಅಂತೇಳಿ. ಆ ಮಕ್ಕಳು ನಮಗೆ ತಿಳಿಸಲೇ ಇಲ್ಲ. ತಿಳಿಸದೇ ಇರುವಾಗ ಸರ್ ಹಾಲ್ ಕೊಟ್ಟಿದ್ದಾರೆ, ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಆ ಮಕ್ಕಳ ತಪ್ಪಿನಿಂದಾಗಿ ನನಗೆ ತುಂಬ ಸಿಟ್ಟು ಬಂದಿತ್ತು. ಒಬ್ಬ ಕುಲಪತಿಗಳನ್ನು ಇವರು ಹೇಗೆ ಕರಿಬೇಕಾಗಿತ್ತು ಮಠದಿಂದ, ಹಾಗೆ ಕರೀಲಿಲ್ಲ ಅನ್ನುವಂಥ ಸಿಟ್ಟು ನನಗೆ ಅವ್ರ ಮೇಲಿತ್ತು. ಆದರೆ ಅಲ್ಲಿ ವಿಚಿತ್ರ ಆದದ್ದೇನು ಅಂತ ಹೇಳಿದರೆ, ಸರ್ ಒಂದು ದಿವಸ ಫೋನ್ ಮಾಡಿದ್ರು ನನಗೆ, ಸ್ವಾಮೀಜಿಯವರೇ ನಮ್ಮ ವಿದ್ಯಾರ್ಥಿಗಳು ತಪ್ಪು ಮಾಡಿದ್ದಾರೆ, ನಿಜವಾಗಿ ನಮ್ಮವರು ಅವರು ದಯಮಾಡಿ ನೀವು ಯಾವುದೇ ರೀತಿಯ ಇದನ್ನಿಲ್ಲ, ಇದು ನಮ್ಮದೇ ಕಾರ್ಯಕ್ರಮ, ದಯಮಾಡಿ ನೀವು ಬರಬೇಕು ಅಂತ. ಆ ಕಾರ್ಯಕ್ರಮ ನಮ್ಮದಾಗಿದ್ದರೂ ಕೂಡ ಅವ್ರ ಸ್ವಂತದ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಯೂನಿವರ್ಸಿಟಿಯಲ್ಲಿ ಅದನ್ನು ನಡೆಸಿಕೊಟ್ಟಂಥದ್ದು ನನ್ನ ಜೀವನದಲ್ಲಿ ನಾನು ಅದನ್ನು ಮರೆಯುವುದಿಲ್ಲ. ರಾಮಕೃಷ್ಣ ಪರಮಹಂಸರು ಯಾವಾಗಲೂ ಒಂದು ಕತೆ ಹೇಳ್ತಿದ್ರು, ಹಿಸ್ಸಿಂಗ್ ಮಾಡಬೇಕು ಅಂತ ಹೇಳ್ತಿದ್ರು. ಆ ಕತೆ ಒಂದು ಹೇಳಿ ನಾನು ಮಾತಿಗೆ ವಿರಾಮ ಹೇಳ್ತೇನೆ. ಒಂದು ದೊಡ್ಡ ಕಾಳಿಂಗ ಸರ್ಪ ಒಂದು ಪ್ರದೇಶದಲ್ಲಿ ವಾಸವಾಗಿರ್ತದೆ. ಅದು ಅಲ್ಲಿ ಹೋಗೋ ಜನರಿಗೆಲ್ಲ ತೊಂದರೆ ಕೊಡ್ತಾ ಇರ್ತದೆ, ಕಚ್ತಾ ಇರ್ತದೆ, ಸಾಯಿಸ್ತಾ ಇರ್ತದೆ. ಹೀಗಾಗಿ ಜನ ಯಾರೂ ಕೂಡ ಆ ಊರಿನ ಜನ ಆ ಕಾಳಿಂಗ ಸರ್ಪ ಇರುವಂಥ ಜಾಗಕ್ಕೆ ಹೋಗ್ತಾ ಇರೋದಿಲ್ಲ. ಒಂದು ದಿವಸ ಆ ದಾರಿಯಲ್ಲಿ ಒಬ್ಬ ಬ್ರಹ್ಮಚಾರಿ ಸಾಧು ಹೋಗ್ತಾ ಇರ್ತಾನೆ. ಜನ ಅಲ್ಲಿ ಹೇಳ್ತಾರೆ, ದನಕಾಯಿ ಹುಡುಗರು, ಬ್ರಹ್ಮಚಾರಿಗಳೇ ಅಲ್ಲಿ ಹೋಗಬೇಡಿ, ಯಾಕಂದರೆ ಕಾಳಿಂಗ ಸರ್ಪ ಇದೆ, ಕಚ್ಚಿ ನಿಮ್ಮನ್ನು ಸಾಯಿಸಿಬಿಡ್ತದೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ತೊಂದರೆ ಇಲ್ಲಪ್ಪ, ನನಗದ್ರ ಮಂತ್ರ ಗೊತ್ತಿದೆ, ನಾನು ಸರಿ ಮಾಡ್ತೇನೆ ಅದನ್ನು. ಇವರೆಲ್ಲ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅವರು ಅದೇ ದಾರಿಯಲ್ಲಿ ಮುಂದೆ ಹೋಗ್ತಾರೆ. ಆ ಕಾಳಿಂಗ ಸರ್ಪ ಈ ಬ್ರಹ್ಮಚಾರಿ ನೋಡಿ ಬರ್ತದೆ, ಬುಸುಗುಡ್ಕೊಂಡು ಬರ್ತದೆ. ಈ ಬ್ರಹ್ಮಚಾರಿ ಒಂದು ಮಂತ್ರ ಹೇಳ್ತಾರೆ, ಅವ್ರು ಶಾಂತವಾಗಿ ಅದು ಅವ್ರ ಕಾಲು ಬುಡದಲ್ಲಿ ಬಂದುಬಿಡ್ತದೆ. ಅದಕ್ಕೆ ಅವ್ರು ಬುದ್ಧಿವಾದ ಹೇಳ್ತಾರೆ, ಯಾಕೆ ನೀನು ಇಷ್ಟು ಜನರನ್ನೆಲ್ಲ ಕಚ್ಕೊಂಡು ಹೆದರಿಸ್ಕೊಂಡು ಸಾಯಿಸ್ತಾ ಇದ್ದೀಯಾ, ನಿನ್ನ ಮೇಲೆ ಹೀಗೆ ಮಾಡಬಾರ್ದು ಅಂತ ಬುದ್ಧಿವಾದ ಹೇಳಿದ ಮೇಲೆ, ಅದೇ ನಾನೇನು ಮಾಡಬೇಕು, ನಾನು ಮಂತ್ರ ಕೊಡ್ತೇನೆ ನಿನಗೆ, ನೀನು ಇದನ್ನು ಜಪ ಮಾಡ್ಕೊಂಡಿರು, ನಿನಗೆ ಸಾಧನೆ ಆದಮೇಲೆ ನಿನಗೆ ಮೋಕ್ಷ ಆಗ್ತದೆ ಅಂತ ಹೇಳಿ ಅಷ್ಟು ಹೇಳಿ ಹೋಗ್ತಾರೆ. ಕೆಲವು ದಿವಸ ಆದಮೇಲೆ ಊರಿನ ಜನ ಎಲ್ಲ ಗಮನಿಸ್ತಾರೆ, ಆ ಹಾವು ಹೊರಗೆ ಬರ್ತಾ ಇಲ್ಲ, ಬುಸ್ಗುಡ್ತಾ ಇಲ್ಲ, ಯಾರನ್ನೂ ಕಚ್ತಾ ಇಲ್ಲ. ಸೊ ಜನಕ್ಕೆಲ್ಲ ಗೊತ್ತಾಯ್ತು, ಇಲ್ಲಿ ಏನು ತೊಂದರೆ ಇಲ್ಲ, ಈಗ ಅವ್ರು ಬ್ರಹ್ಮಚಾರಿಗಳು ಬಂದು ಹೋದಾಗಿಂದ ಸರಿಯಾಗಿದೆ ಇದೆಲ್ಲ ಅಂತೇಳಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜನ. ಹಾವು ಏನು ಮಾಡೋದಿಲ್ಲ. ದನಕಾಯಿ ಹುಡುಗರು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದು ಅವ್ರಿಗೇನು ಮಾಡೋದಿಲ್ಲ. ಒಂದು ದಿವಸ ದನಕಾಯಿ ಹುಡುಗರಿಗೆ ಆ ಹಾವು ಸಿಗ್ತದೆ. ಅದನ್ನು ಸಾಕಷ್ಟು ಅದನ್ನು ಬಾಲ ಹಿಡಿದು ಎಳೆಯೋದು, ಅದನ್ನು ಹೊಡೆಯೋದೆಲ್ಲ ಮಾಡ್ತಾರೆ. ಅದಕ್ಕಾದ ಆವತ್ತಿಂದ ಏನು ಮಾಡ್ತಂದರೆ, ಜನರಿಂದ ಹೆದರಿ ಒಂದು ಪೊದೆಯಲ್ಲೇ ಇರ್ತದೆ, ರಾತ್ರಿ ಹೊತ್ತು ಬಂದರೆ ಮಾತ್ರ ಎಲೆಗಳನ್ನು ತಿನ್ಕೊಂಡು ಆಹಾರ ತಿನ್ಕೊಂಡಿರ್ತದೆ. ಒಂದು 4-5 ವರ್ಷ ಆದಮೇಲೆ ಬ್ರಹ್ಮಚಾರಿಗಳು ಮತ್ತೆ ಅದೇ ಮಾರ್ಗವಾಗಿ ಬರ್ತಾರೆ. ಆವಾಗ ದನಕಾಯಿ ಹುಡುಗರು ಅಲ್ಲೇ ಇರ್ತಾರೆ, ಕೇಳ್ತಾರೆ, ಇಲ್ಲೊಂದು ಹಾವಿತ್ತಲ್ಲಪ್ಪ, ಅದು ಎಲ್ಲಿದೆ? ಅದು ಸತ್ತೋಗಿದೆ ಸ್ವಾಮಿ ಅಂತ ಹೇಳ್ತಾರೆ. ಸತ್ತೋಗಿದೆ. ಅವ್ರು ಹೇಳ್ತಾರೆ, ಸಾಯಲಿಕ್ಕೆ ಸಾಧ್ಯ ಇಲ್ಲ ಅದು, ಯಾಕೆಂದರೆ ಅದಕ್ಕೆ ನಾನು ಮಂತ್ರ ಕೊಟ್ಟಿದ್ದೇನೆ, ಅದು ಸಿದ್ಧಿ ಆಗೋವರೆಗೂ ಸಾಯೋದಿಲ್ಲ ಅದು, ಇಲ್ಲ ಸತ್ತೋಗಿದೆ ಅದು ಅಂತ ಹೇಳ್ತಾರೆ. ಸರಿ ಪರವಾಗಿಲ್ಲ ಅಂತ ಅದೇ ಮಾರ್ಗದಲ್ಲಿ ಬಂದು ಅವರು ಅದಕ್ಕೊಂದು ಹೆಸರು ನಾಮಕರಣ ಮಾಡಿರ್ತಾರೆ, ಅದೇ ಹೆಸರಿನಿಂದ ಕರೀತಾರೆ. ಕರೆದಾಗ ಅದು ತೆವಳ್ಕೊಂಡು ತನ್ನ ಗುರು ಹೇಳಿದ ಮಾತನ್ನು ಶಬ್ದವನ್ನು ಕೇಳಿ ತೆವಳ್ಕೊಂಡು ಬರ್ತದೆ. ಅದು ನೋಡ್ತಾರೆ, ಆ ಕಾಳಿಂಗ ಸರ್ಪ ಬಹಳ ಇದನ್ನಾಗಿ ತಿನ್ನಾಗಿದೆ, ಸಾಯೋ ಸ್ಥಿತಿಗೆ ಬಂದಿದೆ. ಅದಕ್ಕೆ ಬ್ರಹ್ಮಚಾರಿ ಕೇಳ್ತಾರೆ, ಏನಪ್ಪ ಏನಾಯಿತು ನಿನಗೆ, ಇಷ್ಟೊಂದು ನೀನು ಸಣ್ಣಾಗಿದೆಯಲ್ಲ, ಏನಾಯಿತು? ಅದು ಹೇಳ್ತದೆ, ಏನಾಗಿಲ್ಲಲ್ಲ, ನನಗೇನಾಗಿಲ್ಲ. ಅಲ್ಲ, ಏನೂ ಆಗಿರಲೇಬೇಕು ನಿನಗೆ, ನೀ ಆಹಾರ ಸರಿಯಾಗಿ ತೊಗೊಳ್ತಾ ಇಲ್ಲ. ಇಲ್ಲ, ನೀವು ಹೇಳಿದಾಗಿಂದ ಜಪಧ್ಯಾನ ಜಪ ಮಾಡ್ತಾ ಇದ್ದೇನೆ, ಹಾಗೆ ರಾತ್ರಿ ಹೊತ್ತು ಮಾತ್ರ ಒಂದೇ ಹೊತ್ತು ಆಹಾರ ತೊಗೊಳ್ಳೋದು, ರಾತ್ರಿ ಮಾತ್ರ, ಯಾರಿಗೂ ನಾನು ತೊಂದರೆ ಕೊಡ್ತಾ ಇಲ್ಲ. ಅಲ್ಲ, ಅಷ್ಟೇ ಆಗಿದ್ರೆ ಇದು ಹೀಗಾಗಲ್ಲ, ನಿನಗೇನೋ ಆಗಿರ್ಬೇಕು, ಜ್ಞಾಪಕ ಮಾಡ್ಕೋ. ಆ ಹಾವಿನಲ್ಲಿ ಎಷ್ಟೊಂದು ಸಾತ್ವಿಕತೆ ಬೆಳೆದು ಬಿಟ್ಟಿತ್ತು ಅಂತಂದರೆ, ಆ ಹುಡುಗರು ಅದಕ್ಕೆ ತೊಂದರೆ ಕೊಟ್ಟದ್ದನ್ನು ಮರೆತು ಬಿಟ್ಟಿದೆ. ಅದು ಕೊನೆಗೆ ನೆನಪು ಮಾಡ್ಕೊಂಡು ಹೇಳ್ತದೆ, ಆ ಹುಡುಗರು ನನ್ನನ್ನು ಒಂದು ದಿವಸ ಹಿಡ್ಕೊಂಡು ಬಾಲ ಎಲ್ಲ ಹಿಡ್ಕೊಂಡು ಎತ್ತಿ ನೆಲಕ್ಕೆ ಹೊಡೆದಿದ್ದಾರೆ. ಅವತ್ತು ನಾ ಪ್ರಜ್ಞಾಹೀನಾಗಿದ್ದೆ, ನಾ ಏನೋ ಸಾಯೋ ಹಂತಕ್ಕೆ ಬಂದಿದ್ದೆ. ಆಮೇಲೆ ನಂಗೆ ರಾತ್ರಿ ಅವತ್ತು ಪ್ರಜ್ಞೆ ಬಂದು ನಾ ಇವತ್ತು ಮಾಡಿದ್ದೇನೆ. ಮೋಸ್ಟ್ಲಿ ಅವತ್ತಿಂದ ಅದು ಹಾಗಾಗಿದೆ, ಆದರೆ ಪಾಪ ಹುಡುಗರಲ್ವ, ಅವರು ತಿಳಿಯುವುದಿಲ್ಲ ಅಂಥೇಳಿ. ಅದಕ್ಕೆ ಆ ಬ್ರಹ್ಮಚಾರಿಗಳು ಬೈದು ಹೇಳ್ತಾರೆ, ಎಂಥ ತಪ್ಪು ಮಾಡಿಬಿಟ್ಟೆ ನೀನು, ನಾನೇನು ಹೇಳಿದ್ದೀನಿ ನಿನಗೆ? ನಾನು ಕಚ್ಚಬೇಡ ಅಂತ ಹೇಳಿದ್ದೇನೆ, ಹಿಂಸೆ ಮಾಡಬೇಡ ಅಂತ ಹೇಳಿದ್ದೇನೆ, ಬುಸ್ಗುಡಬೇಡ ಅಂತ ಹೇಳಿದ್ದೀನ. ನಿನ್ನನ್ನು ನೀನು ಸ್ವಯಂ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಿ ಬುಸ್ಗುಡಬೇಕಾಗಿತ್ತು, ಬುಸ್ಕೊಟ್ಟು ನಿನ್ನನ್ನು ನೀನು ರಕ್ಷಣೆ ಮಾಡ್ಕೊಳ್ಬೇಕಾಗಿತ್ತು. ಇದು ನಮ್ಮೆಲ್ಲರಿಗೂ ಒಂದು ಪಾಠ. ನಾನು ಭೈರಪ್ಪನವ್ರ ಬಗ್ಗೆ ಎಷ್ಟೇ ಹೇಳಿ, ಅವರು ಎಲ್ಲೆಲ್ಲಿ ಬುಸ್ಕೊಡ್ಬೇಕೋ ಅಲ್ಲಿ ಬುಸ್ಗುಟ್ಟಿದ್ದಾರೆ. ಆದ್ದರಿಂದ 4 ವರ್ಷ ಬಹಳ ಚೆನ್ನಾಗಿ ವಿಶ್ವವಿದ್ಯಾನಿಲಯವನ್ನು ಅವರು ಹೇಳಿದ್ನಲ್ಲ, ಸ್ಥಿತಪ್ರಜ್ಞೆ ಜೊತೆಗೆ ಇದು ಕೂಡ ಅವ್ರಿಗೆ ಗೊತ್ತಿತ್ತು ಎಷ್ಟರ ಮಟ್ಟಿಗೆ ನಾನು ಹಿಸ್ಸಿಂಗ್ ಮಾಡಬೇಕು ಅಂತ ಹೇಳಿ. ನಾನು ಹಲವಾರು ಜನರ ಸಂಪರ್ಕಕ್ಕೆ ಬರ್ತಾ ಇರ್ತೇನೆ. ಭೈರಪ್ಪ ಸರ್ ಬಗ್ಗೆ ಎಲ್ಲರೂ ಅದ್ಭುತವಾದ ಮಾತುಗಳನ್ನು ಹೇಳಿದ್ದಾರೆ. ಆದ್ದರಿಂದ ಇದೊಂದು ನನಗೊಂದು ಬಹಳ ದೊಡ್ಡ ಅವಕಾಶ. ಇವತ್ತು ಅವರನ್ನು ಕಂಡು ಒಂದು
ಋಣ ಸಂದಾಯ ಅಂತ ಹೇಳಿದೆ ನಾನು, ಪುಟ್ಟ ರೀತಿಯಲ್ಲಿ ಮಾಡುವಂಥ ಅವಕಾಶವನ್ನು ಕೊಟ್ಟಂತಹ ಇಲ್ಲಿಯ ನಾಗರಿಕರಿಗೆ, ಅಸೈಗೋಳಿಯ ನಾಗರಿಕರಿಗೆ, ಇಲ್ಲಿ ಇರತಕ್ಕಂಥ ಪ್ರಾಧ್ಯಾಪಕರಿಗೆ ಎಲ್ಲ ನಾನು ಅಭಿನಂದನೆಗಳನ್ನು ಕೊಣಜೆ ಗ್ರಾಮ ಹೇಗೆ ಉತ್ಸಾಹದಿಂದ ಈ ವಿಶ್ವವಿದ್ಯಾನಿಲಯವನ್ನು ಪ್ರಾರಂಭಿಕ ದಿನಗಳಲ್ಲಿ ಹೇಗೆ ಸ್ವಾಗತಿಸಿ ಕೈಜೋಡಿಸಿ ಬೆಳೆಸಿದೆ ಅನ್ನೋದನ್ನು ಹಲವಾರು ಹಿರಿಯರಿಂದ ನಾನು ತಿಳಿದುಕೊಂಡಿದ್ದೇನೆ. ಹಾಗೆ ವಿಶ್ವವಿದ್ಯಾನಿಲಯದ ಬೆಳವಣಿಗೆಗೆ ಅವರು ಭಾಗಿಯಾಗಿ ಮತ್ತು ತಮ್ಮ ಸುತ್ತಮುತ್ತಲಿನ ಇತರ ಗ್ರಾಮಗಳನ್ನೂ ಸಹ, ಪರಂಡ ಇರ್ಬೋದು, ಪಜೀರು ಇರ್ಬೋದು, ಕಂಬಳ ಪದವು ಇರ್ಬೋದು, ಅರೇಕಳ, ಇವರೆಲ್ಲರನ್ನ ಒಟ್ಟಾರೆ ಸೇರಿಸಿಕೊಂಡು ವಿಶ್ವವಿದ್ಯಾನಿಲಯದ ಪ್ರಗತಿಗೆ ಶ್ರಮಿಸ್ತಾ ಬಂದಿದ್ದಾರೆ. ಅದನ್ನು ನಾನು ಹತ್ತಿರದಿಂದ ನಾನು ಗಮನಿಸಿದೆ. ಭಾರತ ಸುಮಾರು 70ಕ್ಕಿಂತಲೂ ಹೆಚ್ಚು, ಶೇಕಡ 70ಕ್ಕಿಂತಲೂ ಹೆಚ್ಚು ಗ್ರಾಮೀಣ ಪ್ರದೇಶವಾಗಿದ್ದು, ಗ್ರಾಮೀಣ ಪ್ರಜೆಗಳು ತುಂಬಿದಂತಹ ರಾಷ್ಟ್ರವಾಗಿದ್ದು, ಇಂದು ನಾವು ಕಾಣ್ತಾ ಇರೋದು ಗ್ರಾಮೀಣ ಹಾಗೂ ನಗರಗಳ, ಪಟ್ಟಣಗಳ ಒಂದು ಅಂತರ. ಆ ಅಂತರದಿಂದ ಗ್ರಾಮೀಣದ ಅಭಿವೃದ್ಧಿಗೆ ಒಂದು ರೀತಿ ಎಲ್ಲೋ ಪ್ರಗತಿಗೆ ಕುಂಟು ಇದೆ, ಅಥವಾ ಪ್ರಗತಿಗೆ ಸರಿಯಾದ ರೀತಿಯಲ್ಲಿ ಪ್ರಗತಿಯನ್ನು ನಾವು ಕಾಣ್ತಾ ಇಲ್ಲ ಅಂತ ಹೇಳಬೇಕಾಗುತ್ತೆ. ಹಾಗಾಗಿ ನಾನು ಕುಲಪತಿಯಾಗಿ ನೇಮಕಗೊಂಡ ಆರಂಭಿಕ ದಿನಗಳಲ್ಲಿ ಪ್ರತಿನಿತ್ಯ ಈ ವಿಶ್ವವಿದ್ಯಾನಿಲಯದಲ್ಲಿ ಏನಿದೆ, ಏನಿಲ್ಲ, ನಾನು ಏನು ಮಾಡಬೇಕು ಅನ್ನುವುದರ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ದೆ. ಹಲವಾರು ಗ್ರಾಮಸ್ಥರ ಜೊತೆ ಒಂದು ರೀತಿ ಸಂಪರ್ಕವನ್ನು ಇಟ್ಕೊಂಡು ಅವರ ಜೊತೆ ಬೆರೆತು ಅವರ ಕುಂದುಕೊರತೆಗಳನ್ನು ಸಹ ನಾನು ವಿಚಾರಿಸ್ಕೊಳ್ತಾ ಇದ್ದೆ. ನಂತರ ನನಗೆ ಕಂಡು ಬಂದದ್ದು ಈ ಗ್ರಾಮೀಣ ಪ್ರದೇಶದ ಜನರನ್ನು ಸೇರಿಸಿಕೊಂಡು ಏಕೆ ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಾರದು, ಈ ಗ್ರಾಮಗಳ ಪ್ರಗತಿಗೆ ಯಾಕೆ ನಾವು ಶ್ರಮಿಸಬಾರದು ಅಂತ ಒಂದು ಯೋಜನೆಯನ್ನು ನಾನು ಕೈಗೆ ತೆಗೆದುಕೊಂಡೆ. ಅದು ಮಂಗಳ ಯೋಜನೆ ಅನ್ನುವಂತಹ ಒಂದು ಕಾರ್ಯಕ್ರಮ, ಯೋಜನೆ. ಆ ಒಂದು ನಿಟ್ಟಿನಲ್ಲಿ, ಆ ಒಂದು ಯೋಜನೆಯ ಅಡಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ, ಸ್ನಾತಕೋತ್ತರ ವಿದ್ಯಾರ್ಥಿಗೆ ಗ್ರಾಮೀಣ ಪ್ರದೇಶದ ಒಂದು ಅರಿವು ಬರಬೇಕು, ಗ್ರಾಮೀಣ ಪ್ರದೇಶದ ಜನಜೀವನ ಮತ್ತು ಅಲ್ಲಿಯ ಜನರ ಕುಂದು ಕೊರತೆಗಳು ಮತ್ತು ಅಲ್ಲಿ ದೊರಕದೇ ಇರತಕ್ಕಂತಹ ಸೌಲಭ್ಯಗಳು, ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಹಲವಾರು ಅನುದಾನಗಳೇ ಇರ್ಬೋದು, ಯೋಜನೆಗಳೇ ಇರ್ಬೋದು, ಅದು ಅವರಿಗೆ ಮುಟ್ಟುತ್ತಿದೆಯೇ ಅಥವಾ ಇಲ್ಲವೇ ಅನ್ನುವುದರ ಬಗ್ಗೆ ಒಂದು ಅರಿವನ್ನು ಮೂಡಿಸುವುದು, ಅವರ ಆರೋಗ್ಯದ ಬಗ್ಗೆ ಚಿಂತನೆಯನ್ನು, ಒಂದು ಅರಿವನ್ನು ಮೂಡಿಸುವುದು, ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ನಾವು ವಿದ್ಯಾರ್ಥಿಗಳ ಕೈಯಿಂದಲೇ ಮಾಡಿಸಿದರೆ ಚೆನ್ನಾಗಿರುತ್ತೆ ಅನ್ನುವ ನಿಟ್ಟಿನಲ್ಲಿ ಅಂತಿಮ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಈ ಗ್ರಾಮೀಣ ಪ್ರದೇಶದ ಈ ಅಭಿವೃದ್ಧಿಗೆ ಸಂಬಂಧಪಟ್ಟ ಅಧ್ಯಯನವನ್ನು, ಸಂಶೋಧನೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡೆ. ಮಾಮೂಲಿನ ಹಾಗೆ
ಕೇವಲ ವಿದ್ಯಾರ್ಥಿಗಳೇ ಅಲ್ಲ, ಪ್ರಾಧ್ಯಾಪಕರು ಅದನ್ನು ಪ್ರತಿಭಟಿಸಿದರು, ವಿರೋಧಿಸಿದರು. ಸಾಕಷ್ಟು ಅದರ ಬಗ್ಗೆ ಚರ್ಚೆನೂ ಆಯಿತು. ನಾನು ಒಳ್ಳೆಯ ಕೆಲಸವನ್ನು ಮಾಡಿದಾಗ ನಮ್ಮ ಪೂಜ್ಯ ಸ್ವಾಮೀಜಿಯವರು ಹೇಳಿದಾಗೆ ಹಲವು ಸಾರಿ ಬುಸ್ ಕುಟ್ಟಬೇಕಾಗುತ್ತೆ. ಕಚ್ಚದೇ ಇದ್ದರೂ ಸಹ ಒಂದು ಸ್ವಲ್ಪ ಬುಸ್ ಕುಟ್ಟಿದರೆ ಆ ಹಾವನ್ನು ಯಾರು ಮುಟ್ತಾ ಇರಲಿಲ್ಲ, ಹೊಡಿತಾ ಇರಲಿಲ್ಲ. ಹಾಗಾಗಿ ನಾನು ಬುಸ್ ಕುಟ್ಟಬೇಕಾಗಿ ಬಂತು. ಆಗ ಎಲ್ಲರೂ ತೆಪ್ಪಗಾಗಿ ಅದನ್ನು ಮಾಡಲೇಬೇಕಾಗಿ ಬಂತು. ನಂತರ ಅವರಿಗೆ ಅರಿವಾಯಿತು, ಓ ಇದನ್ನು ಮಾಡಲೇಬೇಕು. ರಾಷ್ಟ್ರದ ಪ್ರಧಾನಿಗಳಿಂದನೂ ಸಹ ಕರೆ ಬಂತು. UGC ಅಂದರೆ ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗದ ಸುತ್ತೋಲೆನೂ ಕೂಡ ಬಂತು. ಆಗ ಜನರಿಗೆ ಅರಿವಾಯಿತು. ಮತ್ತು ಇತ್ತೀಚೆಗೆ ಒಂದು 2 ತಿಂಗಳ ಹಿಂದೆ ಹೊಸ ಒಂದು ಯೋಜನೆಯನ್ನು NAAC ಅಂತ ಒಂದು ಸಂಸ್ಥೆ ಇದೆ, ಅದು ಬ್ಯಾಂಗ್ಳೂರಿನಲ್ಲೇ ಇದೆ. ರಾಷ್ಟ್ರದಲ್ಲಿ ಇರತಕ್ಕಂತಹ ಎಲ್ಲ ವಿದ್ಯಾಸಂಸ್ಥೆಗಳ ಒಂದು ಗುಣಮಟ್ಟವನ್ನು ಅಳತೆ ಮಾಡುವಂತಹ ಒಂದು ಕೇಂದ್ರ ಸಂಸ್ಥೆ. ಹಲವಾರು ಪಟ್ಟಿಗಳನ್ನು ಆ ಒಂದು ಗುಣಮಟ್ಟವನ್ನು ಅಳತೆ ಮಾಡುವಾಗ ಅವರು ಹಾಕ್ಕೊಂಡಿರ್ತಾರೆ. ಆ ಪಟ್ಟಿಗಳನ್ನು ನಾನು ಅಧ್ಯಯನ ಮಾಡುವಾಗ ನಾನು ಕಂಡದ್ದು, ನಾನು ಏನೆಲ್ಲ ಪ್ರಾರಂಭ ಮಾಡಿದೆ ಈ ವಿಶ್ವವಿದ್ಯಾನಿಲಯದಲ್ಲಿ ಅದೆಲ್ಲವೂ ಅಲ್ಲಿ ಸೇರಿದೆ. ಇದು ಬಂದದ್ದು 2-3 ತಿಂಗಳ ಹಿಂದೆ, ಆದರೆ ನಾನು ಪ್ರಾರಂಭ ಮಾಡಿದ್ದು 4 ವರ್ಷಗಳ ಹಿಂದೆ. ಆಗ ವಿದ್ಯಾರ್ಥಿಗಳು, ಅಧ್ಯಾಪಕರು ಎಲ್ಲರೂ ಆರಂಭದಲ್ಲಿ ವಿರೋಧಿಸಿದವರು, ಈಗ NAAC-ನಿಂದ ನಾವು ಮಾನ್ಯತೆಯನ್ನು ಪಡೆಯಬೇಕು ಅಂದರೆ ಅದನ್ನು ಮಾಡಲೇಬೇಕು, ಕಡ್ಡಾಯವಾಗಿ ಹಳ್ಳಿಗಳಿಗೆ ಹೋಗಬೇಕು, ಗ್ರಾಮ ಸೇವೆಗೆ ನಾವು ಭಾಗಿಯಾಗಬೇಕು, ಹೋಗಬೇಕು ಅನ್ನೋದು ಕಡ್ಡಾಯವಾಗಿ ಅಲ್ಲಿ ಇದೆ. ಅದೇ ರೀತಿ ಹಲವಾರು ಇತರ ಒಂದು ಅಂಕಗಳನ್ನು ಗಳಿಸಬೇಕಾದರೆ ಹಲವಾರು ಪಟ್ಟಿಗಳು ಅಲ್ಲಿ ಇವೆ. ಅವೆಲ್ಲದು ಆ ಎಲ್ಲ ಪಟ್ಟಿಗಳು ನಾನು ಏನೇನು ಮಾಡಿದೆ ಅಲ್ಲಿಗೆ ಅವು ಕರೆಕ್ಟಾಗಿ ಅದು ಮ್ಯಾಚ್ ಆಗ್ತಾಯಿದ್ದು. ಹೀಗೆ ನಾನು ಗ್ರಾಮೀಣ ಪ್ರದೇಶದಿಂದ ಬೆಳೆದು ಬಂದಂಥವನಾಗಿ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ನಾನು ಶ್ರಮಿಸಲು ಒಂದು ಕಾರಣ ಆಯಿತು. ಮತ್ತು ವಿದ್ಯಾರ್ಥಿಗಳಿಗೆ ಹಳ್ಳಿಯ ಒಂದು ವಾತಾವರಣವನ್ನು ತೋರಿಸುವ ಒಂದು ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದು. ಇತ್ತೀಚೆಗೆ ಕಳೆದ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮುಂಗಾರು ಮಳೆ ಮುಗಿಯುವ ಸಮಯದಲ್ಲಿ ಒಂದು ಗ್ರಾಮೀಣ ಪ್ರದೇಶದ, ನಮ್ಮ ಕೊಣಾಜೆಯ ಗ್ರಾಮೀಣ ಪ್ರದೇಶದ ಒಂದು ಜಾಗವನ್ನು ಗದ್ದೆಯಾಗಿ ಮತ್ತು ಅದನ್ನು ನಮ್ಮ ಮಕ್ಕಳಿಂದಲೇ, ವಿದ್ಯಾರ್ಥಿಗಳಿಂದಲೇ ಅದನ್ನು ಗದ್ದೆ ಮಾಡಿಸಿ ನೀರಿನ ವ್ಯವಸ್ಥೆಯನ್ನು ಮಾಡಿ ನಾಟಿಯನ್ನು ಮಾಡಿಸಿ ಅದರಲ್ಲಿ ಈ ನಮ್ಮ ಹಳ್ಳಿಯ ವಾತಾವರಣ, ಅವರ ಹಳ್ಳಿಯ ಕ್ರೀಡೆಗಳು ಏನೇನಿರುತ್ತೆ ಇಂಥ ಒಂದು ಗದ್ದೆ ಕೆಲಸದ ಸಮಯದಲ್ಲಿ ಅನ್ನುವ ಒಂದು ಅರಿವನ್ನು ವಿದೇಶಿ ಮಕ್ಕಳಿಗೂ ಸಹ ಅದು ಗೊತ್ತಾಗಲಿ. ಅಲ್ಲಿಯ ಜನಜೀವನ ಕೇವಲ ಶ್ರಮದ ಒಂದು ಜೀವನ ಇದ್ದರೂ ಸಹ ಅದರ ಮಧ್ಯದಲ್ಲಿ ಅವರು ಹೇಗೆ ಒಂದು ಒಳ್ಳೆಯ ಸಮಯವನ್ನು ಕ್ರೀಡೆಗಳು ಮತ್ತು ಇತರ ಚಟುವಟಿಕೆಗಳಿಗೆ ಬಳಸ್ಕೊಳ್ತಾರೆ ಅನ್ನುವುದನ್ನು ಕಣ್ಣಿಂದ ನೋಡಲಿ, ಅನುಭವಿಸಲಿ ಅಂಥೇಳಿ ಅವರನ್ನು ಸಹ ಗದ್ದೆಗೆ ಇಳಿಸಿ ನಾಟಿ ಕೆಲಸವನ್ನು ಅವ್ರ ಕೈಲೂ ಮಾಡಿಸಿ, ನಾಟಿ ಕೆಲಸದ ಮಧ್ಯದಲ್ಲಿ ಓಟ ಅಥವಾ ಇತರ ಕ್ರೀಡೆಗಳಲ್ಲೂ ಸಹ ಅವರು ಭಾಗವಹಿಸೋ ಹಾಗೆ ಮಾಡಿದೆ. ಹಾಗೆ ಪ್ರತಿಯೊಂದು ವಿಷಯವನ್ನು ನಾನು ಏನೇ ಒಂದು ಯಾವುದೇ ಒಂದು ಕಾರ್ಯಕ್ರಮವನ್ನು, ಯೋಜನೆಯನ್ನು ನಾನು ಹಮ್ಮಿಕೊಂಡರೆ ಅದು ವಿಶೇಷತೆಯನ್ನು ನಾನು ಅಲ್ಲಿ ಕಾಣ್ತಾ ಇದ್ದೆ. ನಮ್ಮ ವಿಶ್ವವಿದ್ಯಾನಿಲಯವನ್ನು ಪ್ರಾರಂಭಿಸುವಾಗ ಇದರ ಪೂರ್ವಿಕರು ಇದನ್ನು ಪ್ರಾರಂಭ ಮಾಡುವ ಸಮಯದಲ್ಲಿ ವಿಶ್ವವಿದ್ಯಾನಿಲಯದ ಪರಿನಿಯಮಾವಳಿಗಳನ್ನು ಅವರು ರಚಿಸುವ ಸಮಯದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಅಂದರೆ ಹೇಗಿರಬೇಕು ಅನ್ನುವುದರ ಬಗ್ಗೆ ಕೆಲವು ಪದಗಳನ್ನು ಅಲ್ಲಿ ಬಳಸಿದ್ದಾರೆ. ವಿಶ್ವವಿದ್ಯಾನಿಲಯ ವೈವಿಧ್ಯತೆಯಿಂದ ಕೂಡಿರತಕ್ಕಂತಹ ವಿಶ್ವವಿದ್ಯಾನಿಲಯ ಆಗಿರಬೇಕು ಇದು
ವಿಶೇಷವಾದಂತಹ ಒಂದು ಗುಣವನ್ನು ಹೊಂದಿರತಕ್ಕಂಥ ವಿಶ್ವವಿದ್ಯಾನಿಲಯ ಆಗಿರಬೇಕು. ಅಂದರೆ ಯೂನಿವರ್ಸಿಟಿ ವಿತ್ ಡಿಫರೆನ್ಸ್ ಅನ್ನುವ ಒಂದು ಪದಗಳನ್ನು ಅವರು ಅಲ್ಲಿ ಬಳಸಿದ್ದಾರೆ. ಯೂನಿವರ್ಸಿಟಿ ವಿತ್ ಡಿಫರೆನ್ಸ್ ಅಂತೇಳಿ, ಅದು ಪ್ರೊಫೆಸರ್ ವಿವೇಕ್ ರೈ ಅವರಿಗೆ ಅದು ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಆ ಯೂನಿವರ್ಸಿಟಿ ವಿತ್ ಡಿಫರೆನ್ಸ್ ಅಂತ ಬಂದಾಗ ಏನು ಡಿಫರೆನ್ಸು ಬೇರೆ ವಿಶ್ವವಿದ್ಯಾನಿಲಯಗಳಿಗೂ ನಮ್ಮ ವಿಶ್ವವಿದ್ಯಾನಿಲಯಗಳಿಗೂ ಅನ್ನುವ ಒಂದು ಪ್ರಶ್ನೆ ಬರುತ್ತೆ. ಅದನ್ನು ನಾನು ಯೋಚನೆ ಮಾಡ್ತಾ ಹೋದೆ. ಮಾಮೂಲಿನ ಇತರ ವಿಶ್ವವಿದ್ಯಾನಿಲಯಗಳ ರೀತಿಯೇ ನಾನು ಕೆಲಸ ಮಾಡ್ಕೊಂಡು ಹೋದರೆ ಮಂಗಳೂರು ಹೇಗೆ ಇದು ಬೇರೆ ವಿಶ್ವವಿದ್ಯಾನಿಲಯ, ವಿಶೇಷ ವಿಶ್ವವಿದ್ಯಾನಿಲಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ವೈವಿಧ್ಯತೆಯಿಂದ ಕೂಡಿರತಕ್ಕಂಥ ವಿಶ್ವವಿದ್ಯಾನಿಲಯ ಹೇಗೆ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡ್ತಾ ನನಗೆ ಹಲವಾರು ಹೊಸ ಒಂದು ಯೋಜನೆಗಳನ್ನ ನಾನು ಹಮ್ಮಿಕೊಂಡೆ. ಹಾಗಾಗಿ ನಮ್ಮ ಪೂಜ್ಯ ಬಿಷಪ್, ರೆವರೆಂಡ್ ಬಿಷಪ್ ಅವ್ರ ಜೊತೆ ಹೇಳ್ತಾ, ಹೇಗೋ ಗೊತ್ತಿಲ್ಲ, ಈ 4 ವರ್ಷಗಳು ಇವತ್ತು ಆ ಪಟ್ಟಿಯನ್ನು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಹೇಗೆ ಇಷ್ಟೊಂದು ಕೆಲಸವನ್ನು ನಾನು ಮಾಡಿದೆ, ಇಷ್ಟೊಂದು ಐಡಿಯಾಗಳು ಇದೆಲ್ಲ ಹೇಗೆ ಬಂತು ಅನ್ನುವ ಒಂದು ಇದು ಬಹುಶಃ ಇದು ಒಂದು ಮ್ಯಾಜಿಕ್ ಏನು ಅಂಥೇಳಿ. ಆಗ ನನಗೆ ನಿನ್ನೆಯಿಂದ ಅದನ್ನೇ ಯೋಚನೆ ಮಾಡ್ತಿದ್ದೆ. ಎಲ್ಲ ಉಪಾಧ್ಯಾಯರು ಮತ್ತು ಅಧ್ಯಾಪಕೇತರ ಮಿತ್ರರು ಅವರವರ ಒಂದು ಭಾವನೆಗಳನ್ನು, ಅನಿಸಿಕೆಗಳನ್ನು, ನನ್ನ ಬಗ್ಗೆ ಆದಂತಹ ಒಂದು ಅನುಭವಗಳನ್ನು ಹಂಚಿಕೊಳ್ತಾ ಇರುವಾಗ ನನಗೆ ಅನ್ನಿಸ್ತು, ಇದನ್ನೆಲ್ಲ ನಾನು ಹೇಗೆ ಮಾಡಿದೆ ಒಟ್ಟಾರೆ. ಆಗ ನನಗೆ ಅನ್ನಿಸ್ತು, ಬಹುಶಃ ಇದು ದೈವ ಕೃಪೆಯಿಂದ ಮಾತ್ರ ಇದು ಸಾಧ್ಯ ಆಗಿರೋದು ಇದು. ಮತ್ತು ಆ ಒಂದು ಬೇರೆಯವರ ಒಂದು ಹೆಸರಿನಲ್ಲಿ, ಬೇರೆಯವರ ಒಂದು ನೆರವಿನಿಂದ ಇದನ್ನು ದೇವರು ಮಾಡಿಸಿದ್ದಾನೆ ಇದನ್ನು ಅಂತ ನಾನು ಖಂಡಿತವಾಗಿ ನಾನು ಅದನ್ನು ನನ್ನ ಒಂದು ವ್ಯಾಯಾಮಕ್ಕೆ ಸಂಬಂಧಪಟ್ಟದ್ದು, ನಂತರ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಒಂದು ಚಟುವಟಿಕೆಗಳು ತಪ್ಪದೆ ಅದನ್ನು ನಾನು ಪಾಲಿಸ್ತೇನೆ. ಹಾಗಾಗಿ ಎಷ್ಟೋ ಸಾರಿ ಮಧ್ಯಾಹ್ನ ಬಂದರು, ಬೆಳಿಗ್ಗೆ ಇವರು ಸಿಗೋದಿಲ್ಲ ಅಂದ್ಕೊಂಡು ಸಂಜೆ ಬಂದೆಲ್ಲ ಕಾಯ್ದರು ಸಾಕು. ಆ ಒಂದು ಕಾಳಜಿ ನಾನು ನಿಜವಾಗ್ಲೂ ನಾನು ಮೆಚ್ಚುತ್ತೇನೆ ಅವರಲ್ಲಿ ಇರುವಂಥದ್ದು. ಅವರು ಗ್ರಾಮದ ಅಧ್ಯಕ್ಷರಿರ್ಬೋದು, ಪಂಚಾಯತ್ದು, ಆದರೆ ಅಧಿಕಾರವನ್ನು ಚಲಾಯಿಸ್ಕೊಂಡು ಅವರು ಇರ್ಬೋದಿತ್ತು. ಒಬ್ಬ ಕುಲಪತಿಯ ಬಂಗ್ಲೋ ಕಾಯೋ ಕೆಲಸ ಅವರಿಗೆ ಬೇಕಾಗಿರಲಿಲ್ಲ. ಬಂದು ದಿನಗಟ್ಟಲೆ, ಗಂಟೆಗಟ್ಟಲೆ ಅವರು ಕಾಯ್ದಿದ್ದಾರೆ. ಆಮೇಲೆ ನಾನು ಭೇಟಿಯಾದಾಗ ನಾನು ಕಾರಲ್ಲಿ ಈಚೆ ಬರ್ತಿದ್ದೆ, ಅಲ್ಲೇ ಅವರು ನಿಂತರು. ಪಾಪ ನಮ್ಮ ಸೆಕ್ಯೂರಿಟಿಯವರು ಒಳಗೂ ಸಹ ಬಿಡದೆ ಅವರಿಗೆ ಹೊರಗೆ ನಿಲ್ಲಿಸಿದೆ. ನನಗೆ ಬೇಸರ ಆಯಿತು. ಏನು ಸೌಕತ್ತು ಅಲ್ಲಿ ಅವರು, ಸರ್ ನಮಗೆ ನೀರಿಂದು ಅಭಾವ ಇದೆ, ದಯಮಾಡಿ ನೀವು ನೀರು ಕೊಡಬೇಕು. ಆಮೇಲೆ ನಾನು ಹೇಳಿದೆ, ಈ ಥರ ಹೇಳ್ತಿದ್ದಾರಲ್ಲ ಹೀಗೆ. ಆಮೇಲೆ ಸರ್ ನಾವು ರೆವಿನ್ಯೂ ಇದನ್ನು ನಾವು ಕಟ್ತಿದ್ದೆ, ದಯಮಾಡಿ ಅದನ್ನು ತಂದು ಕೊಟ್ಟರವರು. ನಾನು ಹೇಳಿದೆ ನಮ್ಮ ಅಧಿಕಾರಿಗಳಿಗೆ, ಇದು ನಮ್ಮದಲ್ಲ, ಇದು ಬಾವಿ ಅವ್ರದ್ದು, ಹೀಗೆ ಇಷ್ಟೇ ಹೇಳಿದೆ ನಾನು. ಇದು ನಮ್ಮದಲ್ಲ, ಬಾವಿ ಅವ್ರಿಗೆ ಸೇರಿದು, ಆ ನೀರು ಅವ್ರಿಗೆ ಕೊಡಿ, ಯಾಕೆಂದರೆ ಅವರು ಟ್ಯಾಕ್ಸನ್ನು ಕಟ್ತಿರೋದು. ಆಮೇಲೆ ಇನ್ನೊಂದು ಹೇಳಿದೆ, ಈಗ ನಮ್ಮ ರಾಷ್ಟ್ರದಲ್ಲಿ ಈಗ ತಾನೇ ನಮಗೆ ವಾಟರ್ ಲಾ ಅನ್ನೋದು ಬಂದಿದೆ. ಹಿಂದೆ ಈಗಾಗಲೇ ಎಷ್ಟೋ ವರ್ಷಗಳ ಹಿಂದೆ ವಾಟರ್ ಲಾ ವಿದೇಶಗಳಲ್ಲಿ ಇದೆ. ಜಾಗ ನಿಮ್ದಿರ್ಬೋದು, ನೀರು ಸರ್ಕಾರದ್ದು, ಅಂತರ್ಜಲ ಸರ್ಕಾರಕ್ಕೆ ಸೇರಿದ್ದು. ನೀವು ಅಂತರ್ಜಲದ ಒಂದು ನೀರನ್ನು ನೀವು ಹೊರಗೆ ತೆಗಿಬೇಕು, ಪಂಪ್ ಮಾಡಬೇಕು ಅಂದರೆ, ಬಾವಿಯನ್ನು ಹಾಕಬೇಕು ಅಂದರೆ ಸರ್ಕಾರದಿಂದ ಅನುಮತಿಯನ್ನು ತೆಗೆದುಕೊಳ್ಬೇಕು. ನೀವು ಇಷ್ಟು ಲೀಟರ್ ಮಾತ್ರ ನೀವು ಪ್ರತಿನಿತ್ಯ ನೀವು ಪಂಪ್ ಮಾಡ್ಬೋದು, ಹೊರಗೆ ನೀವು ತಗೋಬೋದು ಅಂತ ಹೇಳಿ ಅದನ್ನು ನಿಮಗೆ ಅಲ್ಲಿ ಮೀಟರ್ ಹಾಕಿ ಫಿಕ್ಸ್ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಹೇಳಿದೆ, ಇದು ನಮ್ಮದಲ್ಲ, ಇದು ಸರ್ಕಾರದ್ದು, ಎಲ್ಲರಿಗೂ ಸೇರಿದ್ದು ನೀರು, ಹಾಗಾಗಿ ಅವ್ರಿಗೆ ಕೊಡಿ. ಆಮೇಲೆ ಇನ್ನೊಂದು ಕಡೆ ಓಪನ್ ವೆಲ್ ಇದೆ ಅಂದರು, ಅದನ್ನು ಸಹ ಅವ್ರಿಗೆ ಕೊಡಲಿಕ್ಕೆ ನಾನು ವ್ಯವಸ್ಥೆಯನ್ನು ಮಾಡಿದೆ. ನಂತರ ಅವ್ರಿಗೆ ನಾನು ಪ್ರಾಮಿಸ್ ಮಾಡಿದೆ, ಕೆರೆಯನ್ನು ನಾವು ಅಲ್ಲಿ ಒಂದು ಪರಂಡೆಯ ಒಂದು ಜಾಗದಲ್ಲಿ, ಕೊಣಜೆಯ ಒಂದು ಅಂಚಿನಲ್ಲಿ ಒಂದು ಕೆರೆ ಇದೆ. ಅದು ಸಂಪೂರ್ಣ ಈಗ ಒಂದು ಬರದಾಗಿರುತ್ತೆ, ಒಂದು ಬರಗಾಲದಲ್ಲಿ, ಒಂದು ಬೇಸಿಗೆಯ ಕಾಲದಲ್ಲಿ. ಅದನ್ನು ಒಂದು ಪುನಶ್ಚೇತನ ಯಾಕೆ ಮಾಡಬಾರ್ದು ಅನ್ನುವ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಬೇಕಾದಂತಹ ಎಲ್ಲ ಒಂದು ಸರ್ವೇಕ್ಷಣೆಯನ್ನು ಎಲ್ಲ ಮಾಡಿಸಿ, ಸರ್ವೆಯನ್ನು ಮಾಡಿಸಿ, ಹಾಗೆ ಯಕ್ಷಗಾನ ಕೇಂದ್ರದ ಪಕ್ಕದಲ್ಲಿ ಒಂದು ಕೆರೆಯನ್ನು ನಾವು ಸೃಷ್ಟಿ ಮಾಡೋಣ, ಕಾರಂಜಿಯನ್ನು ಅಲ್ಲಿ ಮಾಡಿಸೋಣ ಮತ್ತು ಉದ್ಯಾನವನವನ್ನು ಸೃಷ್ಟಿ ಮಾಡೋಣ ಅಲ್ಲಿ ಅಂದ್ಕೊಂಡು ಹಲವಾರು ಬ್ಯಾಂಕ್ಗಳ ಚೇರ್ಮನ್ಗಳನ್ನ ನಾನು ಸಂಪರ್ಕ ಮಾಡಿದೆ. ಅವರಿಗೆ ತುಂಬ ಸಂತೋಷ ಆಯಿತು. ಈ ಕೆರೆಯನ್ನು ನೀವು ಸೃಷ್ಟಿ ಮಾಡಿದ್ರೆ ಮತ್ತು ಅಲ್ಲಿ ಇರತಕ್ಕಂಥ ಒಂದು ಒಣಗಿದ ಕೆರೆಯನ್ನು ನೀವು ಪುನಶ್ಚೇತನ ಮಾಡಿಸೋದಾದರೆ ಖಂಡಿತ ನಾವು ಹಣದ ಸಹಾಯವನ್ನು ನಾವು ಮಾಡ್ತೇವೆ. ಆ ಯೋಜನೆ ಹೇಗಿತ್ತು ಅಂದರೆ, ನಬಾರ್ಡ್ ಮತ್ತು ಕರ್ನಾಟಕ ಬ್ಯಾಂಕ್ನವರು ಅದು 1 ಕೋಟಿ ಆಗಲಿ ನಾವು ಕೊಡ್ತೇವೆ
ನಮ್ಮ ಗುರಿ ಇದೇನೇ ಇರೋದು ಅಂತೇಳಿ ಆ ರೀತಿ ಮುಂದೆ ಬಂದರು ಅವರು ಚೇರ್ಮನ್ಗಳು. ನಾನು ಅದನ್ನು ಬಂದು 1 ವರ್ಷದ ಹಿಂದೆ ನಮ್ಮ ಇಂಜಿನಿಯರ್ಗಳಿಗೆ ಹೇಳಿದೆ, ಮುಂಬೈಯಿಂದ ಕೆಲವು ಇಂಜಿನಿಯರ್ಸ್ನ ಕರೆಸಿದೆ, ನಮ್ಮ ಕೆಲವು ಪ್ರಾಧ್ಯಾಪಕರನ್ನು ಮತ್ತು ಅಂತರ್ಜಲ ಮತ್ತು ಇನ್ನು ಕೆಲವು ತಜ್ಞರನ್ನು ನಾನು ಕರೆಸಿ ಸರ್ವೆಯನ್ನು ಮಾಡಿಸಿ ನೀಲಿ ನಕ್ಷೆಯನ್ನು ಸಂಪೂರ್ಣವಾಗಿ ಅದನ್ನು ತಯಾರಿಸಿ ಇಂಜಿನಿಯರ್ಗೆ ಕರೆಸಿ ಇದನ್ನು ಮಾಡಪ್ಪ ಮಾಡಲಿಲ್ಲ. ಯಾಕೆಂದರೆ ಅದರಿಂದ ಅವರಿಗೆ ಸಂಪಾದನೆ ಇಲ್ಲ. ಬ್ಯಾಂಕ್ನವರು ದುಡ್ಡು ಕೊಡೋದು, ಬ್ಯಾಂಕ್ನವರು ನೇರ ಕಾಂಟ್ರಾಕ್ಟರ್ ಕೊಟ್ಕೋತಾರೆ, ನಮ್ಮದು ಯಾವುದು ಪಾತ್ರ ಇಲ್ಲ, ನಮಗೆ ಯಾಕೆ ಬೇಕಿದು ಅಂತ. 1 ವರ್ಷ ಆದರೂ ಅದನ್ನು ಅವರು ಇದು ಮಾಡಲಿಲ್ಲ. ಹೀಗೆ ಆ ಇಂಜಿನಿಯರ್ನ ತೆಗೆದೆ. ಮತ್ತು ಕುಲಸಚಿವರು ಈಗ ಅದನ್ನು ಅಡಿಷನಲ್ ಚಾರ್ಜ್ ಥರ ಇಟ್ಕೊಂಡಿದ್ದಾರೆ. ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿದೆ, 6 ತಿಂಗಳಾಯಿತು ಹೇಳಿ, ಯಾವ ಒಂದು ಕಾರ್ಯ ಅದು ಪ್ರಗತಿಯಲ್ಲಿಲ್ಲ. ಈ 2 ಬ್ಯಾಂಕ್, ನಬಾರ್ಡ್ ಮತ್ತು ಕರ್ನಾಟಕ ಬ್ಯಾಂಕ್, ಏನಕ್ಕೆ ಇದನ್ನು ತುಂಬ ಅವರು ಇಷ್ಟಪಟ್ಟರು ಈ ಯೋಜನೆಯನ್ನು ಅಂದರೆ, ನೀರಿನ ಅಭಾವ ಇಡೀ ವರ್ಷ ಇರೋದಿಲ್ಲ. ಬೇಸಿಗೆ ಇರ್ಬೋದು, ಈ ಮಳೆಗಾಲ ಇರ್ಬೋದು, ಸದಾ ನೀರು ತುಂಬಿರುತ್ತೆ ಈ ಕೆರೆಗಳಲ್ಲಿ, 2 ಕೆರೆಗಳಲ್ಲೂ ಅನ್ನುವ ಕೆರೆ. ಯಾವಾಗ ಕೆರೆಗಳಲ್ಲಿ ನೀರು ತುಂಬಿರುತ್ತೆ, ಅಂತರ್ಜಲದ ಒಂದು ಸಮೃದ್ಧಿ ಸಹ ಅದು ಸದಾ ಇರುತ್ತೆ. ಹಾಗಾಗಿ ಅಲ್ಲಿ ಸುತ್ತಮುತ್ತಲ ಒಂದು ಕೊಳವೆ ಬಾವಿಗಳಲ್ಲೂ ಸಹ ನೀರು ಸದಾ ಇರುತ್ತೆ, ಗ್ರಾಮಸ್ಥರಿಗೆ ನೀರಿನ ಕೊರತೆ ಆಗೋದಿಲ್ಲ ಅನ್ನುವ ಒಂದು ಮನಸ್ಸಿನಿಂದ ಈ ಯೋಜನೆಗೆ ನಾನು ಕೈ ಹಾಕಿದೆ. ಅದು ಕಾರ್ಯಗತ ಆಗಲಿಲ್ಲ. ಎಷ್ಟೆಲ್ಲ ನಾನು ಪ್ರಯತ್ನ ಪಟ್ಟರು, ಇದು ಬಹುಶಃ ರಾಜಕಾರಣಿಗಳು ಪ್ರವೇಶ ಮಾಡಿ ಆದೇಶ ಕೊಟ್ಟು ನೀವು ಮಾಡದೇ ಇದ್ರೆ ನಿಮ್ಮನ್ನು ಕಿತ್ತು ಎಸಿತೀವಿ ಇಲ್ಲಿಂದ ಅಂದರೆ ಮಾತ್ರ ಬಹುಶಃ ಅದು ಆಗ್ಬೋದು, ಇಲ್ಲ ಅಂದರೆ ಅದು ಆಗೋದಿಲ್ಲ. ಯಾಕೆಂದರೆ ನಾನು ಸಾಕಷ್ಟು ಅದೊಂದು ವಿಷಯದಲ್ಲಿ, ಮತ್ತು ಅದೇ ರೀತಿ ಗ್ರಾಮಸ್ಥರಿಗೂ ಸಹ ನಾವು ಒಂದು ನೀರನ್ನು ನಾವು ತುಂಬೆ ಇದರಿಂದ ನಾವು ನೀರನ್ನು ನಾವು ಪಂಪ್ ಮಾಡಿಕೊಂಡು ವಿಶ್ವವಿದ್ಯಾನಿಲಯದ ಕುಡಿಯುವ ಒಂದು ಬಳಕೆಗೆ ನಾವು ಗ್ರಾಮಸ್ಥರಿಗೂ ಸ್ವಲ್ಪ ಮಟ್ಟಿಗೆ ನೀರನ್ನು ಯಾಕೆ ಕೊಡಬಾರದು, ಈ ಇದರಲ್ಲಿ ಕುಡಿಯೋ ನೀರನ್ನು ಕೊಳವೆ ಅಥವಾ ಬಾವಿಗಳಿಂದ ಕೊಡುವಂಥ ನೀರಿನ ಜೊತೆ ಇದನ್ನು ಕೊಡಬಹುದು ಅಂಥೇಳಿ. ಹಾಗಾಗಿ ನಾವು ಬಳಕೆ ಮಾಡುವಂತಹ ನೀರನ್ನು ನಾವು ರೀಸೈಕಲ್ ಮಾಡಿದ್ರೆ, ಆ ನೀರನ್ನು ನಾವು ಗಿಡಗಳಿಗೆ, ತೋಟಗಳಿಗೆ, ಉದ್ಯಾನವನಗಳಿಗೆ ಉಪಯೋಗಿಸ್ಕೊಂಡು ಆವಾಗ ಬಳಕೆಯನ್ನು ನಾವು ತುಂಬಿ ನೇತ್ರಾವತಿ ನದಿಯಿಂದ ನೀರನ್ನು ನಾವು ಎತ್ತುವಂಥ ಕೆಲಸದ ಆ ಒಂದು ನೀರನ್ನು ಕಡಿಮೆ ಬಳಸ್ಕೊಂಡು ಉಳಿದ ನೀರನ್ನು ಸ್ವಲ್ಪ ಗ್ರಾಮಸ್ಥರಿಗೆ ಕೊಡ್ಬೋದು ಅಂತ ಅದು ಒಂದು ಯೋಜನೆಯನ್ನು ಹಾಕಿಕೊಂಡು ಬೇಕಾದಂಥ ನೀಲಿ ನಕ್ಷೆ ನಾನು ತಜ್ಞರನ್ನು ಕರೆಸಿ ಸುಮಾರು ಅವರಿಗೆ 5-6 ಲಕ್ಷ ರೂಪಾಯಿಯನ್ನು ಕೊಟ್ಟು ಆ ಒಂದು ಯೋಜನೆಯನ್ನು ಸಹ ಕೈಗೆ ತೆಗೆದುಕೊಂಡೆ. ಸಂಪೂರ್ಣ ನೀಲಿ ನಕ್ಷೆ ಈಗ ಇದೆ, ಆದರೆ ಅದನ್ನು ನಮ್ಮ ಅಗೈನ್ ಈ ಇಂಜಿನಿಯರಿಂಗ್ ಡಿವಿಷನ್ನವರು ಅದನ್ನು ಮಾಡಲಿಲ್ಲ. ತುಂಬ ಬೇಸರ ಆಯಿತು ನನಗೆ. ಎಷ್ಟು ಹೇಳಿದ್ರು ಅದು ಏನೇ ಒಂದು ಅಲ್ಲಿ ಇಂಜಿನಿಯರಿಂಗ್ ಡಿವಿಷನ್ಲಿ ಕೆಲಸ ಆಗಬೇಕು ಅಂದರೆ ಅದು ಇದೇ ರೀತಿ ಇರುತ್ತೆ. ಹೈರಾರ್ಕಿ ಅಂದರೆ ಕಾರ್ಯಕಾರಿ ಅಭಿಯಂತರರು ಅವರೇ ಅಲ್ಲಿ ದೇವರು, ಅವರು ಏನು ಹೇಳ್ತಾರೆ ಅದೇ ಆಗಬೇಕು. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅವರ ಕೈ ಕೆಳಗೆ ಸಹಾಯಕ ಅಭಿಯಂತರರು ಇರ್ಬೋದು ಅಥವಾ ಕಿರಿಯ ಅಭಿಯಂತರರು ಇರ್ಬೋದು, ಅಂದರೆ ಜೂನಿಯರ್ ಇಂಜಿನಿಯರ್ಸ್, ಅಸಿಸ್ಟೆಂಟ್ ಇಂಜಿನಿಯರ್ಸ್, ಅವರಿಗೆ ಧ್ವನಿ ಅನ್ನೋದೇ ಇರೋದಿಲ್ಲ. ಹಾಗೆ ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿ ಹೇಗೆ ಧ್ವನಿಯಾಗಿ ಇರ್ತಾನೆ, ಆದರೆ ಇಂಜಿನಿಯರಿಂಗ್ ಡಿವಿಷನ್ ಬಿಟ್ಟು ಇನ್ನು ಬಾಕಿದಕ್ಕೆಲ್ಲ ಕುಲಪತಿ ಧ್ವನಿ ಅನ್ನೋದು ಈಗ ನನಗೆ ಅರ್ಥ ಆಗ್ತಾ ಇದೆ. ಇದು ಹೋಗಬೇಕು. ಇದೊಂದು ಸರಿಯಾದರೆ ಸುಮಾರು ವಿಶ್ವವಿದ್ಯಾನಿಲಯಗಳು ಬೆಳೀತವೆ ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೂ ಸಹ ನೆರವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಕೊಣಾಜೆ ಗ್ರಾಮದ ಬಹು ಮುಖ್ಯ ಬೇಡಿಕೆ ಒಂದು ಕುಡಿಯುವ ನೀರು. ಯಾಕಂತ ಹೇಳಿದರೆ ಬೇಸಿಗೆ ಹೊತ್ತಲ್ಲಿ ನಾವು ಸುಮಾರು ಒಂದು 15 ಲಕ್ಷ ರೂಪಾಯಿದ ಟ್ಯಾಂಕರಿಗೆ ನಾವು ಖರ್ಚು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಭೈರಪ್ಪ ಸರ್ ಅವ್ರ ಹತ್ರ ಕೇಳಿದ್ದು, ನಾವು ಯಾವುದಾದ್ರೂ ಒಂದು ಕೊಣಾಜೆ ಪ್ರದೇಶದಲ್ಲಿ ಒಂದು ಸಂಪನ್ನು ನಿರ್ಮಿಸ್ತೇವೆ, ನಮಗೆ ನೀವು ನಿಮ್ಮಿಂದ ಬರುವಂಥ ನೀರಿನಲ್ಲೇ ಸ್ವಲ್ಪ ನೀರನ್ನು ನಮಗೆ ಸಂಪಿಗೆ ಹಾಕಿಕೊಟ್ರೆ ನಾವು ನಮ್ಮ ಏನು ನೀರು ಸರಬರಾಜು ವ್ಯವಸ್ಥೆ ಸಂಪಿದೆ ಅದಕ್ಕೆ ನಾವು ಅದಕ್ಕೆ ಶಿಫ್ಟ್ ಮಾಡಿ ಕೊಡ್ತೇವೆ. ಆ ಮೂಲಕ ನಾವು ಕೇಳಿಕೊಂಡಾಗ ಸರ್ ಅವರು ಹೇಳಿದರು, ಕೆಲವೊಂದು ಇಂಜಿನಿಯರಿಂಗ್ ಇಲಾಖೆ ಅಥವಾ ಸೆನೆಟ್ ಮತ್ತು ಸಿಂಡಿಕೇಟ್ ಇಂಥ ಒಂದು ಅಪ್ರೂವಲ್ ಸಿಗದಿದ್ದರಿಂದ
ನಮಗೆ ಅದು ಕೊಡಲಿಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ನಮಗೂ ಒಂದು ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಅದನ್ನು ಒಂದು ಅಪ್ರೂವಲ್ ತೆಗಿಬೇಕಾಗ್ತದೆ ಅಂತ ಹೇಳಿದರು. ಮತ್ತೊಂದು, ಘನತ್ಯಾಜ್ಯ ವಿಲೇವಾರಿಗೆ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಇವರ ಸಂಪರ್ಕ ಮಾಡಿದಾಗ 1 ಎಕರೆ ಜಾಗವನ್ನು ಒಂದು ಘನತ್ಯಾಜ್ಯ ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರು ಮಾಡುವಂಥ ಒಂದು ಪ್ರದೇಶ. ಬಹುಶಃ ಅದು ಅರ್ಧದಲ್ಲಿ ನಿಂತಿದೆ. ಅದು ಬೇರೆ ಬೇರೆ ಕಾರಣದಲ್ಲಿ ಅದು ಅರ್ಧದಲ್ಲಿ ನಿಂತಿದೆ. ಮುಂದಕ್ಕೆ ಅದನ್ನು ಕಂಟಿನ್ಯೂ ಮಾಡುವ ಮುಂದೆ ಬಂದವರು ಅದಕ್ಕೆ ನಮಗೆ ಸಹಕಾರ ಕೊಡುವಂಥ ಒಂದು ಭರವಸೆ ನಾವು ಇಟ್ಟುಕೊಂಡು ಅದನ್ನು ನಾವು ಕಾರ್ಯೋನ್ಮುಖರಾಗುತ್ತೇವೆ ಬಹುಶಃ. ಮತ್ತು ಈ ದಡಸು ಪ್ರದೇಶದಲ್ಲಿ ಒಂದು ವಿಶ್ವವಿದ್ಯಾನಿಲಯಕ್ಕೆ ಈಗಾಗಲೇ ಮಂಜೂರಾಗಿರ್ತಕ್ಕಂಥ ಒಂದು 15 ಎಕರೆ ಅಥವಾ 25 ಎಕರೆ ಜಾಗ ಉಂಟು. ಅದರಲ್ಲಿ ಒಂದು ಕೆರೆ ಉಂಟು. ಆ ಕೆರೆಯ ನೀರು ಅದನ್ನು ಸದ್ಬಳಕೆ ಮಾಡಬೇಕಿದ್ರೆ ವಿಶ್ವವಿದ್ಯಾನಿಲಯದವರು ಅದಕ್ಕೊಂದು ಆ ಕೆರೆಯನ್ನು ಪುನರ್ಜೀವಗೊಳಿಸಿ ನಮ್ಮ ಈ ಬೇಸಿಗೆ ಕಾಲದಲ್ಲಿ ನಮಗೊಂದು ಕುಡಿಲಿಕ್ಕೆ ಒಂದು ನೀರನ್ನು ವ್ಯವಸ್ಥೆ ಮಾಡುವಂಥ ಕಾರ್ಯಕ್ರಮ ಬಹಳ ಸರಿ ನಾನು ಹೋಗಿ ಕೇಳುವಾಗ ಸರ್ ಬಹಳ ಆಸಕ್ತಿಯಿಂದ ಅದನ್ನು ನಾನು ಮಾಡಿಕೊಡ್ತೇನೆ, ನಾನು ಹೋಗುವ ಮುಂಚೆ ಅದನ್ನು ಖಂಡಿತ ಮಾಡಿಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ದರು. ಬಹುಶಃ ಮುಂದಕ್ಕೂ ಅವರ ಒಂದು ಏನು ಅವರು ಬೇರೆ ಯಾರಾದರೂ ಬರ್ತಾರೆ ಅದಕ್ಕೊಂದು ಆ ಕಾರ್ಯವನ್ನು ಹಾಕಿಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಅನೇಕ ಕಾರ್ಯಕ್ರಮದಲ್ಲಿ ನಾವು ಅವ್ರ ಹತ್ರ ಹೋಗಿದ್ದೇವೆ, ಕೆಲಸವಾಗಿದೆ. ಬಹುಶಃ ನಮ್ಮ ವೈಯಕ್ತಿಕ ಯಾವುದೇ ವಿಷಯವನ್ನು ಇಟ್ಕೊಂಡು ಅವರ ಹತ್ರ ಇಷ್ಟರವರೆಗೂ ಹೋಗಲಿಲ್ಲ. ನಾವು ಈ ಸಂದರ್ಭದಲ್ಲಿ ಅವರಿಗೆ ಒಂದು ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಅವರು ಈ ಮುಂದಿನ ಅವರ ಒಂದು ಜೀವನ, ಅವರ ಈ ವೈಜ್ಞಾನಿಕ ಕ್ಷೇತ್ರ ಇರಬಹುದು ಅಥವಾ ವಿದ್ಯಾರ್ಥಿಗಳವರ ಕೊಡುಗೆ ನಮ್ಮ ಸಮಾಜಕ್ಕೆ ದೇಶಕ್ಕೆ ಸಿಗಲಿ. ಜೀವವೈದ್ಯ ದಾಖಲಾತಿ ಅಂತ ಒಂದು ಮಾಡ್ತು. ಆ ಜೀವವೈದ್ಯ ದಾಖಲಾತಿಯ ಕೆಲಸದ ಕನ್ಸ್ಕೊಂಡವರು ಅವರು ಫಸ್ಟ್ ನಮ್ಮನ್ನು ಕರೆದು ಹೇಳಿದ್ರೆ ಇಂಥ ಒಂದು ಕಾರ್ಯ ಆಗಬೇಕು ಅಂತ. ಆಯಿತು, ನಾವು ಕೆಲಸ ಪ್ರಾರಂಭ ಮಾಡ್ತು. ಮತ್ತು ಅದು 2 ವರ್ಷ ತನಕ ಮುಂದುವರಿತು. ಈಗ ಮುಗಿಯುವ ಹಂತಕ್ಕೆ ಬಂತು, ಅದು ಮುಗಿಸ್ಲೇಬೇಕಿತ್ತು. ಸೊ ಅದು ಎಲ್ಲ ಪುಸ್ತಕ ರೆಡಿ ಆಯಿತು. ರೆಡಿಯಾಗಿ ಅವ್ರ ಹತ್ರ ನಾವು ಹೋಗಿ ಇದ್ರ ಬಗ್ಗೆ ಕರೆಕ್ಷನ್ ಮಾಡಿಕೊಡಿ ಏನಾದರೂ ಅಂತ. ಸೊ ಅವರು ಎಲ್ಲ ಮೆಟಿಕ್ಯುಲಸ್ ಆಗಿ ನೋಡಿ ಮಾಡಿಕೊಟ್ರು. ಕಡೆಕಲ್ಲಿ ಎಡಿಟೋರಲ್, ಚೀಫ್ ಎಡಿಟೋರಲ್ ಪ್ರೊಫೆಸರ್ ಕೆ ಭೈರಪ್ಪ ಅಂತ ನಾವು ಹಾಕಿತ್ತು. ಅವರು ಅದನ್ನು ಕೋಪ ಮಾಡಿಕೊಂಡು ಇಲ್ಲೆಲ್ಲ ನನ್ನ ಹೆಸರು ಬರಲೇಬಾರ್ದು, ಅಲ್ಲಿ ನನ್ನ ಹೆಸರು ಹಾಕ್ಬೇಕಂದ್ರೆ ಕೊನೆಯದಾಗಿ ಹಾಕಿ. ನಿಜವಾಗಿ ಹೇಳಬೇಕಂತಂದ್ರೆ ಎಷ್ಟೋ ಜನ ಹೆಸರಿದೆ ಅಲ್ಲಿ, ಅವ್ರು ಏನು ಕೆಲಸ ಮಾಡಲಿಲ್ಲ, ಬಟ್ ಹೆಸರು ಬೇಕು. ಬಟ್ ಕುಲಪತಿಗಳು ರಾತ್ರಿ ಹಗಲು ಅದು ಕೆಲಸ ಮಾಡಿ ಅದರ ಬೆನ್ನೆಯಿಂದ ಬಿದ್ದು ಕಾರ್ಯರೂಪಕ್ಕೆ ತಂದಿದ್ದಾರೆ. ಈಗಾಗಲೇ ವಿಶ್ವವಿದ್ಯಾಲಯದ ಅನೇಕ ಹೊಸತನ್ನು ಹೇಳಿದ್ದಾರೆ. ಇನ್ನೊಂದು ಹೊಸತು ಹೇಳಬೇಕಂತ ಹೇಳಿದ್ರೆ, ನಮ್ಮ ವಿಶ್ವವಿದ್ಯಾಲಯ ಜೀವವೈದ್ಯ ದಾಖಲಾತಿ ನಮ್ಮ ವೆಬ್ಸೈಟಲ್ಲಿ ಸಿಗ್ತದೆ. ಯಾವ ವಿಶ್ವವಿದ್ಯಾಲಯದಲ್ಲೂ ಕೂಡ ಇಡೀ ಕ್ಯಾಂಪಸ್ನ ಜೀವವೈದ್ಯ ದಾಖಲಾತಿ ವೆಬ್ಸೈಟ್ನಲ್ಲಿ ಸಿಗಲ್ಲ. ಸೊ ಹೀಗೆ ಹೊಸತನ್ನು, ಯಾವುದೇ ವಿಷಯ ಇರ್ಬೋದು, ಹೊಸತನ್ನು ಮಾಡುವಂಥದ್ದು ಅವರು ಈಗಾಗಲೇ ಹೇಳಿದ್ದಾರೆ. ಇನ್ನೊಂದು ಉದಾಹರಣೆ ಹೇಳೋದಂತಿದ್ರೆ, ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ಸೆಮಿನಾರ್ ಮಾಡುವ ಒಂದು ಅವಕಾಶ ಸಿಕ್ತು ನಮ್ಮ ಜೀವವಿಜ್ಞಾನ ವಿಭಾಗದಿಂದ. ಸರ್ ಹತ್ರ ಹೋಗಿ ಹೇಳಿದೆ, ಅವರು ಆವಾಗ ಬಂದಿದ್ದಷ್ಟೇ ವಿಶ್ವವಿದ್ಯಾನಿಲಯಕ್ಕೆ, ಸರ್ ಇಂಥ ಒಂದು ಸಾವಯವ ಕೃಷಿ ಬಗ್ಗೆ ಸೆಮಿನಾರ್ ಮಾಡಲಿಕ್ಕೆ ನಮಗೆ ಹಣ ಬಂದಿದೆ ಸರ್ಕಾರದಿಂದ, ಏನು ಮಾಡೋಣ ಅಂತ. ಸಾಮಾನ್ಯವಾಗಿ ಎಲ್ಲಿ ಮಾಡ್ತೇವೆ, ವಿಭಾಗದಲ್ಲಿ ಸೆನೆಟ್ ಹಾಲಲ್ಲಿ ಮಾಡ್ತೇವೆ. ಏನು ಮಾಡೋಣ, ಇದು ಸಾವಯವ ಕೃಷಿ, ಇದು ಯಾರಿಗೆ ತಲುಪಬೇಕು, ರೈತರಿಗೆ ತಲುಪಬೇಕು. ಸೊ ಒಂದು ಕೆಲಸ ಮಾಡೋಣ, ಈ ಸೆಮಿನಾರನ್ನು ನಾವು ಹಳ್ಳಿಗೆ ಹೋಗಿ ಮಾಡೋಣ ಅಂತ. ಸೊ ಪರಾಂಡೆ ಅಂತ ಒಂದು ಕುಗ್ರಾಮದಲ್ಲಿ ಹೋಗಿ ಪ್ರಪ್ರಥಮ ಬಾಂಡೆಗೆ, ಮೋಸ್ಟ್ಲಿ ಯಾವ ವಿಶ್ವವಿದ್ಯಾಲಯದಲ್ಲಿ ಮಾಡಲಿಕ್ಕಿಲ್ಲ, ಒಂದು ಸೆಮಿನಾರನ್ನು, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸೆಮಿನಾರನ್ನು ಒಂದು ಕುಗ್ರಾಮದಲ್ಲಿ ರೈತರೊಟ್ಟಿಗೆ ಸೇರಿಕೊಂಡು ಮಾಡಿದಂಥ ಪ್ರಪ್ರಥಮ ಕುಲಪತಿ ಅಂತ ಹೇಳಿದರೆ ನಮ್ಮ ಭೈರಪ್ಪ ಸರ್ ಅವರು. ಹಾಗೆ ಗ್ರಾಮದತ್ತು ಯೋಜನೆ ಬಗ್ಗೆ ಇರುವುದು ಬೇರೆ ಬೇರೆ ವಿಷಯ ಇವತ್ತು ಈಗಾಗಲೇ ಹೇಳಿದ್ದಾರೆ. ಅನೇಕ ನಮ್ಮ ಕುಲಪತಿಗಳು ಬಂದ ನಂತರ ಅವರು ಹಾಕಿಕೊಂಡಂಥ ಕಾರ್ಯಯೋಜನೆ ಏನಿದೆ ಅದು ಯಶಸ್ವಿಯಾಗಿದೆ. ಇನ್ನೂ ಕೂಡ ಕೆಲವೊಂದು ಕಾರ್ಯರೂಪಕ್ಕೆ ಇದೆ. ಏನೇ ಇರಲಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಕೂಡ ಇಲ್ಲಿನ ಕೆಲವೊಂದು ಪ್ರಾಜೆಕ್ಟ್ಗಳನ್ನು ಮಾದರಿಯಾಗಿ ಇಟ್ಕೊಂಡು ಬೇರೆ ವಿಷಯದಲ್ಲಿ ಮಾಡಬೇಕಂತ ಈಗ ಒಂದು ಪ್ರಸ್ತಾವನೆ ಬರ್ತಾ ಇದೆ. ಸೊ ಅದು ಕೂಡ ಆ ಯಶಸ್ಸು ಕೂಡ ನಮ್ಮ ಕುಲಪತಿಗಳಿಗೆ ಸಲ್ಲಿಸ್ತದೆ. ಹೀಗೆ ಅನೇಕ ವಿಷಯಗಳ ಬಗ್ಗೆ ಹೇಳ್ಬೋದು. ಇನ್ನೊಂದು ಅವರ ಮಾನವೀಯ ಗುಣದ ಬಗ್ಗೆ ಹೇಳೋದಿದ್ರೆ ಅನೇಕ ಇದೆ. ಇಲ್ಲಿ ಕೆಲವರು ಇರ್ಬೋದು, ನನಗೆ ಗೊತ್ತಿಲ್ಲ. ನಮ್ಮ ವಿಶ್ವವಿದ್ಯಾಲಯದವರು ಎಷ್ಟೋ ಜನ ಕಲೀಲಿಕ್ಕೆ ಹಣ ಇಲ್ಲದವರು, ಫೀಸ್ ಕಟ್ಟಲಿಕ್ಕೆ ಹಣ ಇಲ್ಲದವರು, ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಅದು ನನಗೆ ಸ್ವಲ್ಪ ಆತ್ಮೀಯರಾಗಿರೋದ್ರಿಂದ ಗೊತ್ತಿದೆ, ಅವರ ಫ್ರೆಂಡ್ಶಿಪ್ ಇರೋದ್ರಿಂದ. ಅವರಿಗೆ ಗೊತ್ತಿಲ್ಲದೆ, ಅವ್ರ ಮನೆಯವ್ರಿಗೆ ಗೊತ್ತಿಲ್ಲದೆ ಹಣ ಸಹಾಯ ಮಾಡುವಂಥದ್ದು. ಅಥವಾ ಯಾರಿಗೆ ಹುಷಾರಿಲ್ಲ ಅಂತ ಹೇಳಿದರೆ ಅವ್ರ ಕಿವಿಗೆ ಬಿತ್ತಂತ ಹೇಳಿದ ತಕ್ಷಣ ರಾತ್ರಿ 12 ಗಂಟೆ ಇರಲಿ 1 ಗಂಟೆ ಇರಲಿ ಸೀದಾ ಅವ್ರ ಡ್ರೈವರಿಗೆ ಅವರ ಸ್ವಂತ ಕಾರಲ್ಲಿ ಅಲ್ಲಿ ಮನೆ ಕಳಿಸಿ, ಅಥವಾ ಅವರ ಆತ್ಮೀಯರು ಯಾರಿಗಾದರೂ ಹೇಳಿ ದಯವಿಟ್ಟು ಇವ್ರನ್ನ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡೋಗಿ ಒಂದು ವ್ಯವಸ್ಥೆ ಮಾಡಿ. ಅದು ಸಣ್ಣ ಜ್ವರನೇ ಇರ್ಬೋದು, ಏನೊಂದು ಸಣ್ಣ ವಿಷಯ ಇರ್ಬೋದು. ಇದು ಇತ್ತೀಚೆಗೆ ನಮ್ಮ ಒಬ್ಬರು ಕ್ಲೋಸ್ ಫ್ರೆಂಡ್ ಅವರು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು, ಗೊತ್ತಾಯ್ತು ಅವರಿಗೆ. ಸಾಮಾನ್ಯವಾಗಿ ಅಲ್ಲಿಲೆಲ್ಲ ಸೇರಿಸಂತ ಇವರು ಇಮಿಡಿಯೇಟಾಗಿ
ಅಲ್ಲಿ ಬೆಂಗಳೂರಿಗೆ ಫೋನ್ ಮಾಡಿ, ಅಲ್ಲಿ ಡಾಕ್ಟ್ರಿಗೆ ಫೋನ್ ಮಾಡಿ ಅವರಿಗೆ ಬೇಕಾದ ವ್ಯವಸ್ಥೆ ಮಾಡಿ, ಯಾಕಂದರೆ ಅವ್ರ ಹತ್ರ ಅಷ್ಟು ಹಣ ಖರ್ಚು ಮಾಡಿಸೋ ವ್ಯವಸ್ಥೆ ಇಲ್ಲ. ಆದರೆ ಅದನ್ನು ಪರೋಕ್ಷವಾಗಿ ಅಲ್ಲಿ ಒಳ್ಳೊಳ್ಳೆ ಡಾಕ್ಟ್ರಿಗೆ ಫೋನ್ ಮಾಡಿ ಅದನ್ನು ಸುವ್ಯವಸ್ಥಿತವಾಗಿ ಮಾಡಿಕೊಟ್ರು. ಸೊ ಇಂಥ ಅನೇಕ ವಿಷಯಗಳು ಇದೆ. ಹಾಗೆ ಯಾವುದೋ ಒಂದು ಹುಡುಗಿ ಇದೆ, ಸಣ್ಣ ಹುಡುಗಿ, ತಂದೆ ತುಂಬ ಪೂವರ್. ಓಕೆ, ಅವ್ರಿಗೆ ಗೊತ್ತಾಯಿತು, ಅವ್ರ ಗಮನಕ್ಕೆ ಬಂತು ಹಣ ಇಲ್ಲ, ಒಂದು ಶಾಲೆಗೆ ಸೇರಿಸ್ಲಿಕ್ಕೂ ಹಣ ಇಲ್ಲ. ಸೊ ಇವರು ಅವರಿಗೆ ಯಾರಿಗೆ ಗೊತ್ತಿಲ್ಲ, ಅದು ಸ್ವಲ್ಪ ಹಣ ಕೊಟ್ಟು ಅವ್ರಿಗೆ ಶಾಲೆ ಸೇರಿಸುವಂಥ ಮಾಡುವಂಥದ್ದು. ಅದೇ ರೀತಿ ಮೊನ್ನೆ ನಮ್ಮ ತ್ಯಾಗಮ್ಮ ಅವರು ಒಂದು ಹುಡುಗನ ಕೆಲಸದ ಬಗ್ಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರು. ಅವನ ಹಿನ್ನೆಲೆ ಬಗ್ಗೆ ಕೇಳಿದ್ರು. ತಂದೆ ತಾಯಿ ಇಲ್ಲ, ಅವನು ಕಲೀಲಿಕ್ಕೆ ಹುಷಾರಿದ್ದ, PUC ಡಿಸ್ಕಂಟಿನ್ಯೂ ಆಯಿತು. ಹೌದಾ, ಇವ್ರು ಕೆಲಸ ಕೊಡಿ ಅಂತ ಹೇಳ್ತಿರೋದು. ಇಲ್ಲೆಲ್ಲ ಕೆಲಸ ಮತ್ತೆ ಕೊಡೋಣ, ಫಸ್ಟ್ ಅವನಿಗೆ ಈವ್ನಿಂಗ್ ಕಾಲೇಜ್ ಸೇರಿಸಿ, ಈವ್ನಿಂಗ್ ಕಾಲೇಜ್ ಸೇರಿಸಿದ ನಂತರ ಅವನಿಗೆ ನಾನು ಕೆಲಸ ಮಾಡಿಕೊಡ್ತೇನೆ, ಅಂದರೆ ಫಸ್ಟ್ ಶಿಕ್ಷಣಕ್ಕೆ ಪ್ರಾಶಸ್ತ್ಯ ಕೊಡಿ ಅಂತ. ಸೊ ಅವನು ಎಜುಕೇಷನ್ ಡಿಸ್ಕಂಟಿನ್ಯೂ ಆಗ್ಬೋದು, ಎಜುಕೇಷನ್ ಇರಲಿ, ಅವನಿಗೆ ದುಡಿಮೆಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡೋಣ, ಎರಡನ್ನೂ ಕೂಡ ವ್ಯವಸ್ಥೆ ಮಾಡಿಕೊಡುವಂಥ ಒಂದು ಔದಾರ್ಯ. ನಾನು ಒಂದು ಇಫ್ತಾರ್ ಕೂಟದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕೋಡಿಜಾಲ್ ಮಸೀದಿಗೆ ಬಂದಿದ್ದೆ. ಹೋಗತಕ್ಕಂಥ ಸಂದರ್ಭದಲ್ಲಿ ಪೌರ ಸನ್ಮಾನ ಆಗ್ತದೆ ಅಂತ ಗೊತ್ತಾಯಿತು. ನನ್ನ ಮನಸ್ಸಿನಲ್ಲಿ ಅವರು 4 ವರ್ಷ ಬಂದ್ ಆಗಿದೆ, ನಿರ್ಗಮಿಸ್ತಾರೆ ಅಂತ ಗೊತ್ತೇ ಇಲ್ಲ. ನನಗೆ ಎಲ್ಲಿಯೋ ಒಂದು ಕಡೆ ಅನಿಸಿದ್ದು, ಯಾಕೆ ಸನ್ಮಾನ ಕೇಳಿದೆ. ಇಲ್ಲ, ಅವರು ಮುಗಿದೋಗಿದೆ, ನಾಳೆ ಇಲ್ಲಿಂದ ಚಾಲು ಮಾಡ್ತಾರೆ ಬಂಡಿಯನ್ನು ಮೈಸೂರಿಗೆ ಅಂದರು. ಹಾಗಾದರೆ ನಾನು ಹೋಗಿ ವಿಶ್ ಮಾಡಿ ಹೋಗೋಣ ಅಂಥೇಳಿ ಆ ಕಾರ್ಯಕ್ರಮ ಮುಗಿಸಿ ಹಿಂದಕ್ಕೆ ಹೋಗುವಾಗ ಅವರನ್ನು ಶುಭ ಹಾರೈಕೆ ಮಾಡೋಣ ಅಂತ ಬಂದಿದ್ದೆ. ನನಗಂತೂ ಭಾಳ ಸಂತೋಷ ಆಗಿದೆ. ಪ್ರೊಫೆಸರ್ ಭೈರಪ್ಪರವರು 4 ವರ್ಷಗಳ ಕಾಲ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಬಗ್ಗೆ ತುಂಬ ಜನ ಕೊಂಡಾಡಿದ್ದಾರೆ. ವಿಶೇಷತೆ ಏನು ಅಂತ ಹೇಳಿದರೆ, ವೈಸ್ ಚಾನ್ಸಲರ್ಗಳು ಬರುವಾಗ ಸನ್ಮಾನ ಮಾಡ್ತಾರೆ, ಹೋಗುವಾಗ ಆ ಸ್ಪೀಡ್ ಇರೋದೇ ಇಲ್ಲ. ಹೋಗುವಾಗಲೂ ಅದೇ ಸ್ಪೀಡಲ್ಲಿ ಇದ್ದಾರಲ್ಲ ಇವರು ಅಂತ. ಹಾಗಾಗಿ ಮುಂದೆ ಇನ್ನು ನ್ಯಾಷನಲ್ ಯೂನಿವರ್ಸಿಟೀಸ್ಗಳಲ್ಲೆಲ್ಲ ವೈಸ್ ಚಾನ್ಸಲರ್ ಆಗ್ತಾರೆ ಅಂತ ಹೇಳೋದು ಅವ್ರು ತೋರಿಸ್ಕೊಟ್ಟಿದ್ದಾರೆ. ಈ ಪ್ರೊಫೆಸರ್ಸ್ಗಳಿಗೆ, ಸೈಂಟಿಸ್ಟ್ಗಳಿಗೆಲ್ಲ ಅವಕಾಶಗಳು ಕಡಿಮೆ ಇಲ್ಲ. ಎಲ್ಲಿ ಅವಕಾಶ ಸಿಗ್ತದೆ ಅಲ್ಲಿ ಎಲ್ಲ ಅವರು ತಮ್ಮದೇ ಆದ ಕೆಲಸ ಮಾಡ್ತಾರೆ. 4 ವರ್ಷಗಳ ಕಾಲ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸಾಧಾರಣವಾಗಿ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡುವಾಗ ಯಾವುದಾದ್ರೂ ಒಂದು ಪ್ರಕರಣಗಳು ಅವರನ್ನು ನೆನಪು ಮಾಡುವಾಗ ಇಟ್ಟುಕೊಳ್ತಾರೆ. ಇವರು ಅಂಥದ್ದು ಯಾವುದೂ ಮಾಡಲಿಲ್ಲ ಪ್ರೊಫೆಸರ್ ವಿವೇಕರೈಗಳೇ. ಇವರು ಮಾಡಿದ್ದು ಒಳ್ಳೆಯ ಕೆಲಸಗಳು ಮಾತ್ರ. ಹಾಗಾಗಿ ಇವತ್ತು ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಒಂದು ಪೌರ ಸನ್ಮಾನ ಆಗಿ ಮೂಡಿ ಬಂದಿದೆ. ನಾನು ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ. ಭಾಳ ಚುರುಕು ಸ್ವಭಾವದವರು ಮತ್ತು ಜನಪರವಾದ ಚಿಂತನೆ ಇರುವವರು, ಮತ್ತು ಊರಿಗೆ ಏನಾದರೂ ಮಾಡಬೇಕು ಅಂತ ಹೇಳುವಂಥವರು. ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ರಾಜ್ಯದ ಮತ್ತು ರಾಷ್ಟ್ರದ ಒಂದು ಭೂಪಟದಲ್ಲಿ ಗುರುತಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಪ್ರಾಮಾಣಿಕವಾದ ಸೇವೆಗೆ ಅವರಿಗೆ ಖಂಡಿತವಾಗಿ ಮುಂದೆಯೂ ಅವರ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲಿ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಸಿಗಲಿ ಅಂತೇಳಿ ನಾನು ಆಶಿಸಿ, ಸಿರಿಯನ್ನ ಹುಳ್ಳನಗೆ ಹಿರಿಯನ್ನ ನಂತಕ್ಕೂ, ಸಿರಿಯನ್ನ ಹೋದ ಬಳಿಕ ಅಣ್ಣ ನರಿಯನ್ನ ನಂತಕ್ಕೂ ಸರ್ವಜ್ಞ ಅಂತ. ಇದರ ಅರ್ಥ ಏನಂತ ಹೇಳಿದರೆ, ಮನುಷ್ಯನಲ್ಲಿ ಐಶ್ವರ್ಯ ಇರುವಾಗ, ಅಧಿಕಾರ ಇರುವಾಗ ಎಲ್ಲ ಜನ ಅವರನ್ನು ಹೊಗಳ್ತಾರೆ, ನೀನೇ ನಮ್ಮ ದೊಡ್ಡಣ್ಣ, ನೀನೇ ನಮ್ಮ ಹಿರಿಯಣ್ಣ. ಆದರೆ ಅಧಿಕಾರ ಹೋದಾಗ ಅವರನ್ನು ನರಿಯಣ್ಣ ಅಂತ ಮಕ್ಕಾರು ಮಾಡುವುದು ಕೂಡ ಈ ದೇಶದ ಸಂಸ್ಕೃತಿ. ಅದನ್ನೇ ಸರ್ವಜ್ಞ ಕವಿ ಹೇಳಿದ್ದಾರೆ. ಬಹುಶಃ ಸರ್ವಜ್ಞ ಕವಿಯ ಮಾತನ್ನೇ ಇವತ್ತು ಸುಳ್ಳವಾಗಿ ನಮ್ಮ ಭೈರಪ್ಪನವರು ಹೋಗುವಾಗ ಕೂಡ ಸನ್ಮಾನವನ್ನು ಪಡೆದಿದ್ದಾರೆ. ನಾನು ವಿವೇಕರೇಗಳು ಹೇಳಿದಾಗೆ ಈ ಯೂನಿವರ್ಸಿಟಿ ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ ಆರಂಭವಾಗುವಾಗ ನಾವೆಲ್ಲ ನಮ್ಮ ಆಗಿನ ಪಂಚಾಯತ್ ಅಧ್ಯಕ್ಷರಾದ ಸತ್ಯಪಾಲ್ ರೇ ಇರ್ಬೋದು, ನಾನಿರ್ಬೋದು, ರಘುರಾಮ್ ಕಾಜವರ್ ಇರ್ಬೋದು, ನಮ್ಮ ಯೂನಿವರ್ಸಿಟಿಗೆ ಕೊಟ್ಟಂತಹ ಸ್ಥಳದಲ್ಲಿ ಹೆಚ್ಚಿನ ಸ್ಥಳ ಬಡವರಿಗೆ 5 ಸೆಂಟ್ ಸ್ಥಳ ಹಕ್ಕುಪತ್ರ ವಿತರಣೆ ಆಗಿತ್ತು. ಅದು ಕೂಡ ಆಗಿನ ಮೊಹಮ್ಮದ್ ಕಮಾಲ್ರವರು, ನಮ್ಮ ಸೂರ್ಯನಾರಾಯಣ ಅಡಿಗಾರವರು ನನ್ನಲ್ಲಿ ಅವತ್ತು ಕೇಳಿಕೊಂಡು, ನೀವು ನಿಮ್ಮ ಪಂಚಾಯತ್ ಅಧ್ಯಕ್ಷರಿಗೆ ಹೇಳಿ ನಮಗೆ ಸ್ಥಳವನ್ನು ಕೊಡಬೇಕು, ಯೂನಿವರ್ಸಿಟಿ ಬಂದರೆ ನಿಮ್ಮ ಊರು ಅಭಿವೃದ್ಧಿ ಆಗ್ತದೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ನಾವು ಸಂಪೂರ್ಣ ಸಹಕಾರ ಕೊಟ್ಟು ಯೂನಿವರ್ಸಿಟಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಹಕ್ಕುಪತ್ರ ಕೊಟ್ಟ ಸುಮಾರು 10 ಎಕರೆ ಸ್ಥಳವನ್ನೇ ನಾವು ಯೂನಿವರ್ಸಿಟಿಗೆ ಬಿಟ್ಟುಕೊಟ್ಟಿದ್ದೇವೆ. ಆದರೆ ಈಗ ನಮ್ಮ ಶೌಕತ್ ಹಾಲಿಯವರು ಹೇಳಿದ ಹಾಗೆ ಯೂನಿವರ್ಸಿಟಿಯಿಂದ ನಮಗೆ ಏನು ಸಿಕ್ಕಿದೆ ಅಂತ ಕೇಳಿದರೆ, ನಮಗೆ ಸಿಕ್ಕಿದ್ದು ಏನೇನೂ ಸಾಲದು ಎಂತಕ್ಕಂಥ ವಿಚಾರವನ್ನು ಅನೇಕ ಗ್ರಾಮಸ್ಥರು ನಮ್ಮ ಮುಂದೆ ಹೇಳಿದ್ದಾರೆ. ಬಹುಶಃ ನಾನು ಅನೇಕ ಸಂದರ್ಭಗಳಲ್ಲಿ ಪ್ರೊಫೆಸರ್ ಭೈರಪ್ಪನವರನ್ನು ಭೇಟಿಯಾದಾಗ, ಫೋನ್ ಮೂಲಕ ವಿನಂತಿ ಮಾಡಿದಾಗ ಅವರು ಹೆಚ್ಚಿನದಕ್ಕೆ ಸ್ಪಂದನೆ ಮಾಡಿದ್ದಾರೆ.
ಕೆಲವುದಕ್ಕೆ ತಾಂತ್ರಿಕ ಅಡಚಣೆಯಿಂದ ಸ್ಪಂದನೆ ಮಾಡಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಮಾತನ್ನು ಅವರು ಆಗಲೂ ಹೇಳಿದರು, ಈಗಲೂ ಕೂಡ ಹೇಳಿದ್ದಾರೆ. ಏನೇ ಇರಲಿ, ಇವತ್ತು ಮಂಗಳೂರು ವಿಶ್ವವಿದ್ಯಾಲಯ ಬೆಳೀಬೇಕಿದ್ದರೆ ಮಂಗಳೂರಿನ ಕೊಣಾಜೆ ಗ್ರಾಮಸ್ಥರ ಜನರ ಕೊಡುಗೆ ಬಹಳ ದೊಡ್ಡದಿದೆ. ಅವತ್ತು ವಿವೇಕರೇ ಹೇಳಿದ ಹಾಗೆ ಪೋಸ್ಟ್ ಗ್ರಾಜ್ಯುಯೇಟ್ ಸೆಂಟರ್ ಆಗುವಾಗ ಒಂದು ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆ ಕೂಡ ಅಲ್ಲಿ ಇರಲಿಲ್ಲ. ಆದರೂ ಕೂಡ ಊರಿನವರ ಸಹಕಾರದಿಂದ ಅವರು ಬಹಳ ಕಷ್ಟಪಟ್ಟು ಇಲ್ಲಿ ನಮ್ಮ ಕೇಂದ್ರವನ್ನು ಪೋಷಿಸಿದ್ದಾರೆ. ಬಳಿಕ ಯೂನಿವರ್ಸಿಟಿ ಆಯಿತು. ಯೂನಿವರ್ಸಿಟಿ ಆಗಿ ಅನೇಕ ವೈಸ್ ಚಾನ್ಸಲರ್ಗಳು ಇಲ್ಲಿ ಬಂದರು, ದೊಡ್ಡ ದೊಡ್ಡ ಅಭಿವೃದ್ಧಿಯನ್ನು ಮಾಡಿದರು. ಅದರಲ್ಲಿ ಕೂಡ ಮುಂಚೂಣಿಯ ವ್ಯಕ್ತಿ ನಮ್ಮ ಭೈರಪ್ಪನವರು. ಆದ್ದರಿಂದಲೇ ಭೈರಪ್ಪನವರು ಈಗ ಹೋಗುವಾಗ ಬಹುಶಃ ನಾನು ತಿಳ್ಕೊಂಡ ಹಾಗೆ ಗ್ರಾಮಸ್ಥರು ಸೇರಿಕೊಂಡು ನಮ್ಮ ಯಾವುದೇ ವೈಸ್ ಚಾನ್ಸಲರಿಗೆ ಬೀಳ್ಕೊಡುಗೆ ಮಾಡಿದ ಇತಿಹಾಸ ಇಲ್ಲ. ಇವತ್ತು ಅದು ಇತಿಹಾಸ ಅವರು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಕೂಡ ಕಾರಣ ಏನಂತ ಕೇಳಿದರೆ, ಸರ್ವಜ್ಞ ಕವಿ ಹೇಳಿದ ಹಾಗೆ ಮಾತಿನಿಂದಲೇ ಸ್ವರ್ಗ, ಮಾತಿನಿಂದಲೇ ನರಕ, ಮಾತೆ ಸರ್ವ ಸಂಪದವು ಲೋಕಕ್ಕೆ, ಮಾತೆ ಮಾಣಿಕ್ಯ ಸರ್ವಜ್ಞ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನಂತ ಹೇಳಿದರೆ, ಒಳ್ಳೆಯ ಮಾತುಗಳನ್ನಾಡಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಾಗ ಅವನಿಗೆ ಈ ಲೋಕದಲ್ಲೂ ಜಯ, ನಾಳೆ ಪರಲೋಕದಲ್ಲೂ ಜಯ. ಹಾಗೆಯೇ ಕೆಟ್ಟ ಮಾತುಗಳನ್ನಾಡಿ ಜನರಲ್ಲಿ ನಿಷ್ಠೂರವನ್ನು ದ್ವೇಷವನ್ನು ಕಟ್ಟಿದಾಗ ಅವನಿಗೆ ಈ ಲೋಕದಲ್ಲೂ ಪರಾಜಯ, ಅವನಿಗೆ ಪರಲೋಕದಲ್ಲೂ ಪರಾಜಯ. ಆದ್ದರಿಂದ ಇವತ್ತು ಭೈರಪ್ಪನವರು ಅದಕ್ಕೆ ಅತೀತರಾಗಿ ಏನು ಸರ್ವಜ್ಞ ಕವಿ ಹೇಳಿದ್ದಾರೆ ಅವರ ಮಾತನ್ನು ಕೇಳಿದಾಗ ಎಂಥವರು ಕೂಡ ನಾವು ಒಮ್ಮೆ ಜಳಗಳ ಮಾಡಲಿಕ್ಕೆ ಹೋಗಬೇಕಂತೇಳಿ ನನ್ನಲ್ಲಿ ಕೆಲವರು ಮಿತ್ರರು ಹೇಳಿದರು. ಆದರೂ ಕೂಡ ನಾನು ಹೇಳಿದೆ, ಏನಪ್ಪ ಅವರಿಗೆ ಒಂದು ಫೋನ್ ಮಾಡಿದರೆ ಅವರ ಮಾತು ಕೇಳಿದಾಗ ಅವರು ಕೆಲಸ ಮಾಡದಿದ್ದರೂ ಪರವಾಗಿಲ್ಲ, ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ಅಂತಕ್ಕಂಥ ಸಂತೋಷ ನಮಗೆ ಆದ ನೆಲೆಯಲ್ಲಿ ಅವರಿಗೆ ನಾವು ರೆಸ್ಪೆಕ್ಟ್ ಕೊಟ್ಟಿದ್ದೀವಿ. ಆದ್ದರಿಂದ ಇವತ್ತು ನಾವೆಲ್ಲ ಒಳ್ಳೆಯ ಮಾತುಗಳನ್ನಾಡಿ ಒಳ್ಳೆಯ ಕೆಲಸಗಳನ್ನು ಮಾಡಿ ನಾವೆಲ್ಲ ಜಾತ್ಯತೀತ ಅವರಾಗಿ ಈ ದೇಶವನ್ನು ಕಟ್ಟೋಣ, ಈ ದೇಶವನ್ನು ಬೆಳಗಿಸೋಣ, ಈ ದೇಶದಲ್ಲಿ ಒಂದಾಗಿ ಬಾಳೋಣ. ಅದಕ್ಕೆ ನಮ್ಮ ಪ್ರೊಫೆಸರ್ ಭೈರಪ್ಪನವರು ಮತ್ತು ಅವರ ಯಶಸ್ವಿಗೆ ಕಾರಣೀಕರಂಥ ಅವರ ಧರ್ಮಪತ್ನಿಯವರು ಕೂಡ ಕಾರಣೀಕರ್ತರು ಮತ್ತು ವಿವೇಕರೈಗಳಂಥ ಸರಳ ಸಜ್ಜನಿಗೆ ಅವರು ಕೂಡ ಉಪಕುಲಪತಿಗಳಾಗಿ ಸೇವೆ ಮಾಡಿದವರು. ಅದರ ಮೊದಲು ಐವನ್ ಡಿಸೋಜ ಅವರು ತಮ್ಮ ಗೌರವವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. BBM ಟೀಚರ್ಸ್ ಅಸೋಸಿಯೇಷನ್ ಅವರು ದಯವಿಟ್ಟು ಬಂದು ತಮ್ಮ ಗೌರವವನ್ನು ಅರ್ಪಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನೀಡುವಂತೆ ಕೇಳಿಕೊಳ್ತಾ ಇದ್ದೇನೆ. ವಂಶಿ ರತ್ನಕುಮಾರ್ ಗೌರವವನ್ನು ಬೇಕಂತ ಕೇಳ್ತಾ ಇದ್ದೇನೆ. ಕ್ಷಮ ಮತ್ತು ಕ್ಷೇಮ ಹೆಸರು ಸೂಚಿಸ್ತದೆ, ಮಕ್ಕಳು ಸೂಚನೆ ಕೊಡ್ತಾರೆ. ಅವರು ಅವಳಿ ಜವಳಿ ಅಂತ, ಅವಳಿ ಮಕ್ಕಳು ದೇ ಆರ್ ದ ಟ್ವಿನ್ಸ್. ಸನ್ಮಾನಿತರ ಬಗ್ಗೆ ಅಭಿನಂದನಾ ಭಾಷಣವನ್ನು ಮಾಡಿದಂತಹ ಹಂಪಿ ಕನ್ನಡ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದಂತಹ ಸನ್ಮಾನ್ಯ ಪ್ರೊಫೆಸರ್ BA ವಿವೇಕರೈ ಅವರಿಗೂ ಕೂಡ ನಮ್ಮ ಈ ನಾಡಿನ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಇವತ್ತು ನಮ್ಮ ಜೊತೆಗಿದ್ದಾರೆ ಕೊಣಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶೌಕತ್ ಅಲಿ ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ಇದರ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾದಂಥ ಶ್ರೀ ಗುರುನಾಥ ಬಾಗೇವಾಡಿ ಅವರು, ಹಾಗೆ ಇವತ್ತು ನಮ್ಮೊಂದಿಗೆ ಸೇರಿದಂಥ ವಿಶೇಷವಾದಂಥ ವ್ಯಕ್ತಿ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾಗಿರುವ ಸನ್ಮಾನ್ಯ ಐವನ್ ಡಿಸೋಜರ್ ಅವರಿಗೂ ಕೂಡ ನಮ್ಮ ಸನ್ಮಾನ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದ ಸಲ್ಲಿಸುವರು. ಒಳ್ಳೆಯ ಮಾತುಗಾರರು, ಚಿಂತಕರು, ವಿಮರ್ಶಕರು ಆಗಿರತಕ್ಕಂತಹ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ, ಈ ಹಿಂದೆ ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ ಅಲ್ಲ ದೇಶ ವಿದೇಶಗಳಲ್ಲಿ ಕೂಡ ಬಹಳ ಒಳ್ಳೆಯ ಕಾರ್ಯಕ್ರಮ ನಿರೂಪಕರು ಅಂತ ಹೆಸರು ಪಡೆದಂತಹ ಮನೋಹರ್ ಪ್ರಸಾದ್ ರವರಿಗೆ ನಾವು ವಿಶೇಷವಾಗಿ ಧನ್ಯವಾದ. ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಅಣ್ಣ ಬರಲಿಲ್ಲ ಯಾಕ ಕರಿಯಾಕ.
ಹಬ್ಬ ಉಳಿದವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ಉಳಿದವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ಉಳಿದವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಕೆರೆ ನೋಡೋರಿ ಬಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ಆನಂದಣ್ಣ ಮೂಡಿ ಬರ್ತಾನೆ ಚಂದಿರಾಮ ಅಂತಂತ್ರಿಸಿ ನೋಡೋರ್ಗೆ ಎಂಥ ಪೆಗಲ್ ಕೆರೆ ಸಂತೆ ಅದಿಲಿ ಕಲ್ಲು ಕಟ್ಟೆ ಆನಂದಣ್ಣ ಸಂತೆ ಅದಿಲಿ ಕಲ್ಲು ಕಟ್ಟೆ ಮೂಡಲ್ ಕುಂಗಲ್ ಕೆರೆ ನೋಡೋರಿ ಬಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ಆನಂದಣ್ಣ ಮೂಡಿ ಬರ್ತಾನೆ ಚಂದಿರಾಮ ಅಂತಂತ್ರಿಸಿ ನೋಡೋರ್ಗೆ ಎಂಥ ಪೆಗಲ್ ಕೆರೆ ಸಂತೆ ಅದಿಲಿ ಕಲ್ಲು ಕಟ್ಟೆ ಆನಂದಣ್ಣ ಸಂತೆ ಅದಿಲಿ ಕಲ್ಲು ಕಟ್ಟೆ ಭಾವ ಕಂದಾನೋ ಬಣ್ಣ ನಿಂಬೆಯ ಹಣ್ಣಿನಂತೆ ತುಂಬಿ ಕುಣಿಗಲ್ ಕೆರೆ ನೋಡಲು ಶಿವ ಬಂದು ಅಂದಾವ ನೋಡಲು ಶಿವ ಬಂದು ಶಿವ ಮೊಗ್ಗೆ ಕಪ್ಪಟ್ಟಿ ಬಾಯ ಬಿಡುತ್ತಾರೆ ಕಪ್ಪಟ್ಟಿನೇ ಬಾಯ ಬಿಡ್ತಾವೆ ಇಪ್ಪೋಡ ಕಪ್ಪ ತುಂಬಾಳೆ ನಡುತ್ತಾವೆ ಗೋಲು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಬೊಬ್ಬೆಯ ಹೊಡೆದಾವೆ ಬಾಳೆ ಮೀನು ಕೆರೆಯಾಗೆ ಬಿದ್ದು ಸಾರಂಗ ನಗುತ್ತಾವೆ ಮೂಡಲ್ ಕುಂಡಲ್ ಕೆರೆ ನೋಡೋರಿ ಬಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ಅಂತಂತ್ರಿಸಿ ನೋಡೋರ್ಗೆ ಎಲ್ಲ ಕುಣಿಗಲ್ ಕೆರೆ ಸಂತೆ ಅದಿಲಿ ಕಲ್ಲು ಕಟ್ಟೆ ಆನುಮಲೆ ಜೇನುಮಲೆ ಗುತ್ತಿಮಲೆ ಗುರಗಂಜಿಮಲೆ 77 ಮಲೆಯಲ್ಲಿ ತಪ್ಪದ್ನಲ್ಲಿ ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದೇಶ್ವರ ಪಾದಕ್ಕೆ ಒಂದ್ಸಾರಿ ಉಘೇ ಅಂದ್ರಪ್ಪ ಉಘೇ 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 ಆ ಬತ್ತಿ ಬತ್ತಿ ಊ ಬತ್ತಿ ಸುರುಬತ್ತಿ ಸುರುಸುರು ಬತ್ತಿ ಸಾಂಬ್ರಾಣ ಬತ್ತಿ ಶಿರಗಂಧದ ಬತ್ತಿ ಗೌಡ್ ಸುತ್ತಿ ಬಿದಿರು ಬುತ್ತಿ ಒಳಗೆ ಒಡೆದು ಮೂಡುವಂತ ಆ ನಾಗಮಲ್ಲನ ಪಾದಕ್ಕೆ ಒಂದ್ಸಾರಿ ಉಘೇ ಅಂದ್ರಪ್ಪ ಉಘೇ 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 ಆ ಮುಂಗುಂಡದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಗಾರ ಮಾದೇಶ್ವರಿಗೆ ಶರಣು ಶರಣಯ್ಯ ಕಾಣಿಕೆ ತಂದಿಯು ನೀ ಸ್ವಾಮಿ ಕಾಣೆನಲ್ಲೋ ಮಾದೇಶ್ವರನ ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ ಲೇ 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 ಲಾ. ಪಶ್ಚಿಮ ಘಟ್ಟಗಳ ಅರಣ್ಯ ಪ್ರದೇಶದಲ್ಲಿ ಅದರಲ್ಲೂ ಕರ್ನಾಟಕ ರಾಜ್ಯದ ತೆಂಕುತಿಕ್ಕಿನಲ್ಲಿರತಕ್ಕಂಥ ಮೂಡಲಮಲೆಯಲ್ಲಿ ಪ್ರಕೃತಿ ಸೌಂದರ್ಯದಿಂದ ಶೋಭಾಯಮಾನವಾದ ಶ್ರೀ ಮಹಾದೇಶ್ವರನ ಕ್ಷೇತ್ರವು ಶರಣರ ತಪೋಭೂಮಿ, ಸಾಧಕರ ಆಶ್ರಯ ಸ್ಥಾನ, ಭಕ್ತಿಪೀಡಿತರ ಯಾತ್ರಿಗಳ ತೀರ್ಥಕ್ಷೇತ್ರ. ಇಂತಹ ಪವಿತ್ರವಾದ ಕ್ಷೇತ್ರದಲ್ಲಿ
ಶ್ರೀ ಮಹಾದೇಶ್ವರನು ಲಿಂಗರೂಪದಲ್ಲಿ ನೆಲೆಗೊಂಡಿದ್ದು ಸರ್ವಜನ ದುಃಖ ನಿವಾರಕನಾಗಿದ್ದಾನೆ. ಶ್ರೀ ಕ್ಷೇತ್ರಕ್ಕೆ ಬಹಳ ಹಿಂದಿನ ಕಾಲದಿಂದಲೂ ರಾಜ ಮಹಾರಾಜರು, ತಪಸ್ವಿಗಳು, ಜಂಗಮರು, ಪಾಮರರು ಹಾಗೂ ಭಕ್ತರು ಸಹ ಯಾತ್ರೆಗಳನ್ನು ಪುನೀತರಾಗುತ್ತಿದ್ದಾರೆ. ಇಂತಹ ಪುನೀತವಾದ ಶ್ರೀ ಕ್ಷೇತ್ರದ ಮಹಿಮೆಯನ್ನ ಭಕ್ತ ಜನರ ಕೋರಿಕೆಯಂತೆ ಪರಮಾತ್ಮನಾಗಿರತಕ್ಕಂಥ ಆನುಮಲೆ, ಜೇನುಮಲೆ, ಗುತ್ತಿಮಲೆ, ಗುಲಗಂಜಿಮಲೆ, ಪಚ್ಚಮಲೆ, ತುಳಮಲೆ, ಗಾಳಿಮಲೆ, ಮಂಜುಮಲೆ, ವಿದೂತಮಲೆ, ರುದ್ರಮಲೆ, ರುದ್ರಾಕ್ಷಮಲೆ, ಭದ್ರಾಕ್ಷಮಲೆ ಎಂಬುದಾಗಿ 77 ಮಲೆಯಲ್ಲಿ ತಪ್ಪನ್ನೆಲೆ ನೆಲೆಗೊಂಡು ಮಾದೇವನೆಂದರೆ ಮನೆ ತುಂಬ ಭಾಗ್ಯವನ್ನು ಕೊಡುತ್ತಾ ನಂಬಿದವರಿಗೆ ಇಬ್ಬನ್ನು ಕೊಟ್ಟು ವಾಲಾಡಿಸುತ್ತಾ ನಂಬದೇ ಇರತಕ್ಕಂಥ ಪಾಪಿಗಳ ಕಣ್ಣಿಗೆ ಅಂಪಾಗಿರತಕ್ಕಂಥ ಆ ಮಹಾದೇಶನ ಚರಿತ್ರೆಯನ್ನು ನಾವೆಲ್ಲ ಕೇಳಿ ಪುನೀತರಾಗೋಣ. ವರಗಳ ಕರುಣಿಸೋ ಗಣಪತಿಯೇ, ಶಿವಮಾಡಿ ಕರೆಯುವ ಗುಣನಿಧಿಯೇ. ವರಗಳ ಕರುಣಿಸೋ ಗಣಪತಿಯೇ, ಶಿವಮಾಡಿ ಕರೆಯುವ ಗುಣನಿಧಿಯೇ. ಲೇ 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 ಲಾ. ಮಹಾದೇಶ್ವರರು ಯಾವ ರೀತಿಯಾಗಿ ಹುಟ್ಟಿದ್ದು ಅಂದರೆ, ಭೂಲೋಕವನ್ನೆಲ್ಲ ನೋಡಿಕೊಂಡು ಯಾವ ನಾರದ ಮಹರ್ಷಿಗಳು ಕೈಲಾಸಕ್ಕೆ ಬಂದಿದ್ದಾರೋ ಅಂದು ಮಹಾಶುಭ ದಿನವಾದಂತಹ ಮಹಾಶಿವರಾತ್ರಿ ಆಗಿದೆ. ಆಗ ನಾರದ ಮಹರ್ಷಿಗಳು ಓಂ ಶ್ರವಣಾಯ ನಮಃ, ಓಂ ಶ್ರವಣಾಯ ನಮಃ, ಓಂ ಶ್ರವಣಾಯ ನಮಃ. ನಾರದ ಮಹರ್ಷಿಗಳನ್ನು ನೋಡಿದಂತಹ ಶ್ರವಣದವರೇ, ನಾರದರೇ ಎಲ್ಲಿಂದ ಬರುತ್ತಿದ್ದೀರಿ? ಯಾರು ಆ ಶ್ರವಣ? ದೇವಾ, ಭೂಲೋಕದಲ್ಲಿ ಹರಿಯುತ್ತಿರುವ ಪುಣ್ಯ ನದಿ ಕಾವೇರಿ ತೀರದಲ್ಲಿ ಮಹಾದುರಂಕಾರಿಯಾಗಿ ಅಧರ್ಮಿಯಾಗಿ ಶಿವಭಕ್ತರನ್ನು ಸದಾ ಹಿಂಸಿಸುತ್ತಾ ಮನುಕುಲಕ್ಕೂ ದೈವಕುಲಕ್ಕೂ ಮಾರಕನಾದ ಆ ದುಷ್ಟನೇ ಶ್ರವಣ. ಹರಿಹರನೆಂದರೆ ಇನ್ನೆಲ್ಲಿ ನನ್ನ ಜೀವಕ್ಕೆ ಕುತ್ತು ಬರುತ್ತದೆ ಎಂದು ನನ್ನ ಹೆದರಿಕೆ. ಶ್ರವಣನೆಂದರೆ ಶಿವನನ್ನು ನೆನೆದರೆ ನಾನು ಶವವಾಗಬೇಕಾದಿತ್ತು. ಲೇ 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 ಲಾ. ಧನ್ಯವಾದಗಳು.